ರಾಜಕೀಯ ಬೆಳವಣಿಗೆ ಎಲ್ಲವನ್ನೂ ಕೂಡ ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ಇಡೀ ವಿಶ್ವ ಇಡೀ ದೇಶ ಮಾತನಾಡ್ತಿರುವಂತಹ ವಿಷಯ ಕೋವಿಡ್ ಮಹಾಮಾರಿ ಅನ್ನುವಂತಹ ಕೊರೋನಾ ವೈರಸ್ ಏನಿದೆ ತನ್ನ ಪ್ರಪಂಚದಲ್ಲಿ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ. ಪ್ರಪಂಚದ ಮುಕ್ಕಾಲು ಭಾಗ ಕೋವಿಡ್-19 ಅನ್ನುವಂಥ ವೈರಸ್ ದೊಡ್ಡ ಮಟ್ಟದಲ್ಲಿ ಮರಣ ಮೃದಂಗ ಬಾರಿಸ್ತಾ ಇರುವಂತಹ ವಿಷಯ ಒಂದ್ ಕಡೆ ಆದ್ರೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಂಪ್ಲೀಟ್ ಆಗಿರುವಂತಹ 21 ದಿನಗಳ ಲಾಕ್ಡೌನ್ ಅಲ್ಲಿ ನಾವಿದ್ದೇವೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಿರುವಂತಹ ವಿಷಯ ಅಂತ ಹೇಳಿದ್ರೆ ಕೊರೋನಾದ ಬಗ್ಗೆ ಸಾವು ನೋವುಗಳು, ಭಯ, ಆತಂಕ, ಗೊಂದಲ ಎಲ್ಲವೂ ಕೂಡ ಇದೆ. ಇದರ ಜೊತೆಗೆ ನಾವು ಮಾತನಾಡ್ತಿರುವಂತದ್ದು ಸ್ಟೇಟ್ ಬಾರ್ಡರ್ಸ್ ಬಗ್ಗೆ ಹಲವಾರು ವಿಷಯಗಳು, ಗಡಿ ಪ್ರದೇಶದ ಬಗ್ಗೆ ಹಲವಾರು ಚರ್ಚೆಗಳು. ಎಲ್ಲ ಜನಪ್ರತಿನಿಧಿಗಳು ಹೇಳ್ತಾರೆ, MP ಇಂದ ಹಿಡಿದು MLA ಇಂದ ಹಿಡಿದು ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲರೂ ಕೂಡ ಹೇಳುವಂತಹ ಮಾತುಗಳು ಗಡಿ ಪ್ರದೇಶದ ಬಗ್ಗೆ. ನಾವಿದ್ದೇವೆ ನಿಮ್ಮ ಜೊತೆ, ನೀವು ಭಯ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ, ಆತಂಕ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಇದೀಗ ಮತ್ತೊಮ್ಮೆ ಆತಂಕ ಪಡುವಂತಹ ಅವಶ್ಯಕತೆ ಇದೆ, ಆತಂಕ ಪಡುವಂತಹ ಭಯ ಪಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕೊರೋನಾ ವಾರ್ ಜೊತೆಗೆ ಕರ್ನಾಟಕ ವರ್ಸಸ್ ಕೇರಳ ವಾರ್ ಕೂಡ ನಡೀತಾ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ರಾಜಕೀಯ ಬೆಳವಣಿಗೆ ಎಲ್ಲವನ್ನೂ ಕೂಡ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ. ಕೇರಳ ಕರ್ನಾಟಕ ತಲಪಾಡಿ ಬಾರ್ಡರ್ ಬಿಡಬೇಕಾ ಬಿಡಬಾರದ ಅನ್ನುವಂತಹ ದೊಡ್ಡ ಮಟ್ಟದ ವಾರ್ಗಳು ನಡೀತಾ ಇತ್ತು. ತಮ್ಮ ಕೂಡ ಗೊತ್ತಿರುವಂತಹ ವಿಷಯ, ಎಲ್ಲರೂ ಕೂಡ ಹೇಳ್ತಾರೆ ಸಾಧ್ಯವೇ ಇಲ್ಲ. ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕೇರಳ ಕಾಸರಗೋಡಿನ ಜನರನ್ನು, ರೋಗಿಗಳನ್ನು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳಪಡಿಸುವಂತಿಲ್ಲ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನರೇಂದ್ರ ಮೋದಿ ಪ್ರಧಾನಿ ಅವರಿಗೆ ಪತ್ರವನ್ನು ಕೂಡ ಬರೆದಾಯ್ತು. ಅವ್ರ ಜೊತೆ ಮಾತನಾಡಿ ಕೂಡ ಆಯ್ತು. ಸಂಸದರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿಯೂ ಕೂಡ ಆಯ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ಮಾತುಗಳು ಕೂಡ ಆಡಿಯೂ ಆಯ್ತು. ಎಲ್ಲವೂ ಕೂಡ ಆಯ್ತು. ಆದ್ರೆ ಯಾಕೆ ಈಗ ಈ ಚರ್ಚೆ ಅನ್ನುವಂಥದ್ದು ತಮ್ಮ ತಲೆಯಲ್ಲಿ ಬರುತ್ತೆ? ನಮ್ಮಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಹೌದು, ಪ್ರಶ್ನೆ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲೂ ಕೂಡ ನಾವಿದ್ದೇವೆ. ಯಾಕಂದ್ರೆ ಕಾಸರಗೋಡಿನ ಮಹಿಳೆಯಲ್ಲಿ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ. ಆ ಕಾಸರಗೋಡಿನ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಂತಹ ಮಹಿಳೆ ನಮ್ಮ ರಾಜ್ಯದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆಸ್ಪತ್ರೆಯಲ್ಲಿದ್ದಾರೆ. ಒನ್ಸ್ ಅಗೇನ್ ಜಿಲ್ಲಾಡಳಿತದಿಂದ ಕರ್ತವ್ಯ ಲೋಪ ಆಗಿದೆಯಾ ಅನ್ನುವಂತಹ ದೊಡ್ಡ ಪ್ರಶ್ನೆ ಬರುತ್ತೆ. ಕೇರಳ ಕರ್ನಾಟಕ ಅನ್ನುವಂತಹ ಗಡಿವಾರಿ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿಲ್ಲ, ಇಲ್ಲಿ ಮಾನವೀಯತೆ, ಮನುಷ್ಯತ್ವ ಅನ್ನುವಂಥದ್ದು ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಇರುವಂತದ್ದು ಅಂಡ್ ಇರಬೇಕಾಗಿರುವಂತದ್ದು. ಆದ್ರೆ ಈ ಸಂದರ್ಭ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ. ಕೇರಳ ಭಾಗದಲ್ಲಿ 150ಕ್ಕೂ ಕೂಡ ಅಧಿಕ ಕೊರೋನಾ ಸೋಂಕಿತರು ದೃಢಪಟ್ಟಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 8 ಮಂದಿ, ಉಡುಪಿಯಲ್ಲಿ ಕೇವಲ 1 ಮಂದಿ ದೃಢಪಟ್ಟವರು, ಕೊರೋನಾ ಸೋಂಕು ದೃಢಪಟ್ಟವರು. ಈ ಸಂದರ್ಭಗಳಲ್ಲಿ ಕೇರಳದ ಜನರು, ಆ ರೋಗಿಗಳು ನಮ್ಮ ಭಾಗಕ್ಕೆ ಬಂದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ಯಾವ ರೀತಿ ವೈರಸ್ ಹರಡುತ್ತೆ ಅನ್ನುವಂಥ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸಹಜ ವಿಷಯ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಬರ್ಬೋದು, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲು ಪರ್ಮಿಷನ್ ಕೊಟ್ರೆ, ಅನುಮತಿ ಕೊಟ್ರೆ ಮುಂದೆ ಆಗುವಂತಹ ಅನಾಹುತಗಳು ಏನು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂತಹ ವಿಷಯ. ಪ್ರಶ್ನೆ ಮಾಡಬೇಕು ಅಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಮಾಡುವವರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಜನಪ್ರತಿನಿಧಿಗಳು ಹೇಳ್ತಾರೆ, MP ಅವರು ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ, ಅಟ್ ಎನಿ ಕಾಸ್ಟ್ ಕೇರಳದಿಂದ, ಕಾಸರಗೋಡು ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ರೋಗಿಗಳನ್ನು ಬರಲು ಬಿಡುವುದಿಲ್ಲ ಅನ್ನುವಂತಹ ಮಾತು MLAಗಳು ಹೇಳ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಹೇಳಿದ್ದಾರೆ ಕೂಡ. ಆದ್ರೆ ಏನಾಗ್ತಾ ಇದೆ ಅನ್ನುವಂಥದ್ದು, ಈಗ ಕಾಸರಗೋಡಿನಿಂದ ಬಂದಂತಹ ಮಹಿಳೆಗೆ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ. ಆ ಮಹಿಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿದ್ದಾರೆ. ಎಲ್ಲ ವಿಷಯ ಮಾತಾಡಬೇಕು. ಜಿಲ್ಲಾಡಳಿತ ವೈಫಲ್ಯ, ನಮ್ಮ ಸರ್ಕಾರದ ವೈಫಲ್ಯ, ನಮ್ಮ ಜನಪ್ರತಿನಿಧಿಗಳ ವೈಫಲ್ಯ ಎಲ್ಲವೂ ಕೂಡ ಮಾತಾಡಬೇಕು, ಎಲ್ಲವೂ ಕೂಡ ಪ್ರಶ್ನೆ ಮಾಡಬೇಕು. ಎಲ್ಲವೂ ಕೂಡ ಜನರಿಗಾಗಿ, ನಮ್ಮ ಜಿಲ್ಲೆಯ ಜನರು ಮುಖ್ಯ ಅನ್ನುವಂತಹ ಮಾತನ್ನು ಅನೇಕ ಜನರು ಹೇಳ್ತಾ ಇದ್ರು. ಜನಪ್ರತಿನಿಧಿಗಳು ಹೇಳಿ ಹೋಗಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೆ. ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲದಾಗಿ ನಾಗರಿಕ ಹಿತರಕ್ಷಣಾ ವೇದಿಕೆ ಸಂಚಾಲಕರಾಗಿರುವಂತಹ ಹನುಮಂತ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಐವನ್ ಡಿಸೋಜ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹಲವಾರು ಪ್ರಶ್ನೆಗಳಿದೆ, ಎಲ್ಲವೂ ಕೂಡ ಮಾತನಾಡಬೇಕು. ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಯಾವ ರೀತಿ ಅಂತ ಹೇಳಿದ್ರೆ
ಅನೇಕ ಕಟ್ಟುನಿಟ್ಟಿನ ಕ್ರಮಗಳಿವೆ. ಮೊದಲದಾಗಿ ನಾನು ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಫೋರ್ ದಟ್ ಏನು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಅನ್ನುವಂಥದ್ದು ಏನ್ ಹೇಳಿದೆ, ಯಾವ ಒಂದು ಸೂಚನೆ, ಯಾವ ಒಂದು ಸ್ಪಷ್ಟ ಆಧಾರದ ಮೇಲೆ ಕಾಸರಗೋಡಿನ ರೋಗಿಗಳನ್ನು ನಮ್ಮ ಜಿಲ್ಲೆಗೆ ಬಿಡಲಾಗುತ್ತೆ ಅನ್ನುವಂಥದ್ದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಗಡಿ ಸಮಸ್ಯೆ ನಿವಾರಣೆಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ತುರ್ತು ಮಾನದಂಡ. ಕೇರಳದ ಕೊರೋನಾ ರಹಿತ ರೋಗಿಗಳಿಗೆ ಮಾತ್ರ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ತುರ್ತು ಚಿಕಿತ್ಸೆ ಮತ್ತು ಅಪಘಾತ ಚಿಕಿತ್ಸೆಗೆ ಮಾತ್ರ ರೋಗಿಗಳನ್ನ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ಕರೆತರಬಹುದಾಗಿದೆ. ಕಾಸರಗೋಡು ಸರ್ಕಾರಿ ವೈದ್ಯಾಧಿಕಾರಿಯ ನಾನ್ ಕೋವಿಡ್ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು. ಕಾಸರಗೋಡಿನಲ್ಲಿ ಸದರಿ ಚಿಕಿತ್ಸೆ ಲಭ್ಯವಿಲ್ಲ ಎಂಬ ಪತ್ರವನ್ನ ಹೊಂದಿರಬೇಕು. ರೋಗಿಯನ್ನ ಕರೆತರುವ ಆಂಬ್ಯುಲೆನ್ಸ್ ಸಂಪೂರ್ಣ ಸ್ಯಾನಿಟೈಸ್ ಮಾಡಬೇಕು. ರೋಗಿಯ ಜೊತೆ ಚಾಲಕ, ಸಹಾಯಕ ಮತ್ತು ಪ್ಯಾರಾಮೆಡಿಕ್ಸ್ ಕರೆತರಲು ಅವಕಾಶವಿದೆ. ತಲಪಾಡಿ ಗಡಿಯಲ್ಲಿ ವೈದ್ಯಕೀಯ ತಂಡ ಪರಿಶೀಲನೆ ಬಳಿಕವಷ್ಟೇ ಜಿಲ್ಲೆಗೆ ಪ್ರವೇಶ. ಎಸ್, ಇದು ಗಡಿ ಸಮಸ್ಯೆ ನಿವಾರಣೆಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತುರ್ತು ಮಾನದಂಡಗಳನ್ನು ನೀಡಿರುವಂತದ್ದು. ಮೊದಲನೇದಾಗಿ ಕೇರಳದ ಕೊರೋನಾ ರಹಿತ ರೋಗಿಗಳಿಗೆ ಮಾತ್ರ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೊರೋನಾ ರಹಿತವಾಗಿರುವಂತಹ ರೋಗಿಗಳಿಗೆ ಮಾತ್ರ, ಅಂದ್ರೆ ನಾನ್ ಕೋವಿಡ್ ಪೇಷಂಟ್ಗಳು ಯಾರಿದ್ದಾರೆ ಅವರಿಗೆ ಮಾತ್ರ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತುರ್ತು ನಿರ್ಧಾರ ಕೈಗೊಂಡಿರುವಂತದ್ದು. ಇನ್ನೊಂದು ಕಡೆ ತುರ್ತು ಚಿಕಿತ್ಸೆ ಮತ್ತು ಅಪಘಾತ ಚಿಕಿತ್ಸೆಗೆ ಮಾತ್ರ ರೋಗಿಗಳನ್ನ ಸರ್ಕಾರಿ ಆಂಬ್ಯುಲೆನ್ಸ್ ನಲ್ಲಿ ಕರೆತರಬಹುದು. ಇದು ಎರಡನೆಯ ಮಾನದಂಡ. ಇನ್ನು ಕಾಸರಗೋಡು ಸರ್ಕಾರಿ ವೈದ್ಯಾಧಿಕಾರಿಯ ನಾನ್ ಕೋವಿಡ್ ಪ್ರಮಾಣ ಪತ್ರ ಬೇಕು. ಕಾಸರಗೋಡು ವೈದ್ಯಾಧಿಕಾರಿಯ ನಾನ್ ಕೋವಿಡ್ ಪ್ರಮಾಣ ಪತ್ರ ಬೇಕು. ಇನ್ನೊಂದು ಕಡೆ ಕಾಸರಗೋಡಿನಲ್ಲಿ ಸದರಿ ಚಿಕಿತ್ಸೆ ಇಲ್ಲ ಅನ್ನುವಂತಹ ಪ್ರಮಾಣ ಪತ್ರ ಕೂಡ ಬೇಕಾಗಿರುತ್ತೆ. ಇನ್ನೊಂದು ಕಡೆ ರೋಗಿ ಕರೆತರುವ ಆಂಬ್ಯುಲೆನ್ಸ್ ಸಂಪೂರ್ಣ ಸ್ಯಾನಿಟೈಸ್ ಮಾಡಬೇಕು. ಇನ್ನೊಂದು, ರೋಗಿಯ ಜೊತೆ ಚಾಲಕ, ಸಹಾಯಕ ಮತ್ತು ಪ್ಯಾರಾಮೆಡಿಕ್ಸ್ ಕರೆತರಲು ಅವಕಾಶ ಇದೆ. ಇನ್ನೊಂದು ಕಡೆ ತಲಪಾಡಿಯಲ್ಲಿ ವೈದ್ಯಕೀಯ ತಂಡ ಪರಿಶೀಲನೆ ಬಳಿಕವಷ್ಟೇ ಜಿಲ್ಲೆಗೆ ಪ್ರವೇಶ. ಕನ್ನಡ ಜಿಲ್ಲಾಡಳಿತದ ತುರ್ತು ಮಾನದಂಡ. ಎಸ್, ಎಲ್ಲವೂ ಕೂಡ ಓಕೆ. ನಾನ್ ಕೋವಿಡ್ ರೋಗಿ ಪರಿಶೀಲನೆ ಮಾಡಬೇಕು, ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಮಾತುಗಳು ಬರುತ್ತೆ. ಹಾಗಾದ್ರೆ ಮಹಿಳೆ ಕಾಸರಗೋಡಿಂದ ನಮ್ಮ ಜಿಲ್ಲೆಗೆ ಬರ್ತಾರೆ, ಅಲ್ಲಿ ಪರೀಕ್ಷೆ ಆಗಿಲ್ವಾ, ಅಂದ್ರೆ ಕಾಸರಗೋಡಿನಿಂದ ಪ್ರಮಾಣ ಪತ್ರ ತರಲಿಲ್ವಾ, ಅಲ್ಲಿನ ಸರ್ಕಾರಿ ವೈದ್ಯ ದೃಢೀಕರಣಗೊಂಡಿರುವಂತಹ ಪ್ರಮಾಣ ಪತ್ರವನ್ನು ಕೊಡಲಿಲ್ಲವಾ, ಅಥವಾ ಇಲ್ಲಿಯ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಅಸಡ್ಡೆ ಮಾಡಿಕೊಂಡ್ರ ಅನ್ನುವಂಥದ್ದು ಎಲ್ಲವೂ ಕೂಡ ಪ್ರಶ್ನೆ ಇದೆ. ಎಲ್ಲವೂ ಕೂಡ ಮಾತಾಡಬೇಕು. ಮಾನವೀಯತೆ, ಮನುಷ್ಯತ್ವ ಎಲ್ಲವೂ ಕೂಡ ಇದೆ. ಆದ್ರೆ ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ ಅನ್ನುವಂಥದ್ದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ನಾನು ಡೈರೆಕ್ಟ್ ಆಗಿ ಹೋಗ್ತಾ ಇರುವಂತದ್ದು ಐವನ್ ಡಿಸೋಜ್ ಅವರು, ವಿಧಾನ ಪರಿಷತ್ ಸದಸ್ಯರು. ಫಸ್ಟ್ ರಿಯಾಕ್ಷನ್ ಸರ್ ಅಬೌಟ್ ದಿಸ್. ಈಗ ನಾನ್ ಕೋವಿಡ್ ಪೇಷಂಟ್ಗಳನ್ನು ಮಾತ್ರ ಗಡಿಯ ಒಳಗಡೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದು ಯಾಕೆ ಕೊಡಲಾಯಿತು, ಏನು ಕೊಡಲಾಯಿತು ನೀವು ಹೇಳಿದ್ರಿ. ಜಿಲ್ಲಾಡಳಿತವು ಹೇಳಿತ್ತು, ರಾಜ್ಯ ಸರ್ಕಾರವು ಹೇಳಿತ್ತು, ಮಂತ್ರಿಗಳು, ಎಂಪಿಗಳು, ಶಾಸಕರು ಎಲ್ಲರೂ ಯಾವ ಕಾರಣಕ್ಕೂ ನಾವು ಕೇರಳದಿಂದ ನಮ್ಮ ಗಡಿ ಒಳಗಡೆ ಯಾರನ್ನೂ ಬರಲಿಕ್ಕೆ ಸದ್ಯಕ್ಕೆ ಬಿಡೋದಿಲ್ಲ. ಬಿಕಾಸ್ ಈ ಒಂದು ಕೊರೋನಾ ಅಂತ ಹೇಳೋದನ್ನ ಫೇಸ್ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಹೆಚ್ಚು ಪೇಷಂಟ್ಗಳು ಇದುವರೆಗೆ ಮಂಗಳೂರಿನಲ್ಲಿ ಡಿಟೆಕ್ಟ್ ಆಗಿರ್ತಕ್ಕಂಥದ್ದು ದೇ ಆರ್ ಆಲ್ ಫ್ರಮ್ ಕೇರಳ, ಕಾಸರಗೋಡು ಭಾಗದವರು. ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನರ ಹಿತರಕ್ಷಣೆಗೆ ಬರಲಿಕ್ಕೆ ಬೇಡ ಅಂತ ತೀರ್ಮಾನ ತೆಗೆದುಕೊಂಡಿದ್ದೆ. ಅದರಲ್ಲಿ ನಾವು ಕೂಡ ಭಾಗಿಗಳು. ನಾವು ಜಿಲ್ಲಾಡಳಿತಕ್ಕೆ ಏನು ಹೇಳಿತ್ತು, ಯಾವುದೇ ಕಾರಣಕ್ಕೂ ಕೊರೋನಾ ಈ ಒಂದು ಮಹಾಮಾರಿ ರೋಗ ಹತೋಟಿಗೆ ಬರುವ ತನಕ ನಾವು ಸ್ವಲ್ಪ ಜಾಗ್ರತೆಯಲ್ಲಿರೋದು ಬೆಟರು ಅಂತ ಹೇಳಿತ್ತು. ಸುಪ್ರೀಂ ಕೋರ್ಟಿಗೂ ಹೋಯ್ತು. ಸುಪ್ರೀಂ ಕೋರ್ಟಿಗೂ ನಾವು ಎಕ್ಸ್ಪ್ಲನೇಷನ್ ಕೊಟ್ಟಿತ್ತು. ಆದ್ರೆ ಇವತ್ತು ಗಡಿಯನ್ನು ಬಿಡಬೇಕು ಅಂತ ಹೇಳುವಂತಹ ಸುಪ್ರೀಂ ಕೋರ್ಟಿನ ನಿರ್ದೇಶನ, ಕೇಂದ್ರ ಸರ್ಕಾರದ ನಿರ್ದೇಶನ ಮತ್ತು ನಮ್ಮ ರಾಜ್ಯ ಸರ್ಕಾರದ ಒಡಂಬಡಿಕೆ ಎಲ್ಲ ಒಪ್ಪಿಗೆಯಲ್ಲಿ ಇವತ್ತೇನಾಯಿತು, ಈ ಒಂದು ಅಗ್ರಿಮೆಂಟಿಗೆ ಬಂತು. ನಾನ್ ಕೋವಿಡ್ ಪೇಷಂಟ್ಗಳನ್ನು ಪರೀಕ್ಷೆ ಮಾಡಿ ಅಫಿಡವಿಟ್ ತಗೊಂಡು ಅದರ ಸರ್ಟಿಫಿಕೇಟ್ ತಗೊಂಡು ಬಂದು ಮಂಗಳೂರಿನಲ್ಲಿ KS ಹೆಗ್ಡೆ ಆಸ್ಪತ್ರೆಗೆ ಮಾತ್ರ ಹೊರ ವಲಯದಲ್ಲಿ ಬಂದು KS ಹೆಗ್ಡೆ ಆಸ್ಪತ್ರೆ ಬಿಟ್ಟು ಬೇರೆ ಯಾವ ಆಸ್ಪತ್ರೆ ಕೂಡುದು ಅಂತ. ಇಲ್ಲಿ ನೀವು ಹೇಳುವಂತ ಈಗ ನಾವು ತೆಗೆದುಕೊಂಡಂತಹ ಕೇಸು ಇವತ್ತು ಏನು ನಾವು ಕೊರೋನಾ ಪಾಸಿಟಿವ್ ಅಥವಾ ಕೊರೋನಾ ರೋಗಿ ಅಂತ ತಗೊಂಡಿದ್ದೇವೆ ಅಂತ ಏನು ಒಂದು ಸಂದೇಶ ಇವತ್ತು ಸಮಾಜದಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ನಾನು DHO ಹತ್ರ ಕೇಳಿದ್ದೇನೆ, ಆಗಿರ್ತಕ್ಕಂಥ ಘಟನೆ ಕೇಳಿದ್ದೇನೆ. 2 ಗಂಟೆಗೆ ಆ ಪೇಷಂಟ್ KS ಹೆಗ್ಡೆ ಆಸ್ಪತ್ರೆಗೆ ಬಂದಿದೆ. 2 ಗಂಟೆಯಿಂದ 6 ಗಂಟೆವರೆಗೆ ಆ ಪೇಷಂಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಆಸ್ಪತ್ರೆಯವರು ಕೇಳಲಿಲ್ಲ, ಆಂಬ್ಯುಲೆನ್ಸ್ ಅಲ್ಲಿ ಕೂತಿದ್ರು.
ಮತ್ತೆ ಸ್ಥಳೀಯ ಶಾಸಕರಾದಂತ ಖಾದರ್ ಅವರು ಅಲ್ಲಿ ಆಂಬ್ಯುಲೆನ್ಸ್ ಅನ್ನ ಕಳಿಸ್ತಾರೆ. ಅವರು ಅಲ್ಲಿಂದ ವೆನ್ಲಾಕ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವರ ಸ್ಯಾಂಪಲ್ ಅನ್ನ ತೆಗೆಯಲಾಗುತ್ತೆ. ತೆಗೆದು ಮತ್ತೆ ಆರೋಗ್ಯನು ಮತ್ತೆ KS ಹೆಗ್ಡೆ ಆಸ್ಪತ್ರೆಗೆ ಕಳಿಸಿಕೊಡಲಾಗುತ್ತೆ. ಇವತ್ತುವರೆಗೂ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ. ರೈಟ್, ದಿಸ್ ಈಸ್ ಟು ಅರ್ಲಿ ಟು ಸ್ಪೀಕ್ ಸೇಯಿಂಗ್ ದಟ್ ಅದೊಂದು ಕೋವಿಡ್ ಪೇಷಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ಅನೇಕ ಸಂಶಯಗಳಿದೆ. ಯಾಕಾಗಿ ಆ ಪೇಷಂಟ್ ಅನ್ನು ಒಮ್ಮೆ ಒಂದು ರೋಗಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಡಾಕ್ಟರ್ ಇಮಿಡಿಯೇಟ್ಲಿ ಅಡ್ಮಿಟ್ ದಟ್ ಪೇಷಂಟ್ ರೈಟ್ ಮಾಡಬೇಕಾಗಿತ್ತು. ಒಂದನೇ ಲೋಪ. ಎರಡನೇ ಲೋಪ, 4.5 ಗಂಟೆಗಳ ಕಾಲ ಪೇಷಂಟ್ ಅನ್ನು ಆಂಬ್ಯುಲೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಎರಡನೇ ತಪ್ಪು. ಅದರ ನಂತರ ಇಲ್ಲಿ ಬಂತು, ಎಲ್ಲಿ ವೆನ್ಲಾಕಿಗೆ ಬಂದ ಮೇಲೆ ಮತ್ತೆ ನೀವು ಪುನಃ ಅಲ್ಲಿಯೇ ಕಳಿಸಿದ್ರಿ. ಅದರ ಅರ್ಥ ವೆದರ್ ಸಿ ಈಸ್ ಆರ್ ಈ ಈಸ್ ಕೋವಿಡ್ ಪೇಷಂಟ್ ಆರ್ ನಾಟ್ ಅಂತ ಹೇಳುವಂತ ಪ್ರಶ್ನೆ. ನಾವು ರೋಗಿಗಳ ಬಗ್ಗೆ ಚೆಲ್ಲಾಟ ಆಡ್ಲಿಕ್ಕೆ ಕೊಡು. ಐದರ್ ನೀವು ಅಲೌ ಮಾಡ್ತೀರಿ, ಯು ಮೇಕ್ ಸಮ್ ಅರೇಂಜ್ಮೆಂಟ್, ಮಾಡಲಿಲ್ಲ ಯು ಡೋಂಟ್ ಅಲೌ. ಹಾಗಾಗಿ ನೀವು ಇಲ್ಲಿ ಮಾಡಿದಂತ ರೀತಿ ಎಲ್ಲಿಯೋ ಒಂದು ಕಡೆ ನಮ್ಮ ವೈಫಲ್ಯತೆಯನ್ನು ಆಡಳಿತದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು. ನೀವು ಅನೇಕ ಪ್ರಶ್ನೆ ಕೇಳಿದ್ರಿ, ಆ ಸರ್ಟಿಫಿಕೇಟ್ ಇರ್ಲಿಲ್ವಾ, ಸರ್ಟಿಫಿಕೇಟ್ ಸರಿ ಇತ್ತು, ನೋಡಿ ಕಳಿಸಿದ ಮೇಲೆ ಅಲ್ಲಿ ಯಾಕೆ ಇಟ್ಟುಕೊಂಡ್ರಿ, ಇದೆಲ್ಲ ಲೋಪಗಳು ಬಹುಶಃ ಸರಿ ಮಾಡತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದು ನಾನು ಸೇರಿ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಮತ್ತು ನಮ್ಮ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಒನ್ಸ್ ಯು ಸೇ ಸಮಥಿಂಗ್ ಯು ಹ್ಯಾವ್ ಟು ಅಬೈಡ್ ಬೈ ಇಟ್. ನೀವು ಹೇಳಿದ ಮೇಲೆ ಆರ್ಥಿಕ ಸರಿಯಾಗಿ ನಡೆಯುತ್ತೆ. ಹಾಗಾಗಿ ನೀವು ಹೇಳಿದಾಗೆ ಇಲ್ಲಿ ಇನ್ನೂ ಲೋಪದೋಷಗಳು ಆಗ್ತಾ ಇವೆ, ಚೆಲ್ಲಾಟಗಳು ಆಗ್ತಾ ಇವೆ. ಒಂದು ವಿಧದಲ್ಲಿ ಈಗ ನೀವು ಈ ವಾರ್ತೆಗಳು ಜನರ ಬಾಯಿಗೆ ಬಿಟ್ಟಿದ್ರೆ ಬಹುಶಃ ಇನ್ನೂ ಜನರು ಮೊದಲೇ ಪ್ಯಾನಿಕ್ ಆಗಿದ್ದಾರೆ, ಮನೆಯಿಂದ ಹೊರಗೆ ಬರೋದಿಲ್ಲ. ಪೊಲೀಸರು ಎಣಿಸಿದ್ದಾರೆ ಮನೆಯಲ್ಲಿ ಕೂತಿದ್ದ ಜನ ಇಷ್ಟು ಕಡಿಮೆ ಇದ್ದದ್ದು ನೋಡಿ ನಮ್ಮ ಹೆದರಿಕೆಯಿಂದ ಕಡಿಮೆ ಆಗಿದ್ದಾರೆ. ನೋ, ಜನರೇ ಬರುವುದಿಲ್ಲ. ದೇ ಆರ್ ಸೋ ಎಜುಕೇಟೆಡ್. ಮೀಡಿಯಾ ಇಷ್ಟು ಅವ್ರನ್ನ ಎಜುಕೇಟ್ ಮಾಡಿದೆ, ನೀವು ಹೊರಗೆ ಹೋದರೆ ನಿಮ್ಗೆ ಏನಾಗ್ಬೋದು ಅಂತ ಹೇಳುದು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದ್ದ ಕಾರಣಕ್ಕಾಗಿ ಇವತ್ತು ಜನ ಹೊರಗೆ ಬರುವುದಿಲ್ಲ. ಅದರ ಮೇಲೆ ಇಂಥ ಲೋಪದೋಷಗಳು ಆದರೆ, ಇಂಥ ತೊಂದರೆಗಳಾದರೆ ಮತ್ತೊಮ್ಮೆ ನಾವು ಜನರಿಗೆ ಆತಂಕದಲ್ಲಿ ಹಾಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ರೈಟ್ ಸರ್. ಹಾಗಾಗಿ ನಾವು ಐ ರಿಕ್ವೆಸ್ಟ್, ನಾನು ಯಾರು ಅದು ತಪ್ಪು, ನಾನು DHO ಹತ್ರ ಮಾತಾಡಿದ್ದೇನೆ, ನಿಮ್ಮ ಫೋನ್ ಬಂದ ತಕ್ಷಣ ನಾನು DHO ಹತ್ರ DC ಹತ್ರ ಸಂಬಂಧಪಟ್ಟ ಮಾತಾಡಿದ್ದೇನೆ. ಇದು ನಮ್ಮ ಲೋಪ ಆಗತ್ತೆ, ನಾನು ಚೀಫ್ ಮಿನಿಸ್ಟರ್ ಬಗ್ಗೆ ರಿಪೋರ್ಟ್ ಅನ್ನು ಕಳಿಸ್ತೇನೆ ಅಂತ ಹೇಳಿದ್ದೇನೆ. ಹಾಗಾಗಿ ಇಂತಹ ಲೋಪಗಳು ಮತ್ತೊಮ್ಮೆ ಆಗ್ಲಿಕ್ಕೆ ಕೂಡುದು. ಮತ್ತೆ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ DCA ಸ್ವತಃ ಆರ್ ದಿ DHO ಇಮಿಡಿಯೇಟ್ ಆಗಿ ಜನರಿಗೆ ಈ ಬಗ್ಗೆ ಪ್ರಕಟಣೆ ಕೊಟ್ಟು ಏನಾಗಿದೆ ಅಂತ ಹೇಳುವುದನ್ನು ಜನರಿಗೆ ತಿಳಿಸುವಂತ ಕೆಲಸ ಇಮಿಡಿಯೇಟ್ ಆಗಿ ಮಾಡಬೇಕು. ನಿಜವಾಗ್ಲೂ ಸರ್, ಐವನ್ ಡಿಸೋಜ್ ಅವರು ಹೇಳಿದಂತ ಮಾತು ಜನರಿಗೆ ಉತ್ತರ ಕೊಡಬೇಕಾಗುತ್ತೆ. ಜನರ ಭಾವನೆಗಳು, ಅವರ ಭಾವನೆಗಳ ಜೊತೆ ಆಟ ಆಡುವಂತ ನಿಜವಾಗ್ಲೂ ಕೂಡ ತಪ್ಪು. ಇದು ಕೇವಲ MP ಅಥವಾ ಯಾರೋ ಒಬ್ರು MLA ಅಥವಾ ಉಸ್ತುವಾರಿ ಸಚಿವರುಗಳು ಇವರಿಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ, ಇಡೀ ಜಿಲ್ಲೆ ಇಡೀ ರಾಜ್ಯವು ಕೂಡ ಸಂಬಂಧಪಟ್ಟಿರುವಂತಹ ವಿಷಯ. ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ ತಮ್ಮ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದೇ ಇದೆ. ಕರೆ ಮಾಡಬಹುದು, ಮಾತನಾಡಬಹುದು. ಅಂದ್ರೆ ಇದು ಮಾನವೀಯತೆ ದೃಷ್ಟಿಯಿಂದ ನಾವು ಒಪ್ಕೊಳ್ಬೇಕಾಗುತ್ತೆ. ಆದ್ರೆ ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ ಇದೀಗ ನಾನ್ ಕೋವಿಡ್ ರೋಗಿಗಳಿಗೆ ನಮ್ಮ ಜಿಲ್ಲೆಗೆ ಪ್ರವೇಶ ಕೊಡಬೇಕು ಅಂತ ಇದೆ. ಇಷ್ಟಿಷ್ಟು ಮಾನದಂಡಗಳು ಇವೆ, ಎಲ್ಲವೂ ಕೂಡ ಇದೆ. ಆದ್ರೆ ಯಾವ ಆಧಾರದ ಮೇಲೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಹಲವಾರು ಅನುಮಾನಗಳಿವೆ, ಸಂಶಯಗಳಿದೆ, ಎಲ್ಲವೂ ಕೂಡ ಮಾತಾಡಬೇಕು. ಬಿಫೋರ್ ದಟ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಬರ್ತೇನೆ. ಅದೇ ರೀತಿ ಹನುಮಂತ್ ಕಾಮತ್ ಅವರು ನಾಗರಿಕ ಹಿತರಕ್ಷಣಾ ವೇದಿಕೆಯ ಸಂಚಾಲಕರು. ಸರ್ ನಮಸ್ತೆ ಸರ್. ಫಸ್ಟ್ ರಿಯಾಕ್ಷನ್ ನೋಡಿ, ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಏನು, ಕೇರಳದಿಂದ ಬರುವಂಥ ರೋಗಿಗಳಿಗೆ ನಾವು ದಕ್ಷಿಣ ಕನ್ನಡದಲ್ಲಿ ಬಿಡುವುದಿಲ್ಲ ಹೇಳಿದ ನಂತರ, ಎಲ್ಲಿ ಕೇರಳ ಸರ್ಕಾರದ ಮಂತ್ರಿಗಳು ಸುಪ್ರೀಂ ಕೋರ್ಟಿಗೆ ಹೋದ ನಂತರ ನಾವು ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕಿ ಕೆಲವು ಕಂಡೀಷನ್ ಹಾಕಿ ಬಿಡುವಂಥದ್ದು ಹೇಳಿ ಆಯ್ತು. ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು, ನಾವು ಗಡಿಯಲ್ಲಿ ಅವರನ್ನು ಟೆಸ್ಟ್ ಮಾಡಿ ಕೊರೋನಾ ಇಲ್ಲದಿದ್ರೆ ಬಿಡಬಹುದು ಹೇಳುವಂಥದ್ದು. ಅದು ಸಾಧ್ಯವೇ ಇಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಏನು ಇಟ್ಟುಕೊಂಡ್ರು ಅದರಿಂದ ಅವರಿಗೆ ಕೊರೋನಾ ಇದೆ ಇಲ್ವೋ ಏನು ಗೊತ್ತಿಲ್ಲ. ಆಯ್ತಾ? ಎರಡನೇದು ಇಲ್ಲಿ ಹೇಗೆ ಆಗ್ಬೇಕು ಹೇಳಿದ್ರೆ, ಈಗ ಇದ್ರ ಟೆಸ್ಟ್ ಆದ ನಂತರ ರಿಪೋರ್ಟ್ ಬಂದ ಮೇಲೆ ಅದು ಪಾಸಿಟಿವ್ ಆಗಿದ್ದರೆ, ಅದರಲ್ಲಿ ಇನ್ನೊಂದು ಕಂಡೀಷನ್ ಇತ್ತು ಅಂತ ಹೇಳಿದ್ರೆ, ಕೇರಳದ DHO ಇವರಿಗೆ ಕೊರೋನಾ ರೋಗಿ ಅಲ್ಲ ಹೇಳುವಂತ ಸರ್ಟಿಫಿಕೇಟ್ ಕೊಡಬೇಕು.
ಒಂದು ವೇಳೆ ಅದು ಪಾಸಿಟಿವ್ ಬಂದರೆ ಆ ಅಧಿಕಾರಿಯನ್ನು ಜೈಲಿಗೆ ಹಾಕಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಕಷ್ಟಪಡ್ತಾ ಇರುವಾಗ ಇವರಿಗೆ ಗತಿ ಇಲ್ಲದಾಗೆ ನಮ್ಮ ಹತ್ರ ಬೇಡಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ನಂತರ ಮಾನವೀಯತೆಯಲ್ಲಿ ಬಿಡ್ತಾ ಇರುವಾಗ ಇವರು ಅದರಲ್ಲಿ ಕೂಡ ನಮ್ಮ ಮಂಗಳೂರಿನ ಜನರ ಜೀವದೊಂದಿಗೆ ಚೆಲ್ಲಾಟ ಆಡ್ತಾರೆ ಹೇಳಿ. ಆದರೆ ಅದನ್ನು ಖಂಡಿತವಾಗಿ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಂತ ಡಾಕ್ಟರಿಗೆ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಒಂದು ಇನ್ನೊಂದು ಅಂತ ಹೇಳಿದ್ರೆ ಹಾಗೆ ಮಾಡದಿದ್ರೆ ನಾಳೆಯಿಂದ ದಿವಸಕ್ಕೆ 50 ಆಂಬ್ಯುಲೆನ್ಸ್ಗಳು ಮಂಗಳೂರಿಗೆ ಬರುತ್ತೆ. ಇಲ್ಲಿ ಮಾನವೀಯತೆ ಪ್ರಶ್ನೆ ಕೇರಳದ ರೋಗಿಗಳ ಮೇಲೆ ಇಟ್ಟುಕೊಂಡ್ರೆ ಮಂಗಳೂರಿನ ಸಜ್ಜನ ನಾಗರಿಕರಿಗೆ ಯಾರು ಗತಿ? ಇಲ್ಲಿ ಯಾವುದೇ ನಮ್ಮ MLA MP ಉಸ್ತುವಾರಿ ಸಚಿವರು DC ಗೀಸಿ ಅಲ್ಲ, ಇದು ಮಂಗಳೂರಿನ ಜನರ ಪ್ರಶ್ನೆ. 5.5 ಲಕ್ಷ ಜನ ಇದ್ದೇವೆ. ಇವರದೊಂದು 25 ಪೇಷಂಟ್ ಬಂದ್ರೆ ನೀವು ನೋಡಿರ್ಬೋದು, ಏನು ಇದ್ದದ್ರಲ್ಲಿ ಕಡಿಮೆ ಇದ್ದ ತಮಿಳುನಾಡು ಇವತ್ತು ಇಂಡಿಯಾದಲ್ಲಿ 2nd ನಂಬರಿಗೆ ಬಂದಿದೆ. ಎಲ್ಲಿಂದ? ಈ ದೆಹಲಿಯಿಂದ ಹೋಗಿರುವಂಥದ್ದು. ಈ ರೀತಿ ಆಗ್ತಾ ಇರುವಾಗ ಕಾಸರಗೋಡು ಇಡೀ ಕೇರಳದಲ್ಲಿ ಸಿಕ್ಕಿರುವಂತ ಪಾಸಿಟಿವ್ಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಸರಗೋಡಿನ ರೋಗಿಗಳು ಹೇಳಿದ್ರೆ ಅವರು ನಮ್ಮ ಪಕ್ಕದಲ್ಲೇ ಇರುವುದು. ನಮಗೆ ಎಷ್ಟು ಡೇಂಜರಸ್. ಒಂದು. ಎರಡನೇದು, ಪಿನರೈ ವಿಜಯನ್ 20,000 ಕೋಟಿ ರೂಪಾಯಿ ನಾನು ಕೊರೋನಾಕ್ಕೆ ಬಿಡುಗಡೆ ಮಾಡಿದ್ದೇನೆ ಹೇಳಿದ್ರು ನನಗೆ. ಅವರಿಗೆ ಏನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಕಾಸರಗೋಡಿನಿಂದ ಮಂಗಳೂರಿಗೆ ಇರುವುದು 50 ಕಿಲೋಮೀಟರ್. ಕಾಸರಗೋಡಿನಿಂದ ಕಣ್ಣೂರಿಗೆ ಇರುವುದು 90 ಕಿಲೋಮೀಟರ್. ನೀವು ಅಲ್ಲಿ ಕೊಂಡೋಗಿ. ಈಗ ನೋಡಿ, ಮಂಗಳೂರಿಗೆ ಬಂದ 2 ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ಆಗುವುದಿಲ್ಲ ಹೇಳುವಾಗ ಅವರನ್ನು ಕಣ್ಣೂರಿಗೆ ಕೊಂಡೋಗಿದ್ದಾರೆ. ಹೇಳಿದ್ರೆ ಎಷ್ಟಾಯ್ತು? 190 ಕಿಲೋಮೀಟರ್ ಹೋದಾಗೆ ಆಯ್ತು ಒಂದು ರೋಗಿ. ಕಾಸರಗೋಡ್ನಿಂದ ಮಂಗಳೂರು, ಮಂಗಳೂರಿನಿಂದ ಕಾಸರಗೋಡು, ಕಾಸರಗೋಡ್ನಿಂದ ಇದು. ಹಾಗಾದ್ರೆ ನಿಮ್ಗೆ ಇಲ್ಲಿ ಎಲ್ಲದಿದ್ರೆ ಕಣ್ಣೂರು ಆಗ್ತದೆ. ಒಂದು. ಇನ್ನೊಂದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನಲ್ಲಿ ನಾವು ಮಾಡಿರುವಂತ ಒಂದು ತಪ್ಪು ಏನು ಹೇಳಿದ್ರೆ, ಅವರೀಗ ನಮ್ಮ ಗಡಿ ಓಪನ್ ಮಾಡಬೇಕು, ನಮ್ಮ ರೋಗಿಗಳಿಗೆ ಬೇಕು ಹೇಳಿದಾರಲ್ಲ, ಅದೇ ಕಾಸರಗೋಡಿನಿಂದ ಕಣ್ಣೂರು ಗಡಿ ಇವತ್ತಿಗೂ ಬಂದಿದೆ ಹೇಳ್ತಾರಲ್ಲ. ಹಾಗಾದ್ರೆ ಪಿನರೈ ವಿಜಯನ್ ಮೊದಲ ಅವರ ರಾಜ್ಯದ ಗಡಿಗಳನ್ನು ಓಪನ್ ಮಾಡಲಿ ಅವರ ರೋಗಿಗಳಿಗೆ. ಅದಕ್ಕೆ ಕೋರ್ಟಿಗೆ ಯಾಕೆ ಹೋಗ್ಲಿಲ್ಲ? ಇದು ಎಲ್ಲವನ್ನು ನಾವು ನೋಡಬೇಕಾದದ್ದು. ಇಲ್ಲಿ ರಾಜಕೀಯ ಪ್ರಶ್ನೆ ಅಲ್ಲ, ಯಾವುದೇ ಪಕ್ಷ ಅಲ್ಲ, ಇಲ್ಲಿ ನಮ್ಮ ಮಂಗಳೂರಿನ ಜನರ ಆರೋಗ್ಯದ ಪ್ರಶ್ನೆ. ಅದನ್ನು ನಾವಿವತ್ತು ಮಾತಾಡಬೇಕು. ಕೋರ್ಟ್ ಸುಪ್ರೀಂ ಕೋರ್ಟಿನಲ್ಲಿ ಕೂತವರು ಏನೇ ಹೇಳ್ತಾರೆ. ಹಾಗಾದ್ರೆ ನೋಡಿ, ಕೇರಳ ಹೈಕೋರ್ಟ್ ಹೇಳಿದೆ ಗಡಿ ಓಪನ್ ಮಾಡಿ. ಯಾರಪ್ಪದ್ದು ಗಡಿ ಓಪನ್ ಮಾಡಿ? ಇಲ್ಲಿ ಕೇಳುವವರು ಇಲ್ವಾ? ಇದು ಪ್ರಶ್ನೆ. ಇಲ್ಲಿ ನೋಡಿ, ಏನ್ ಹೇಳಿದ್ರೆ ಕೋರ್ಟುಗಳು ಮಾತಿನ ಮೇಲೆ ಇದು ಮಾಡ್ತಾರೆ, ಪ್ರಾಕ್ಟಿಕಲ್ ಅವರಿಗೆ ಅರ್ಥ ಆಗುದಿಲ್ಲ. ತಮ್ಮ ಮಾತು. ಹಾಗೆ ಇರುವಾಗ ಇಲ್ಲಿ ತೊಂದರೆ ಯಾರು ಅನುಭವಿಸ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಕೋರ್ಟುಗಳಿಂದ ಏನಾದರೂ ಇದು ಕೊಟ್ಟರು ಕೂಡ ಸರಿ, ನಾವೆಲ್ಲರೂ ಭಾರತದ ಪ್ರಜೆಗಳು, ನಾವೆಲ್ಲರೂ ಒಂದೇ. ಆದರೆ ಆರೋಗ್ಯದ ಪ್ರಶ್ನೆ ಬಂದಾಗ ನಮ್ಮ ಆರೋಗ್ಯ ನಮಗೆ ಮುಖ್ಯ. ಇವತ್ತು ನೋಡಿ, ರಾತ್ರಿ ಹಗಲು ಪೊಲೀಸ್ನವರು ಮನೆ ಮಠ ಬಿಟ್ಟು ರಸ್ತೆಯಲ್ಲಿ ಡ್ಯೂಟಿ ಮಾಡ್ತಾರೆ. ಯಾಕೆ? ಅವರಿಗೂ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ವಾ? ಓಕೆ ಸರ್, ಬರ್ತೇನೆ. ಇದು ಹನುಮಂತ್ ಕಾಮತ್ ಅವರ ಆಕ್ರೋಶದ ಮಾತುಗಳು. ಹೌದು, ಆಗುತ್ತೆ. ಇದು ಯಾವುದೇ ರೀತಿಯ ಒಬ್ಬ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತಹ ವಿಷಯ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ಜಿಲ್ಲೆಯ ಜನತೆ, ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ಯಾಕಂದ್ರೆ ಕೇರಳದಲ್ಲಿ 150ಕ್ಕೂ ಅಧಿಕ ರೋಗಿಗಳಿದ್ದಾರೆ, ಕೊರೋನಾ ಪೇಷಂಟ್ಗಳು 150ಕ್ಕೂ ಅಧಿಕ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಪ್ರಕರಣಗಳು, ಉಡುಪಿಯಲ್ಲಿ 1 ಪ್ರಕರಣ. ಎಲ್ಲೋ ಒಂದ್ ಕಡೆ ಕೋವಿಡ್ ಪ್ರಕರಣ ಇರುವಂತಹ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ಬಂದ್ರೆ ಅಥವಾ ನಮ್ಮ ಜಿಲ್ಲೆಗೆ ಬಂದ್ರೆ ಏನಾಗುತ್ತೆ, ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂತಹ ಆಕ್ರೋಶದ ಮಾತುಗಳು ಹನುಮಂತ್ ಕಾಮತ್ ಅವರು. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಿನೇಶ್ ಅಂತ ಅಬುದಾಬಿಯಿಂದ ಸರ್. ದಿನೇಶ್ ಅವರು ಅಬುದಾಬಿಯಿಂದ. ಎಸ್ ದಿನೇಶ್ ಅವರೇ, ಮಾತಾಡಿ ತಮ್ಮ ಅಭಿಪ್ರಾಯ. ಅಂದ್ರೆ ಅಭಿಪ್ರಾಯ ಅನ್ನೋದು ಬೇಕೇ ಬೇಕು, ನಾಗರಿಕರ ಅಭಿಪ್ರಾಯ. ಅಂದ್ರೆ ಯಾವುದೇ ರೀತಿಯ ಭಾವನೆಗಳು, ಧರ್ಮ ಅಥವಾ ಪಕ್ಷದ ಆಧಾರದ ಮೇಲೆ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಅಂದ್ರೆ ಇಸ್ ಇಟ್ ವಿ ಆರ್ ರೈಟ್, ವಿ ಆರ್ ರಾಂಗ್ ಅನ್ನೋದು ನಮಗೆ ಉತ್ತರ ಬೇಕಾಗಿದೆ. ದಟ್ಸ್ ವೈ. ಎಸ್ ಸರ್, ಯು ಕ್ಯಾನ್. ಕರೆಕ್ಟ್.
ನಾವಂದ್ರೆ 15 ದಿವಸದಿಂದ ನಾವು ಕೂಡ ಇಲ್ಲಿ ಅಬುದಾಬಿಯಿಂದ ಮನೆ ರೂಮ್ ಒಳಗೆ ಇದ್ದೇವೆ. ಕೊರೋನಾ ಅದು ಎಫೆಕ್ಟ್ ಇಲ್ಲಿ ಕೂಡ ಉಂಟು. ಹಾಗಾಗಿ ನಾವು ಕೂಡ 15 ದಿವಸದ ನಾವು ಕೂಡ ಇಲ್ಲೇ ಇದ್ದೇವೆ. ನಮ್ದು ಇಲ್ಲಿಗಿಂತ ನಮ್ಗೆ ಊರಿನದ್ದು ಟೆನ್ಷನ್ ಜಾಸ್ತಿ ಆಗುದು. ಜಾಸ್ತಿ ಅಂದ್ರೆ ಇಂಡಿಯಾದ್ದು ಸ್ಪೆಷಲಿ ನಮ್ದೊಂದು ಉಡುಪಿ ಈಗ ಮ್ಯಾಂಗ್ಳೂರ್ ಸ್ವಲ್ಪ ಸೇಫ್ ಉಂಟಂತ ನಮ್ಗೆ ಅದೊಂದು ಸಮಾಧಾನ. ಉಡುಪಿ ಮತ್ತು ಮ್ಯಾಂಗ್ಳೂರ್ ಈಗ ಇವತ್ತು ಕೇಳಿದ ಮೇಲೆ ಗಡಿ ಓಪನ್ ಮಾಡ್ಬೇಕು ಸುಪ್ರೀಂ ಕೋರ್ಟ್ ಹೇಳಿದಂತ ಸ್ವಲ್ಪ ಪುನಃ ಟೆನ್ಷನ್ ಆಗಿದೆ. ಯಾಕಂದ್ರೆ ನಮ್ಮವರು ಉಡುಪಿ ಮ್ಯಾಂಗ್ಳೂರ್ನವರು ಸ್ವಲ್ಪ ಅಲರ್ಟ್ ಆಗೋದು ಸ್ವಲ್ಪ ಲೇಟ್ ಆದ ನಂತರ, ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆದ ನಂತರ ನಮ್ದು ಯಾವ್ದು ಡಿಪಾರ್ಟ್ಮೆಂಟ್ ಆಗ್ಲಿ ಯಾವ್ದು ಈಗ ಸ್ಪೆಷಲಿ ಈಗ ರೀಸೆಂಟ್ಲಿ ಆಗಿ ವೆಲ್ಲಾದಲ್ಲಿ ನಡೆದ ಘಟನೆ ಕೂಡ ನಮ್ಗೆ ನಾವು ನೋಡಿದ್ದೇವೆ, ನಿಮ್ಮ ರಿಪೋರ್ಟ್ ಕೂಡ ನೋಡಿದ್ದೇವೆ. ಹಾಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಕಾಸು ತಪ್ಪದು ಇದನ್ನು ಸ್ವಲ್ಪ ಒಂದಾಗಿ ಒಟ್ಟುಗೂಡಿ ಅಂದ್ರೆ ಇದು ಏನಂದ್ರೆ ಆ ಕೇರಳದದ್ದು ನಮ್ದು ಕೂಡ ವೀಕ್ ಪಾಯಿಂಟ್ ಅಂತ ಹೇಳ್ಬಹುದು. ಕೇರಳದವ್ರು ಯಾವ್ದಾದ್ರು ಫೈಟ್ ಮಾಡುದಾದ್ರೆ ಅವ್ರು ಸ್ಟ್ರಾಂಗ್ ಆಗಿ ಮಾಡ್ತಾರೆ, ಇದಂತಲ್ಲ. ರೋಡಿಗೆ ಯಾವ ವಿಷಯದಲ್ಲಾದ್ರೂ ಹಾಗೆ ಅವ್ರದ್ದೊಂದು ನಮ್ದು ವೀಕ್ ಪಾಯಿಂಟ್ ಅಂತ ಹೇಳ್ಬಹುದು. ನಮ್ಮ ಸೈಡ್ ಅಲ್ಲಿ ಎಂತ ಸ್ಟ್ರಾಂಗ್ ಇರ್ಲಿಲ್ವ ಅಂತ ನಮ್ಗೆ ಕೂಡ ಇದು ಆಗ್ತದೆ. ಅದೇ ಅಷ್ಟೇ. ರೈಟ್ ಸರ್, ಥ್ಯಾಂಕ್ ಯು. ಅವರು ಹೇಳುವಂತಹ ಮಾತುಗಳು ಕೂಡ ಅದೇ. ನಮಗೆ ತುಂಬಾನೇ ಭಯ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಬಗ್ಗೆ ಅನ್ನುವಂತಹ ಮಾತುಗಳು. ಸರ್ ಐವನ್ ಡಿಸೋಜ್ ಅವರು ಪ್ರತಿಯೊಬ್ಬರಿಗೂ ಇವತ್ತು ಏನಾಗಿದೆ ಅಂದ್ರೆ ತಮ್ಮ ಭಾಗಗಳಲ್ಲಿ ತಾವು ಸೇಫ್ ಗಾರ್ಡ್ ಆಗ್ಬೇಕು. ಸರ್ ಅದು ತಪ್ಪ ಸರಿ, ಅದು ಸರಿ ಇದೆ. ಆದ್ರೆ ಹನುಮಂತ ಕಾಮತ್ ಅವರು ಹೇಳಿದಾಗೆ ನಾವು ಇಲ್ಲೇ ಒಂದ್ ಕಡೆ ನಮ್ಮದು ಅಂತ ಹೇಳಲಿಕ್ಕೂ ಬರೋದಿಲ್ಲ. ಈಗ ಏನಾಯ್ತು, ಕೇರಳದವರು ನಮ್ಮ ಗಡಿ ಭಾಗದವರು, ನಾವು ಅವರು ಅಟ್ಯಾಚ್ಮೆಂಟ್ ಬಹಳ ಚೆನ್ನಾಗಿತ್ತು. ಎಲ್ಲರೂ ಮಂಜೇಶ್ವರ ಈ ಭಾಗದವರೆಲ್ಲ ಮಂಗಳೂರಿಗೆ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ರು. ಅದೇ ರೀತಿ ನೀವು ತಗೊಂಡ್ರೆ ಬೆಳಗಾವಿ ತಗೊಂಡ್ರೆ ಅಲ್ಲಿ ಭಾಗದವರು ಹೆಚ್ಚು ಹೈದರಾಬಾದ್ ಆಚೆ, ಹೈದರಾಬಾದ್ನವರು ಗಡಿಯವರು ಇದ್ದವಂತವರು ಆ ಚೆನ್ನೈಗೆ. ಸೊ ನಮ್ಮ ಗಡಿ ಭಾಗಗಳಲ್ಲಿ ಇಂತಹ ಬಹಳ ರೀತಿಯ ಅನ್ಯೋನ್ಯತೆ ಇದ್ದೇ ಇದೆ, ನಮಗೆ ಸಡಿಲಿಕ್ಕೆ ಇದ್ದೇ ಇದೆ. ಅದರ ಅರ್ಥ ನಾವು ಐಸೋಲೇಟ್ ಆಗಿರ್ಬೇಕು, ಅದು ಬೇರೆ ಇದು ಬೇರೆ ಅಂತ ಹೇಳಿಕ್ ಬರೋದಿಲ್ಲ. ನನಗೆ ನನ್ನ ಪ್ರಶ್ನೆ ಇರೋದಿಷ್ಟೇ, ಇಲ್ಲಿ ನಾವು ಅವರಿಗೆ ಬಿಡಬೇಕು ಬಿಡಬಾರ್ದು ಅಂತ ಹೇಳುವಂತದ್ದು ಆಲೋಚನೆ ಮಾಡಿ ನಾವು ಗಡಿಯನ್ನು ಬಂದ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಅದು ಹೋದ್ಮೇಲೆ ನಮ್ಮ ಜವಾಬ್ದಾರಿ ಏನು? ಈಗ ನಾವು ಇಲ್ಲೇ ಒಂದು ಕಡೆ ಒಂದು ಅಗ್ರಿಮೆಂಟ್ಗೆ ಬಂದಿದ್ದೇವೆ, ಇಂಥವ್ರನ್ನ ಬಿಡ್ತೇವೆ, ಇಂಥವ್ರನ್ನ ಬಿಡೋದಿಲ್ಲ. ಫುಡ್ ಗ್ರೈನ್ಸ್ ಅನ್ನು ಅವರಿಗೆ ಬೇಕಾದ ಎಸೆನ್ಷಿಯಲ್ ಕಮೋಡಿಟೀಸ್, ಅವರಿಗೆ ರೈಸು ಅಥವಾ ತರಕಾರಿ ಎಲ್ಲ ಮಂಗಳೂರಿಂದ ಹೋಗ್ಬೇಕು ಅಂತಾದ್ರೆ ನಾವು ಇಲ್ಲಿ ಬಿಡ್ತೇವೆ. ಬಿಟ್ಟ ಮೇಲೆ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ಆ ಪೇಷಂಟ್ಗಳು. ನಾನು ಒಂದು ಮಾತು ಹನುಮಂತ ಕಾಮತ್ ಒಪ್ತೇನೆ, ನೀವು ಗಡಿಯಲ್ಲಿ ನಿಂತುಕೊಂಡು ಅವನು ಕೊರೋನಾ ಪೇಷಂಟ್ ಹೌದಾ ಅಲ್ಲ ಅಂತ ಟೆಸ್ಟ್ ಮಾಡ್ಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಸರ್ ಇದನ್ನು ಜನರು ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ. ಎಲ್ಲೋ ಒಂದ್ ಕಡೆ ಈ ಒಂದು ಆದೇಶ ಸೂಚನೆ ಬರುತ್ತಂದ್ರೆ ಇಸ್ ಇಟ್ ಪಾಸಿಬಲ್ ಅನ್ನುವಂತ ಮಾತನ್ನು ಕೇಳ್ತಾ ಇದ್ದಾರೆ. ಈಗ ನಮಗೆ ಇವತ್ತು ನಮ್ಮ ಸ್ಯಾಂಪಲ್ ತೆಗೆದ್ರೆ ನಮ್ಮಲ್ಲಿ ಈಗ ಲ್ಯಾಬೋರೇಟರಿ ಸ್ಟಾರ್ಟ್ ಆಗಿಯೂ ನಮಗೆ 8ರಿಂದ 10 ಗಂಟೆ ಬೇಕು. ಇನ್ನೂ ಕೂಡ ಬರಲಿಲ್ಲ. ಹೌ ಕ್ಯಾನ್ ಯು ಅಸೆಸ್ ಇನ್ ದಿ ಬಾರ್ಡರ್? ಇಟ್ ಈಸ್ ಇಂಪಾಸಿಬಲ್. ಆದರೆ ಇಲ್ಲಿ ಒಂದು ಕಡೆ ಹದ್ದುಬಸ್ತಿನಿಂದ ಇಟ್ಕೊಳ್ಬೇಕು ಅಂತ ಹೇಳೋದಕ್ಕೆ ಮಾಡಿದ್ದಾರೆ ಹೊರತು ದಿಸ್ ಇಸ್ ಆಲ್ ಐ ವಾಷಿಂಗ್ ಅಂತ ನಾನು ಹೇಳಿ ಬಯಸ್ತೇನೆ. ಒಂದೇ ನೀವು ಮಾಡಿರ್ತಕ್ಕಂಥದ್ದು ನೀವು ಮಾಡ್ತೀರಿ, ರಾಜ್ಯದ ನಮ್ಮ ಭಾಗದ ಜನತೆಯ ಹಿತದೃಷ್ಟಿಯಿಂದ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮಾಡಿ. ಬರೀ ನೀವು ಅಲ್ಲಿಯೂ ಮಾಡಬೇಕು ಇಲ್ಲಿಯೂ ಸಮಾಧಾನ ಮಾಡಬೇಕು ಅಂದ್ರೆ ಇದು ಆಗೋದಿಲ್ಲ. ನೀವು ಒಂದು ಹಾಸ್ಪಿಟಲ್ ಅನ್ನು ಐಡೆಂಟಿಫೈ ಮಾಡಿದ್ದೀರಿ, KS ಹೆಗಡೆ ಆಸ್ಪತ್ರೆಗೆ ಮಾತ್ರ ಅಲ್ಲಿಂದ ಬಂದ ಪೇಷಂಟ್ ಹೋಗ್ಬೇಕು, ಅದು ಕೂಡ ಸರಿಯಾದ ಕ್ರಮ ಅಲ್ಲ. ಅವರಿಗೆ ಬೇಡ, ಅದು ಅವರಿಗೆ ಏಜಿನ ಹೋಗ್ಬೇಕು ಅಥವಾ ಅವರಿಗೆ KMCಗೆ ಹೋಗ್ಬೇಕು ಅಥವಾ ಅವರಿಗೆ ಇನ್ನೊಂದು ಆಸ್ಪತ್ರೆ ಹೋಗ್ಬೇಕು. ನೀವು ಕಳಿಸಿದಂತ ಅವರಿಗೆ ಪ್ರಯೋಜನ ಆಗ್ಬೇಕಾ ಬೇಡ? ಅವರಿಗೆ ಪ್ರಯೋಜನ ಆಗದೇ ಇದ್ದದ್ದು, ನಮಗೆ ಲಾಭ ಆಗದೇ ಇರುವಂತದ್ದು, ನಮಗೆ ನಷ್ಟ ಆಗುವಂತದ್ದು ನೀವು ಯಾಕಂದ್ರೆ ಒಪ್ಪಿಕೊಳ್ತೀರಿ? ಸೊ ಯು ಶುಡ್ ಪುಟ್ ಫಾರ್ವರ್ಡ್ ಯುವರ್ ಆರ್ಗ್ಯುಮೆಂಟ್. ರೈಟ್ ಅಲ್ವಾ? ಹಾಗಾಗಿ ಇದು ಸರಿಯಾದ ಕ್ರಮ ಇಲ್ಲ ಅಂತ ಹೇಳುದು ನನ್ನ ಒಂದು ಅನಿಸಿಕೆ. ಹೇಗೆ ಹೇಳಿದ್ರೆ ಓಕೆ ಸರ್, ಬರ್ತೇನೆ. ಬಿಫೋರ್ ದಟ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ವಸಂತ ಅಂತ. ನಮಸ್ತೆ. ನಾನು ಇವರು ಇವಾಗ ಹನುಮಂತ ಕಾಮತ್ರೆ. ನಮಸ್ತೆ. ಸರ್, ಇವಾಗ ನೀವು ಹೇಳಿದ ಹಾಗೆ ಇವಾಗ ನಮ್ದು ಮಂಗಳೂರು ಇದರ ಗಡಿ ವಿವಾದದಲ್ಲಿ ಉಂಟು. ಆದ್ರೆ ಏನಂದ್ರೆ ಇವಾಗ ಈ ಕೇರಳ ಸರ್ಕಾರ ಇಷ್ಟರವರೆಗೆ ಅಲ್ಲಿದ ಬಗ್ಗೆ ಕಾಸರಗೋಡ್ನವರನ್ನು ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿದೆ. ಇವಾಗ ನೀವು ಹೇಳಿದ ಪ್ರಕಾರ ಅಲ್ಲಿ ಕಣ್ಣೂರು ಅವರಿಗೆ ಅಲ್ಲಿ ಹತ್ತಿರದಿಲ್ಲ, ಕಣ್ಣೂರು ಹೋಗ್ಬೋದು. ಕಣ್ಣೂರು ಹೋಗುವುದಕ್ಕಿಂತ ಬದಲು ಮಂಗಳೂರಿಗೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ಹೇಳಿದ್ರೆ ಅವರಿಗೆ ಮಂಗಳೂರು ತುಂಬಾ ಹತ್ತಿರದ ತಾಣವಾಗಿ ಬಿಟ್ಟಿದೆ. ಇಲ್ಲಿದ ಆಸ್ಪತ್ರೆಯವರು
ಎಲ್ಲ ಬೇಕಾದ ಸೌಕರ್ಯವನ್ನು ಅವರಿಗೆ ಕೊಟ್ಟಿದ್ದಾರೆ, ಆದ್ರಿಂದ ಇಲ್ಲಿ ಬರ್ತಾ ಇದ್ದಾರೆ. ಆದ್ರೂ ನಮ್ದು ಏನಂದ್ರೆ ಪ್ರಶ್ನೆ, ಅವ್ರಿಗೆ ಇಷ್ಟವರೆಗೆ ಅಲ್ಲೊಂದು ಫೆಸಿಲಿಟಿ ಮಾಡ್ಬೋದಿತ್ತು, ಅಲ್ಲಿ ಅವರನ್ನು ಕಂಪ್ಲೀಟ್ ಕಡೆಗಣಿಸಿ ಬಿಟ್ಟಿದ್ದಾರೆ. ಮತ್ತೊಂದು ಏನಂದ್ರೆ, ಇವಾಗ ಮೊನ್ನೆ ವಿಷಯದಲ್ಲಿ ಏನಂದ್ರೆ ಅಲ್ಲಿಯ ಇವಾಗ ಕಾಸರಗೋಡುನ ಆಂಬ್ಯುಲೆನ್ಸ್ನವರಿಗೆ ಕಂಪ್ಲೀಟ್ ಗೊತ್ತಿರುತ್ತೆ, ಇಲ್ಲಿ ಗಡಿ ಬಂದುಂಟು, ಇಲ್ಲಿ ಬಂದ್ರೆ ನಮಗೆ ತೊಂದರೆ ಆಗತ್ತೆ, ಅಷ್ಟರವರೆಗೆ ನಮಗೆ ಕಣ್ಣೂರಿಗೆ ಹೋಗಿ ಅಲ್ಲಿ ರೀಚ್ ಆಗ್ಬಹುದು ಅಂತ. ಆದ್ರೂ ಅವರು ಅಲ್ಲಿ ಹೋಗಿಲ್ಲ. ಯಾತಕ್ಕೋಸ್ಕರ? ಅದು ಖಾಸಗಿ ಆಂಬ್ಯುಲೆನ್ಸ್ನವರ ದೊಡ್ಡ ಅದರಲ್ಲಿ ಅವರದೆಲ್ಲ ಇದುಂಟು, ಕಾಸರಗೋಡಿನ ಆಂಬ್ಯುಲೆನ್ಸ್ನವರು. ಯಾಕಂದ್ರೆ ಮಂಗಳೂರಿನ ಆಸ್ಪತ್ರೆಯವರ ಹಾಗೆ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಏನ್ ಮಾಡಿದ್ದಾರೆ ಏನ್ ಕತೆ? ಅಲ್ಲ, ಅವರು ಕಾಸರಗೋಡು ಪ್ರೈವೇಟ್ ಆಂಬ್ಯುಲೆನ್ಸ್ ಅಲ್ಲ, ಪ್ರೈವೇಟ್ ಆಂಬ್ಯುಲೆನ್ಸ್. ಯಾಕಂದ್ರೆ ಅವರಿಗೆ ಅವರದ್ದು ಬೆನಿಫಿಟ್ಗೋಸ್ಕರ ಅವರನ್ನು ಇಟ್ಕೊಂಡು ಬರ್ತಿದ್ದಾರೆ. ಅಷ್ಟವರೆಗೆ ಅವರು ಹೇಳಿದ ಹಾಗೆ, ಕಾಮತ್ರ ಅವರು ಹೇಳಿದ ಹಾಗೆ ಅವರನ್ನ ಅಲ್ಲಿ ಹೋಗಿ ಕೊಂಡೋಗಬಹುದಿತ್ತು, ಕಳಿಸಬಹುದಿತ್ತು. ಇಲ್ಲೇ ಬರ್ಬೇಕಂತ ಅವರಿಗಿಲ್ಲ. ಯಾಕಂದ್ರೆ ಮಂಗಳೂರು ಇವಾಗ ಕಾಸರಗೋಡಲ್ಲಿ ಕಾರ್ಡಿಯಾಲಜಿಸ್ಟ್, ನೆಪ್ರಾಲಜಿಸ್ಟ್ ಯಾರು ಇಲ್ವಾ? ಇದ್ದಾರೆ, ಎಷ್ಟೋ ಮಂದಿ ಹಾಸ್ಪಿಟಲ್ ಉಂಟಲ್ಲಿ. ಆದ್ರೆ ಈ ಪರ್ಪಸ್ಫುಲ್ ಆಗಿ ಇಲ್ಲಿಗೆ ಬಂದಿದ್ದಾರೆ. ಯಾಕಂದ್ರೆ ಗಾಡಿ ಬಂದುಂಟು ಅಂತ ಹೇಳಿದ ನಂತರ ಇಲ್ಲಿ ಬರ್ತಿದ್ದಾರೆ. ಹಾಗೆ ಅವರಿಗೆ ಓಪನ್ ಮಾಡಿ ಅಲ್ಲಿ ಅವರು ಆ ಕಡೆ ಹೋಗ್ಬೋದಿತ್ತಲ್ಲ. ಅವರದೇ ಗವರ್ಮೆಂಟ್, ಅವರದೇ ಸ್ಟೇಟ್, ಅವರದೇ ಎಲ್ಲ ಉಂಟು. ರೈಟ್ ಸರ್, ಥ್ಯಾಂಕ್ ಯು. ಎಸ್, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಾವು ವ್ಯಕ್ತಪಡಿಸಿದ್ರ. ನಿಜವಾಗ್ಲೂ ಕೂಡ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಬಂದಾಗ ಅನೇಕ ಜನರು ನೋಡ್ತಾ ಇದ್ರ, ನಮ್ಗೆ ಗೊತ್ತಿರಬಹುದು, ಗೊತ್ತಿರದೆ ಇಲ್ಲದಂತಹ ಅನೇಕ ವಿಷಯಗಳು ಇರಬಹುದು. ಜನರ ಸಾಮಾನ್ಯರಿಗೆ ಗೊತ್ತಿರುತ್ತೆ, ಜನಸಾಮಾನ್ಯರಿಗೆ ಮುಕ್ತವಾಗಿರುವಂತಹ ಅವಕಾಶ. ಎಲ್ಲಾದ್ರೂ ಲೋಪದೋಷ ಅಂದ್ರೆ ಇದು ನಮ್ಮ ಜಿಲ್ಲಾಡಳಿತದ ಲೋಪದೋಷವ ಅಥವಾ ಕೇರಳ ಸರ್ಕಾರದ ಸಮಸ್ಯೆಯ, ಕಾಸರಗೋಡಿನ ಸಮಸ್ಯೆಯ ಗೊತ್ತಾಗಬೇಕಾಗುತ್ತೆ ಜನತೆಗೆ. ಏನು ಸಂಶಯ ವ್ಯಕ್ತವಾಗಿದೆ, ಈ ಅನುಮಾನಗಳಿಗೆ ಪರಿಹಾರ ಬೇಕಾಗಿದೆ, ಉತ್ತರವು ಕೂಡ ಜಿಲ್ಲಾಡಳಿತ ಕೊಡಬೇಕಾಗಿದೆ. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಜುನಾಥ್ ಅತ್ತವರ. ಮಂಜುನಾಥ್ ಅತ್ತವರದಿಂದ. ಮಂಜುನಾಥ್ ಅವರೇ ಮಾತಾಡಿ. ಎಸ್. ಅಲ್ಲ ಸರ್, ನಾವೀಗ ದಕ್ಷಿಣ ಕನ್ನಡದಲ್ಲಿ ಎಷ್ಟು ನಾವು ಮನೆಯಲ್ಲಿ ಕೂತು ಇದು ಮಾಡುವಾಗ ಅವರಿಗೆ ಹೊರ ರಾಜ್ಯದಿಂದ ಆ ಕೊರೋನಾ ಕೇಸ್ ಅಂತ ಪೇಷಂಟ್ ಒಳಗೆ ಬಿಟ್ರೆ ನಾವು ಇಷ್ಟು ಪ್ರೊಟೆಕ್ಷನ್ ಮಾಡಿ ಏನು ಪ್ರಯೋಜನ ಉಂಟು ಈಗ ಮಾಡಿದ್ವಿ ಅವರು? ಎಸ್ ಸರ್, ಕೇಳ್ರಿ, ದೊಡ್ಡ ದಣಿಯಲ್ಲಿ ಮಾತಾಡಿ. ಅಲ್ಲ ಸರ್, ನಾವೀಗ ಮನೆಯಲ್ಲಿ 21 ದಿನ ಮನೆಯಲ್ಲಿ ಇಷ್ಟು ಜಾಗ್ರತೆ ಮಾಡಿ ಮನೆಯಲ್ಲಿ ಕೂತು ಹೊರಗೆ ರಾಜ್ಯದಿಂದ ಪೇಷಂಟ್ ಓಪನ್ ಮಾಡಿ ಅಲ್ಲಿಂದ ಕೊರೋನಾ ಪೇಷಂಟ್ ಒಳಗೆ ಬಂದು ನಾವು ಪುನಃ ಒಳಗೆ ಕೂತು ಅದಕ್ಕೆ ಅರ್ಥ ಉಂಟಾ ಹೇಗೆ ಮಾಡೋದ್ರಿಂದ? ರೈಟ್ ಸರ್, ಒಳ್ಳೆಯ ಮಾತು. ಈ ಮಾತುಗಳೆಲ್ಲ ಎಂಪಿಗಳಿಗೆ, ಎಂಎಲ್ಎಗಳಿಗೆ, ಉಸ್ತುವಾರಿ ಸಚಿವರಿಗೆ, ರಾಜ್ಯದ ಮುಖ್ಯಮಂತ್ರಿ ಎಲ್ಲರಿಗೂ ಕೂಡ ತಲುಪಬೇಕಿದೆ. ದಕ್ಷಿಣ ಕನ್ನಡದಲ್ಲಿ ಇಷ್ಟು ತನಕ ಒಂದು 5 ಕೇಸ್ ಆಗಿರ್ಬೋದು. ಎಲ್ಲ ಹೊರಗಿಂದ ಬಂದು ಮಂಗಳೂರಿಗೆ ಕೆಟ್ಟ ಹೆಸರು. ಅವರ ಕಾಸರಗೋಡಿಂದ ಇದ್ದದ್ದು ಭಟ್ಕಲ್ 1 ಕೇಸ್ ಬಿಡಿ, ಕಾಸರಗೋಡು 4 ಕೇಸ್ ಗುಣಾಗಿ ಹೋಯ್ತು ಅಂತ ಹೇಳಿ ಈಗ ಪುನಃ ಕಾಸರಗೋಡು ಯಾಕೆ ಒಳಗೆ ತರ್ತಾ ಇದ್ದಾರೆ ಇವರು? ಎಸ್, ಓಕೆ ಸರ್, ಸರಿ, ಥ್ಯಾಂಕ್ ಯು. ಎಸ್, ಇದು ಹತ್ತವರಿಂದ ಕರೆ ಮಾಡಿರುವಂತದ್ದು. ಎಸ್, ಹನುಮಂತ್ ಕಮತರು, ಇಷ್ಟೇ ಸಮಸ್ಯೆ ಆಗಿರುವಂತದ್ದು. ಏನಿಲ್ಲ, ಯಾವುದೇ ರೀತಿಯ ವೈಷಮ್ಯ ಇಲ್ಲ, ದ್ವೇಷ ಇಲ್ಲ, ಮಾನವೀಯತೆ ಎಲ್ಲರಿಗೂ ಕೂಡ ಇದ್ದೇ ಇದೆ. ನಾವು 21 ದಿನಗಳ ಕಾಲ ಲಾಕ್ಡೌನ್ ಇದ್ದೇವೆ, ಎಲ್ಲವೂ ಕೂಡ ಕಷ್ಟಪಟ್ಟುಕೊಂಡು ಬದುಕ್ತಾ ಇದ್ದೇವೆ. ಯಾತಕ್ಕೋಸ್ಕರ ಈ ರೀತಿ ಆಗುದಾದ್ರೆ ಅನ್ನುವಂತಹ ಮಾತುಗಳು. ನೋಡಿ, ನೀವು ಬೆಳಿಗ್ಗೆ ಒಂದು 8:30ಗೆ ನೀವು ನಮ್ಮ ಲೇಡಿ ಗೋಡ್ಸನ್ನಿಂದ ಒಂದು ಸೆಂಟ್ರಲ್ ಮಾರ್ಕೆಟ್ ರೋಡಿನಲ್ಲಿ ಕಾರ್ ಶೀಟಿಗೆ ಬನ್ನಿ. ಅಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ, ಶಾರದಾ ಪ್ರೆಸ್ಸಿನ ಹತ್ರ. ಒಂದು ಮಹಿಳಾ PU ಕಾಲೇಜ್ ಇದೆ. ಇಲ್ಲಿಗೆ ಕಡಿಮೆಯಲ್ಲಿ ಬೆಳಿಗ್ಗೆ 500 ಮಂದಿ ಕಾಸರಗೋಡು, ಮಂಜೇಶ್ವರ, ಕುಂಬಳೆಯಿಂದ ಕಲೀಲಿಕ್ಕೆ ಬರ್ತಾರೆ. ಓಕೆ. ಹುಡುಗಿಯರು ಎಲ್ಲ. ಅದಕ್ಕೆ ಯಾರು ಮಂಗಳೂರಿನವರು ಆಕ್ಷೇಪ ಮಾಡಲಿಲ್ಲ. ಸರ್ಕಾರಿ ಕಾಲೇಜುಗಳು ನಾವು ಕಟ್ಟಿದ ಟ್ಯಾಕ್ಸಿ ಹಣದಲ್ಲಿ ವಿದ್ಯಾಭ್ಯಾಸ ಕೇರಳದವರು ಪಡ್ಕೊಳ್ತಾರೆ. ಅದು ಯಾರು ದಕ್ಷಿಣ ಕನ್ನಡ ಜಿಲ್ಲೆಯವರು ಇದರ ಬಗ್ಗೆ ಮಾತಾಡಲಿಲ್ಲ. ನೀವು ವೆನ್ಲಾಕ್ ಹಾಸ್ಪಿಟ್ಲಿಗೆ ಹೋಗಿ, ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ 50% ಹೆಚ್ಚು ಕೇರಳದ ರೋಗಿಗಳು ಇರುವುದು. ಯಾರು ಮಾತಾಡಲಿಲ್ಲ. ಯಾಕೆ? ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಒಂದು ಮಾನವೀಯತೆ, ದೊಡ್ಡತನ. ಆದ್ರೆ ಇವತ್ತು ಸರ್, ಸಂಸದರು ಮೊನ್ನೆ ಮಾತಾಡುವಾಗ ಹೇಳ್ತಾರೆ, ನಮ್ಮ ಮಂಗಳೂರಲ್ಲಿ 80% ಕೇರಳಿಗರಿದ್ದಾರೆ ಆಸ್ಪತ್ರೆಗಳಲ್ಲಿ ಅನ್ನುವಂಥದ್ದು. ಅದಕ್ಕೋಸ್ಕರ ನಾವುಗಳು ಅಪೀಲ್ ಹಾಕಿದ್ದೇವೆ ಅನ್ನುವಂಥದ್ದು. ಹಾಗೆ ಇರುವಾಗ ಇವತ್ತು ನಿಮ್ಮ ಕಾಲರ್ ಹೇಳಿದ ಹಾಗೆ ನಾವು 21 ದಿವಸ ಸಫರ್ ಆಗಿ ಇವರು ಹೀಗೆ ಕದ್ದು ಮುಚ್ಚಿ ಬಂದರೆ ನಮ್ಮ ಈ ತಪಸ್ಸಿಗೆ ಫಲ ಎಲ್ಲಿ ಉಂಟು? ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮುಖ್ಯವಾಗಿ ಹೇಳಿದರೆ, ನಾನು ಇವತ್ತು ನಮ್ಮ ಕುಡ್ಲದ ಮೂಲಕ ಜಿಲ್ಲಾಡಳಿತವನ್ನು ಒತ್ತಾಯಪಡಿಸ್ತೇನೆ. ನನ್ನ ಪಕ್ಕದಲ್ಲಿರುವ ಇವರು ಒಂದು ಒಳ್ಳೆಯ ಜನಪ್ರತಿನಿಧಿ, ಇವರು ಇದನ್ನು ಬಿಡಬಾರ್ದು. ಯಾಕೆ ಹೇಳಿದರೆ, ಒಂದು ವೇಳೆ ಈ ಒಂದು ರೋಗಿಗೆ ಪಾಸಿಟಿವ್ ಬಂದರೆ ಕೇರಳದಿಂದ ಸರ್ಟಿಫಿಕೇಟ್ ಕೊಟ್ಟಂತಹ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಜರುಗಲೇಬೇಕು.
ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಇಂಥದ್ದು ಬಂದಾಗ ನೋಡಿ, ಈಗ ನಮ್ಗೆ ವೆನ್ಲಾಕಿನಲ್ಲಿ ಹೊಸತಾಗಿ ಓಪನ್ ಆದ ಲ್ಯಾಬಿಗೆ ನಮ್ಮ 3 ಜಿಲ್ಲೆಯನ್ನು ಕೊಟ್ಟಿದ್ದಾರೆ ಟೆಸ್ಟ್ ಮಾಡ್ಲಿಕ್ಕೆ. ಇವತ್ತೇನು ಇದು ಬಂದಿದೆ, ಇದನ್ನು ಒಂದು ಮಾನದಂಡವನ್ನು ಮೀರಿ ಇಮಿಡಿಯೇಟ್ ಆಗಿ ಇದರದ್ದು ರಿಸಲ್ಟ್ ಬರುವಾಗೆ ಮಾಡಬೇಕು. ರೈಟ್. ಯಾಕೆ ಹೇಳಿದ್ರೆ ಈಗ ಅದು ಎಂತಾಗಿದೆ ಗೊತ್ತಿಲ್ಲ. ಇವರು ಹೇಳಿದಾಗೆ ಅವರು 4.5 ಗಂಟೆ ಆಂಬುಲೆನ್ಸ್ ನಲ್ಲಿ ಇದ್ದಾರೆ ಹೇಳಿದ್ದು ಅದು ನನಗೆ ಗೊತ್ತಿಲ್ಲ. ಬಟ್ ಹಾಗೆ ಆಗಬಾರ್ದು, ಇಮಿಡಿಯೇಟ್ ಆಗಿ ಆಗುವಂಥದ್ದು. ಮತ್ತೆ KS ಹೆಗ್ಡೆ ಅವರನ್ನು ಒಂದು ವೇಳೆ 4.5 ಗಂಟೆ ಕೂತ್ಕೊಳ್ಳಿಸಿದ್ದಾರೆ ಹೇಳಿ ಆದರೂ ಅದನ್ನು ತಪ್ಪು ಅಂತ ಹೇಳಲಿಕ್ಕೂ ಆಗುದಿಲ್ಲ. ಯಾಕೆ ಹೇಳಿ KS ಹೆಗಡೆಯಲ್ಲಿ ಇದಕ್ಕಾಗಿ ಸಪ್ರೇಟ್ ವಾರ್ಡೇ ಇಲ್ಲದಿದ್ದರೆ ಇದು ಕೊಂಡೋಗಿ ಒಳಗೆ ಇಟ್ಟು ಬಾಕಿ ರೋಗಿಗಳಿಗೆ ಹರಡುವುದು ಬೇಡ ಹೇಳಿ ಅವರು ಆಂಬ್ಯುಲೆನ್ಸಿನಲ್ಲಿ ಇಟ್ಟಿರಬಹುದು. ಇಂಥದ್ದೆಲ್ಲ ಟೋಟಲಿ ನಾವೇನು ಮಾಡಬೇಕು ಹೇಳಿದರೆ ಇದರಲ್ಲಿ ಯಾವುದೇ ಪಕ್ಷ, ಜಾತಿ, ಧರ್ಮ, ಅಂತರ್ರಾಜ್ಯಗಳ ವೈಷಮ್ಯ ಹೇಳಿ ನೋಡದೆ ಮಂಗಳೂರಿನ ಜನರಿಗೆ ಆಗುವ ತೊಂದರೆಯ ಬಗ್ಗೆ ನಾವು ಕೈಗೊಂಡ ಕ್ರಮ ಹೇಳಿದ್ರೆ ಜಿಲ್ಲಾಡಳಿತ ಕೈಗೊಂಡ ಕ್ರಮ ಅದನ್ನು ನಾವು ಬೆಂಬಲಿಸಲೇಬೇಕು. ಜಿಲ್ಲಾಡಳಿತ ಯಾವುದು ನಮ್ಮ DC-ಗಾಗಲಿ ಪೊಲೀಸ್ ಕಮಿಷನರಿಗಾಗಿ ತೊಂದರೆ ಅಲ್ಲ, ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಹೇಳಿ ಅವರು ಕೈಗೊಂಡ. ಹಾಗಿರುವಾಗ ಅವರಿಗೆ ನಾವು ಮಂಗಳೂರಿನವರ ಬೆಂಗಾವಲಾಗಿ ನಿಲ್ಬೇಕು. ಮಾಡಿದೆಲ್ಲವೂ ಸರಿ ಹೇಳಿ, ಆದರೆ ಈ ಒಂದು ತಪ್ಪಿಗೆ ಅವರನ್ನು ಬಿಡಲೇಬಾರದು. ಇದರಲ್ಲಿ ರಾಜಕೀಯ ಆಗಬಾರದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಕೂಡ ಇಂಥದ್ದು ಆಗಬಾರ್ದು. ಮಂಗಳೂರಿನಲ್ಲಿ ನಾವೇನಾದರೂ ಅಗಡಂ ಮಾಡಿ ಹೋದರೆ ಅಲ್ಲಿ ಬಿಡುವುದಿಲ್ಲ, ಜನರು ಜಿಲ್ಲಾಡಳಿತದ ಬೆನ್ನತ್ತುತ್ತಾರೆ, ಶಿಕ್ಷೆ ಆಗ್ತದೆ ಹೇಳುವ ಹೆದರಿಕೆ ಕೇರಳದವರಿಗೆ ಬರಬೇಕು. ರೈಟ್ ಸರ್ ಬರ್ತೇನೆ. ಅದೇ ರೀತಿ ಒಂದು ಪ್ರಶ್ನೆ ಇದೆ, ನಮ್ಮ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣಗಳು ಹೋಗ್ತಾ ಇದೆ ಅಂಡ್ ಅದೇ ರೀತಿ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ. ದಿಸ್ ಒನ್ ಇಸ್ ವ್ಯಾಲಿಡ್ ಅನ್ನೋದು ನನ್ನ ಪ್ರಶ್ನೆ. ಐವನ್ ಡಿಸೋಜರಿಗೆ ಕೇಳ್ತಾ ಇದ್ದೇನೆ, COVID-19 ಎದುರಾಗಿ 130 ಕೋಟಿ ಜನ ಒಗ್ಗಟ್ಟಾಗಿ ಹೋರಾಡಬೇಕು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಗಡಿನಾಡು ಕಾಸರಗೋಡು ಎಲ್ಲಾ ಜನರಿಗೆ ಮಲಯಾಳ ಗೊತ್ತಿಲ್ಲ, ಈ ಭಾಷೆ ಗೊತ್ತಿಲ್ಲ. ಕಾಸರಗೋಡು ಜಿಲ್ಲೆಯಲ್ಲಿ ಉತ್ತಮವಾದ ಆಸ್ಪತ್ರೆ ಇಲ್ಲ. ಮಾನವೀಯತೆಯ ಆಧಾರದಲ್ಲಿ ಎಮರ್ಜೆನ್ಸಿ ಕೇಸಸ್ ಬಿಡಬೇಕು ಎಂದು ವಿನಂತಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ವಾಟ್ ಅಬೌಟ್ ಯುವರ್ ರಿಯಾಕ್ಷನ್ ಸರ್? ಇದು ಅವರು ಹೇಳಿ ಸತ್ಯ ಇದೆ. ಸಾಧಾರಣವಾಗಿ ಕರ್ನಾಟಕ ಅದು ಮಂಗಳೂರು ಮತ್ತು ಕಾಸರಗೋಡು ಬಹಳ ಸಾಮ್ಯತೆ ಬಹಳ ಇದೆ. ಭಾಷೆಯಲ್ಲಿ ಇರ್ಬೋದು, ಶಾಲೆಗಳಲ್ಲಿ ಇರ್ಬೋದು, ಅಥವಾ ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲವೂ ಸಾಧಾರಣ ಮಂಗಳೂರನ್ನೇ ಹೋಲ್ತಕ್ಕಂಥದ್ದು ನಾವು ಅಲ್ಲಿ ಕಾಣ್ತೇವೆ. ಆದರೆ ಇವತ್ತು ಆಗಿರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ರಾಜ್ಯಗಳ ಮಧ್ಯೆ ನಾವು ತಕರಾರು ಮಾಡಲಿಕ್ಕೆ ಕೂಡುದು. ಪ್ರತಿಯೊಂದು ರಾಜ್ಯದವರು ಇನ್ನೊಂದು ರಾಜ್ಯದವರಿಗೆ ಸಹಾಯ ಮಾಡುವುದು, ಗಡಿ ಭಾಗದಲ್ಲಿ ವಿವಾದಗಳನ್ನೆಲ್ಲ ಡಿಸ್ಪ್ಯೂಟ್ ಆಗುತ್ತೆ. ಇದೊಂದು ಬಹಳ ಜಾಗರೂಕತೆ ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು. ಅದು ಇದ್ರೂ ಕೂಡ ನಾವು ಇವತ್ತು ಕೇರಳದಿಂದ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದಮೇಲೆ ಮಂಗಳೂರಿಗೆ ಬಂದು ಕಾಸರಗೋಡು ಅದು ಕಣ್ಣೂರುವರೆಗಿನವರು ಎಲ್ಲರೂ ಮಂಗಳೂರು ಬಂದೇ ವಿದೇಶಗಳಿಗೆ ಹೋಗತಕ್ಕಂಥದ್ದು ಆಯಿತು. ಇವತ್ತು ಮಂಗಳೂರಿಗೆ ಏನಾದರೂ ಕೊರೋನಾ ರೋಗ ಅಥವಾ ವೈರಾಣುಗಳು ಬಂದಿದ್ದಿದ್ರೆ ಪ್ರಥಮದವಾಗಿ ಬಂದಿರತಕ್ಕಂಥದ್ದು ಫ್ರಮ್ ದಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಬಂದಂತ ಟ್ರಾವೆಲ್ ಹಿಸ್ಟ್ರಿ ಇರ್ತಕ್ಕಂಥ ಪೇಷಂಟ್ ಇತ್ತು. ಅದಕ್ಕಾಗಿ ನಮ್ಮ ಜಿಲ್ಲೆಯವರು ಏನು ತೀರ್ಮಾನ ತೆಗೆದುಕೊಂಡ್ರು, ಇದು ಒಂದು ಬಹಳ ಕಠಿಣವಾದಂತಹ ತೀರ್ಮಾನ ಮತ್ತು ಸಂವಿಧಾನಬದ್ಧವಾಗಿ ಅಲ್ಲದಿದ್ರೂ ಕೂಡ ಒಂದು ಕಠಿಣವಾದಂತಹ ತೀರ್ಮಾನ. ಗಡಿ ಬಂದು ಮಾಡತಕ್ಕಂಥದ್ದು ತಪ್ಪೆ, ಯಾವುದೇ ರಾಜ್ಯದಲ್ಲಿ ಇರ್ಬೋದು. ಈಗ ನಾವು ಅಲ್ಲಿ ಹೈದರಾಬಾದಿಗೆ ಹೋಗ್ಬೇಡಿ, ಮಹಾರಾಷ್ಟ್ರಕ್ಕೆ ಹೋಗ್ಬೇಡಿ, ಗೋವಾಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ ಅದೆಷ್ಟು ಸರಿ ಅಂತ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ಬಾಕಿ ಸಮಯದಲ್ಲಿ ಓಪನ್ ಇರಲಿಲ್ಲ, ಕಾಲದಲ್ಲಿ ಬಂದ್ ಮಾಡಿದ್ರು. ಇವತ್ತೇನಾಯ್ತು, ಮಾನವೀಯತೆ ಇದರಲ್ಲಿ ಮುಖ್ಯ ಅಥವಾ ನಮ್ಮ ಜನರ ಹಿತದೃಷ್ಟಿಯಿಂದ ನಾವು ಒಂದು ಕಠಿಣವಾದ ಜನತಾ ಹಿತದೃಷ್ಟಿ ನೋಡುವಂತದ್ದು ಸಹಜ, ಒಂದು ಕಠಿಣವಾದ ತೀರ್ಮಾನ ತೆಗೆದುಕೊಂಡಿತ್ತು ಆಸ್ ಅಗೇನ್ಸ್ಟ್ ದಿ ಲಾ. ನಮ್ಗೆ ಗೊತ್ತಿತ್ತು ನಾವು ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅದು ಒಪ್ಪೋದಿಲ್ಲ, ಪ್ರಧಾನಮಂತ್ರಿಯವರು ಅದನ್ನು ಒಪ್ಪೋದಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಒಪ್ಪೋದಿಲ್ಲ. ಎಲ್ಲರೂ ನಮ್ಮ ಮೇಲೆ ಒತ್ತಡ ಹಾಕಿದ್ರು, ಓಪನ್ ಮಾಡಿ. ವಿ ಸೆಡ್ ನೋ. ನಾವು ಮೀಟಿಂಗ್ ಮಾಡಿ ಹೇಳಿತ್ತು, ನೀವು ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಬೇಕಾದ ಎಕ್ಸ್ಪ್ಲನೇಷನ್ ಕೊಡಿ. ವೈ ವಿ ಹ್ಯಾವ್ ಕ್ಲೋಸ್ಡ್. ನಮ್ಮ ಜನತೆಯ ಆರೋಗ್ಯದ ದೃಷ್ಟಿ ನಮ್ಗೆ ಮುಖ್ಯ ಇದೆ, ಅವರ ದೃಷ್ಟಿನೂ ಮುಖ್ಯ ಇದೆ. ಹಾಗಾಗಿ ಪರಸ್ಪರ ಹರಡುವುದನ್ನ ನಾವು ನಿಲ್ಲಿಸಬೇಕು. ಹಾಗಾಗಿ ಬಂದ್ ಮಾಡ್ತೇವೆ. ಇವತ್ತು ಒಂದು ಅವರಿಗೆ ಅವಕಾಶ ಕೊಟ್ಟಿದ್ದು ಬರೇ ರೋಗಿಗಳಿಗೆ ಮಾತ್ರ ಅಲ್ಲ, ಇವತ್ತು ಅವರಿಗೆ ಬೇಕಾದ ಎಸೆನ್ಷಿಯಲ್ ಕಮೋಡಿಟೀಸ್, ಅಲ್ಲಿ ಬೇಕಾದ ರೈಸು, ತರಕಾರಿ, ಅವರಿಗೆ ಬೇಕಾದ ಅಗತ್ಯ
ಸಾಮಗ್ರಿಗಳನ್ನ ಕೊಂಡೋಗ್ಲಿಕ್ಕೂ ನಾವು ಅವಕಾಶವನ್ನು ಮಾಡಿಕೊಟ್ಟಿವಿ. ಇದಾದ್ಮೇಲೆ ಇಟ್ ಈಸ್ ಅವರ್ ಡ್ಯೂಟಿ, ಯಾವುದೇ ಕಾರಣಕ್ಕೂ ಆ ಕೋವಿಡ್ ಪೇಷಂಟ್ಗಳನ್ನ ಕಡೆ ಇಲ್ಲಿ ಕಳಿಸಬೇಡಿ, ಇಂಥದ್ದು ರೋಗ ಇಲ್ಲಿ ಮತ್ತು ಹರಡಿದ್ರೆ ಇದು ಬಹಳ ಗಂಭೀರಕ್ಕೆ ಹೋಗುತ್ತೆ ಅಂತ ಹೇಳಿದ ಮೇಲೆ ಕೂಡ ಇವತ್ತು ಈ ತರ ಆಗಿದ್ರೆ ಇದುವರೆಗೆ ಅಂಥದ್ದು ಪಾಸಿಟಿವ್ ನೆಗೆಟಿವ್ ಇವರು ಹೇಳಿದಾಗೆ ಅದು ತೀರ್ಮಾನ ಬಂದಿಲ್ಲ. ನಾನು ಈಗ ಒಳಗೆ ಬರಬೇಕಾದ್ರೆ DHOಗೆ ಫೋನ್ ಮಾಡಿದೆ, ವಾಟ್ ಈಸ್ ದ ರಿಪೋರ್ಟ್ ಅಂತ. ಅವ್ರು ಹೇಳಿದ್ರು ನೆಗೆಟಿವ್ ಪಾಸಿಟಿವ್ ಬಂದಿದ್ರೆ ಇದುವರೆಗೆ ಅದು ಫ್ಲಾಶ್ ಆಗ್ತಿತ್ತು, ನೆಗೆಟಿವ್ ಬಂದ ಕಾರಣಕ್ಕಾಗಿ ಅದು ಫ್ಲಾಶ್ ಆಗಿಲ್ಲ ಅಂತ ಮಾತನ್ನ ಅವ್ರು ಹೇಳಿದ್ದಾರೆ. ಏನೇ ಇದ್ರು ಅಲ್ಲ ಅದು ಅಗತ್ಯ ಇರಲ್ಲ ಅನ್ನೋದು, ನೆಗೆಟಿವ್ ಆರ್ ಪಾಸಿಟಿವ್ ಅನ್ನೋದು ಬೇಕೇ ಬೇಕು ಅಲ್ವಾ, ಬೇಕೇ ಬೇಕು. ನೆಗೆಟಿವ್ ಆಗಿದೆ ಪಾಸಿಟಿವ್, ಯಾಕಂದ್ರೆ ಮಹತ್ವದ ಒಂದು ಮಾಹಿತಿ ನಾನು ಕೊಡ್ತೇನೆ. ಕೇವಲ ಒಬ್ರು ಮಹಿಳೆ ಬಂದದ್ದಲ್ಲ, ಮಹಿಳೆಯ ಜೊತೆ ಇನ್ನಿಬ್ರು ರೋಗಿಗಳು ಬಂದಿದ್ರು. ಆ ಇನ್ನಿಬ್ರು ರೋಗಿಗಳು ಬರ್ತಾರೆ, ಮಂಗಳೂರಿನ ಆಸ್ಪತ್ರೆಯಲ್ಲಿ ಜಾಯ್ನ್ ಆಗ್ತಾರೆ. ಅವರಿಗೆ ಬೇಕಾಗಿರುವಂತಹ ಆಸ್ಪತ್ರೆ ಬೇಕಿತ್ತಂತೆ, ಆ ಆಸ್ಪತ್ರೆ ಸಿಗಲಿಲ್ಲ, ಅದಕ್ಕೋಸ್ಕರ ವಾಪಸ್ ಹೋಗ್ತಾರೆ, ರಿಟರ್ನ್ ಹೋಗ್ತಾರೆ ಅವರ ಕ್ಷೇತ್ರಕ್ಕೆ. ಏನ್ ಕತೆಗಳು ಇದು, ಏನ್ ಆಗ್ತಾ ಇದೆ, ಇದನ್ನ ನಾವು ಕೇಳ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳು ಆಗ್ತಾ ಇದೆಯಾ? ಸುರಕ್ಷತೆ ದೃಷ್ಟಿಯಿಂದ ಬಾರ್ಡರ್ ಕ್ಲೋಸ್ ಆಗುವಂತಹ ಮಾತುಗಳು MP ಗಳು MLA ಗಳು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಹೇಳ್ತಾರೆ. ಆ ರೋಗಿಗಳು ಬರ್ತಾರೆ, ಅವರಿಗೆ ಬೇಕಾಗಿರುವಂತಹ ಆಸ್ಪತ್ರೆ ಸಿಗ್ಲಿಲ್ಲ, ಅವ್ರು ಹೋದ್ರಂತೆ ವಾಪಸ್ಸು, ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತೆ. ಈ ಮಹಿಳೆಗೆ ಒಂದು ವೇಳೆ ಪಾಸಿಟಿವ್ ಬಂತು ಅಂತ ಆದ್ರೆ ಆ ಇಬ್ಬರ ಕತೆ ಏನು, ಆ ಇಬ್ರು ಎಲ್ಲಿ ಹೋಗ್ತಾರೆ ಅನ್ನುವಂತ ಕತೆ ಏನು, ಈ ಮಹಿಳೆಯ ಕತೆ ಏನು, ಎಲ್ಲವೂ ಗಂಭೀರವಾಗಿರುವಂತಹ ಸಮಸ್ಯೆಗಳು. ಯಾಕೆ ಇಷ್ಟು ಅಸಡ್ಡೆ? ಯಾರ ವೈಫಲ್ಯ? ಜಿಲ್ಲಾಡಳಿತ ವೈಫಲ್ಯ ಅಥವಾ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅವರು ತಾವುಗಳು ಪ್ರಶ್ನೆ ಮಾಡುವ ನನಗೆ ಇನ್ನೊಂದು ಅನುಮಾನ ಇಲ್ಲಿ ಕೂತಿದ್ಮೇಲೆ, ಈಗ ಆ ಪೇಷಂಟ್ಗಳು ನಿನ್ನೆ ರೈಟ್ ಇದು ಏನು ಸ್ಯಾಂಪಲ್ ಅನ್ನು ತಗೊಂಡಿದ್ದಾರೆ ಟೆಸ್ಟ್ ಮಾಡಲಿಕ್ಕೆ, ನಮ್ಮಲ್ಲಿ ಲ್ಯಾಬ್ ಓಪನ್ ಆಗಿದೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಅದು ನೆಗೆಟಿವ್ ಪಾಸಿಟಿವ್ ಇದುವರೆಗೆ ಯಾಕೆ ಹೇಳಿ ಬರಲಿಲ್ಲ, ಅದು ಕೂಡ ಪ್ರಶ್ನೆ ಇದೆ. ಯಾಕೆ ಹೇಳಲಿಲ್ಲ ಈ ಮಿನಿಟ್ ವರೆಗೆ ಯಾಕೆ ಹೇಳಲಿಲ್ಲ ಅಂತ ಹೇಳುದು ನನ್ನ ಪ್ರಶ್ನೆ ಇದೆ. ನಾನೀಗ ಫೋನ್ ಸಿಗುತ್ತದೆ ಈಗಲೇ DHO ಹತ್ರ ಅದನ್ನು ವೆರಿಫೈ ಮಾಡಿ ಹೇಳಿ ಅಂತ ಹೇಳ್ತೀನಿ. ನನಗೆ ಅದು ಬೇಕು. ನೀವು ಹೇಳಿದಾಗೆ ಒಂದು ವೇಳೆ ಅದು ಪಾಸಿಟಿವ್ ಆದರೆ ದಿಸ್ ಎ ಗ್ರೇಟ್ ಇಂಪ್ಯಾಕ್ಟ್, ನಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅದಕ್ಕೆ ನಾವೆಲ್ಲ ರೆಸ್ಪಾನ್ಸಿಬಲ್. ಪಾಸಿಟಿವ್ ಆರ್ ನೆಗೆಟಿವ್ ನಾವು ರೆಸ್ಪಾನ್ಸಿಬಿಲಿಟಿ, ಪಾಸಿಟಿವ್ ಆರ್ ನೆಗೆಟಿವ್ ಮಾತಾಡಬೇಕು. ಹೇಳಿದಾಗೆ ಒಂದು ವೇಳೆ ಅದು ಪಾಸಿಟಿವ್ ಅಂತ ಆದ್ರೆ ಹೂ ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳುದು ಫಿಕ್ಸ್ ಆಗ್ಬೇಕು. ಅಲ್ಲ ಇನ್ನೊಂದು ನಿತಿನ್ ರವರೇ, ನಾನು ನಿಮಗೆ ಇದು ಹೇಳುದು, ಈಗ ಕೇರಳದಲ್ಲಿ ಅದಕ್ಕೆ ಚಿಕಿತ್ಸೆ ಇಲ್ಲ ಹೇಳುವಂತ ಸರ್ಟಿಫಿಕೇಟ್ ಕೇರಳದ DHO ಕೊಡ್ಲಿಕ್ಕುಂಟು. ಹೌದು ಹೌದು, ಇವರು ಬಂದು ಹಿಂದೆ ಹೋಗ್ತಾರೆ ಹೇಳಿ, ಆದ್ರೆ ಅದರ ಅರ್ಥ ಏನು? ಇದೇ ಕೇಳ್ತಾ ಇರುವಂತಹ ಪ್ರಶ್ನೆಗಳು. ಏನ್ ನಡೀತಾ ಇದೆ ಇದೇ ಪ್ರಶ್ನೆ. ನಮ್ಮನ್ನು ಮಂಗಳೂರಿನವರು ಹೌದು ಸರ್, ಜನಪ್ರತಿನಿಧಿಗಳು ಇದರ ಬಗ್ಗೆ ದೊಡ್ಡ ಧ್ವನಿ ಎತ್ತಬೇಕು. ಒಂದು ಹೊಸ ಲ್ಯಾಬ್ ಆಗುವಾಗ ಮ್ಯಾಕ್ಸಿಮಮ್ 8 hours ನಲ್ಲಿ ರಿಪೋರ್ಟ್ ಬರ್ತದೆ ಹೇಳಿದ್ದಾರೆ. ಈಗ ಇದು ಹತ್ತಿರ 24 ಗಂಟೆ ಆಗ್ಲಿಕ್ಕಾಯ್ತು. ಹಾಗಾದ್ರೆ ಜಿಲ್ಲಾಡಳಿತ ಈ ರಿಪೋರ್ಟ್ ಅನ್ನು ಅಡಗಿಸಿಡ್ಲಿಕ್ಕೆ ನೋಡ್ತದ? ಇದು ಕೂಡ ಪ್ರಶ್ನೆ ಅಲ್ವಾ? ಏನ್ ಸರ್? ರೈಟ್ ಸರ್. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ನನ್ನ ಪ್ರಶ್ನೆ ಕೂಡ ಅದೇ, ಮಂಗಳೂರು ಜನರ ಮಂಗಗಳು ಅಂತ ಅನ್ಕೊಂಡಿದ್ದಾರಾ? ನಿಜವಾಗ್ಲೂ ವ್ಯಾಲಿಡ್ ರೀಸನ್, ವ್ಯಾಲಿಡ್ ಕ್ವಶನ್ ಆಲ್ಸೋ. ಸದರಿ ಪತ್ರ ಬೇಕು, ಅಲ್ಲಿಂದ ಪತ್ರ ಕೂಡ ಬರಲಿಲ್ಲ, ಅಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅನ್ನುವಂಥದ್ದು ಏನಾದ್ರೂ ಕೊಟ್ಟಿದ್ದಾರಾ? ಏಕಾಏಕಿ ಇಂತಹ ಬೇಜವಾಬ್ದಾರಿ ವಿಷಯಗಳು ನಮ್ಮಲ್ಲಿ ಬ್ರೇಕ್ ಇದ್ರೆ, ರೈಟ್ ಸರ್, ಬ್ರೇಕ್ ಆಗಿ ನೆಕ್ಸ್ಟ್ ಪ್ರಾರಂಭ ಮಾಡಬೇಕಿದ್ರೆ ನಾನು DHO ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ರೈಟ್ ಸರ್, ಬರ್ತೇನೆ. ಬಿಫೋರ್ ದಟ್ ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಿರಣ್ ಕುಮಾರ್ ಅಂತ ಸರ್, ಮಂಜೇಶ್ವರದಿಂದ ಕರೆ ಮಾಡ್ತಾ ಇದ್ದೀನಿ. ಮಂಜೇಶ್ವರದಿಂದ ಮಂಜೇಶ್ವರದಿಂದ ಕಿರಣ್ ಕುಮಾರ್ ಅವರು. ಸರ್, ಮಾತಾಡಿ, ತಮ್ಮ ಅಭಿಪ್ರಾಯ. ಸರ್, ಅಭಿಪ್ರಾಯ ಅಂತ ನೀವು ಕರ್ನಾಟಕ ಇಲ್ಲಿ ಬಾರ್ಡರ್ ಎಲ್ಲ ಬಂದ್ ಮಾಡಿದ್ದೀರಿ. ನಮ್ಗೆ ಎಲ್ಲಾ ವಿಷಯಕ್ಕೆ ನಾವು ಬರ್ಬೇಕಾದದ್ದು ಮಂಗಳೂರಿಗೆ. ಎಲ್ಲ ಬಂದ್ ಮಾಡಿ ದಿನಕ್ಕೆ 2 ಸಾರಿ ನಾವು ಮಂಗಳೂರಿಗೆ ಬರುವವರು. ಮತ್ತೆ ಕೊರೋನಾ ಪಾಸಿಟಿವ್ ಎಲ್ಲ ಇರುವುದು ಕುಂಬ್ಳೆಯಿಂದ ಆಚೆ, ಇಲ್ಲಿಯವರನ್ನೇ ನೀವು ಬರ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಹಾಸ್ಪಿಟಲ್ಗೆ ಎಂಟ್ರಿ ಇಲ್ಲ. ನೋಡಿ, ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರುವುದು ಎಲ್ಲ ನರ್ಸನವರೆಲ್ಲ ಕೇರಳದವರು 75%. ಮತ್ತೆ ನಿಮ್ಮ ಮಂಗಳೂರಿನವರು ಯಾರು ನರ್ಸ್ ಇಲ್ಲ, ಇದ್ರೆ ಒಂದು 25% ಇರಬಹುದು. ಮಾನವೀಯತೆ ದೃಷ್ಟಿಯಲ್ಲಿ ನಮ್ಮನ್ನು ನೀವು ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರಿಗೆ ಎಂತಾದ್ರೂ ನಾವೊಂದು ಅಗತ್ಯ. ನಿನ್ನೆ ನೋಡಿ, ಕಣ್ಣೂರಿಂದ ಒಂದು ಮಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಮಾತ್ರೆ ಪಾರ್ಸಲ್ ಬಂತು, ಇಲ್ಲಿಂದ ಬಿಡುದಿಲ್ಲ, ಹೇಗೆ ಕೊಂಡೋಗಿ ಕೊಡ್ಬೇಕು? ಇಂಥದೆಲ್ಲ ಪರಿಸ್ಥಿತಿ ಇಲ್ಲಿಗ ಆಗಿದೆ. ಅದಕ್ಕೆ ದಯವಿಟ್ಟು ನೀವೊಂದು ಮಾನವೀಯತೆ ದೃಷ್ಟಿಯಿಂದ
ಸ್ವಲ್ಪ ಅರ್ಜೆಂಟ್ ಯಾರಿಗೆ ಹೋಗ್ಲಿಕ್ಕೆ ಉಂಟು ಅವರನ್ನಿಗೆ ಹೋಗ್ಲಿಕ್ಕೆ ಅನುಮತಿ ಮಾಡಿ ಕೊಡ್ಬೇಕು. ಮತ್ತೆ ನಾವು ಮಂಜೇಶ್ವರದವರು ಎಲ್ಲವನ್ನು ಮಂಗಳೂರಿಗೆ ಎಂತ ಕೆಲಸವ ಎಂತ ಕಲೀಲೇಕ ಹಾಸ್ಪಿಟಲ್ ಕಿರಣ್ ಕುಮಾರ್ ಅವರೇ, ನೀವು ಇವತ್ತು ಈ ರೀತಿಯಾಗಿ ನಮ್ಮ ಹತ್ರ ಕೇಳ್ತಾ ಇದ್ದೀರಿ, ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಬಿಡಬೇಕು, ನಾವು ಮಂಗಳೂರನ್ನೇ ಅವಲಂಬನೆ. ನೀವು ಇಷ್ಟು ವರ್ಷದಲ್ಲಿ ಕಾಸರಗೋಡು ಡಿಸ್ಟಿಕ್ಕಿಗೆ ಕೇರಳದ ಕಾಂಗ್ರೆಸ್ ಸರ್ಕಾರ ಇರುವಾಗಲಿ ಕಮ್ಯುನಿಸ್ಟ್ ಸರ್ಕಾರ ಇರುವಾಗ ಒಂದು ಕಾಲೇಜ್ ಮಾಡಲಿಲ್ಲ, ಒಂದು ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ, ಒಂದು ಜಿಲ್ಲಾ ಆಸ್ಪತ್ರೆ ಮಾಡಲಿಲ್ಲ. ಇದನ್ನು ನೀವು ಕೇಳಬೇಕಿತ್ತಲ್ಲ ಸರ್ಕಾರಗಳಿಗೆ. ಇಷ್ಟು ವರ್ಷದಿಂದ ಒಂದು ಸರ್ಕಾರಿ ಆಸ್ಪತ್ರೆ ಇಲ್ಲ ಹೇಳಿದ್ರೆ ನಾಚಿಕೆ ಆಗುದಿಲ್ವಾ ಇದು? ಇವತ್ತು ನಮ್ಮಲ್ಲಿ ಕೇಳ್ತಾರೆ, ನಮ್ಗೆ ಮಾನವೀಯತೆ ಖಂಡಿತ ಇದೆ, ನಮ್ಗೆ ಮಾನವೀಯತೆ ಇದ್ದದ್ರಿಂದ ಇಷ್ಟರವರೆಗೆ ಕೇರಳದ ರೋಗಿಗಳು ಕೇರಳದ ವಿದ್ಯಾರ್ಥಿಗಳಿಗೆ ಕಾಸರಗೋಡಲ್ಲಿ ಉಂಟು ಹಾಸ್ಪಿಟಲ್, ಇಲ್ಲ ಅಂತ ಹೇಳುದಲ್ಲ. ಹಾಸ್ಪಿಟಲ್ ಕಾಸರಗೋಡಲ್ಲಿ ಉಂಟು, ಕಣ್ಣೂರಲ್ಲಿ ಉಂಟು. ಆದ್ರೂ ಸಹ ಎಲ್ಲರೂ ಇರುವಾಗ ಓದದ್ದೆಲ್ಲ ಮಂಗಳೂರಿಗೇನೆ ಎಲ್ಲ ಓದದ್ದು. ನಾವು ಮುಂಚೆನೆ ಹೋಗ್ತಾ ಇರೋದೆಲ್ಲ ಮಂಗಳೂರಿಗೆ, ನಾವು ಕಲ್ತದ್ದೇ ಮಂಗಳೂರಿಗೆ. ಈಗಿನ ವಿಷಮ ಪರಿಸ್ಥಿತಿಯಲ್ಲಿ ನಿಮ್ಮ ಮೇಲೆ ನಾವು ಮಾನವೀಯತೆ ತೋರಿಸಿದ್ರೆ ನಮಗೆ ಕಷ್ಟ, ನಿಮಗೆ ನೋಡಿ. ನಿಮ್ಮ ಮೇಲೆ ನಮಗೆ ಖಂಡಿತವಾಗಿಯೂ ಪ್ರೀತಿ ಇದೆ, ಬೇಸರ ಇದೆ, ಎಲ್ಲ ಇದೆ. ಬಟ್ ನೀವು ಮಾನವೀಯತೆ ಪ್ರಶ್ನೆ ಎತ್ತಬಾರದು ಇಲ್ಲಿ. ಮಂಗಳೂರಿನ ಜನರ ಪ್ರಶ್ನೆ. ಈಗ ನಿಮ್ಮ ಮಾರ್ಕೆಟ್ಗೆ ಬರುವ ತರಕಾರಿ ಎಲ್ಲ ಇಲ್ಲಿಂದ ಮಂಜೇಶ್ವರದಿಂದ ಬರುವುದು ಸರ್. ನೀವು ನೋಡಿ ಅಲ್ಲಿ ಎಲ್ಲ ಇಲ್ಲಿಂದ ನಿಮ್ಮ ಆಚೆ ಗಾಡಿ ಬಂದು ತಲಪಾಡಿಯಲ್ಲಿ ಕ್ರಾಸಿಂಗ್ ಆಗಿ ಹೋಗ್ತದೆ ಎಲ್ಲ ತರಕಾರಿ ಗಾಡಿ. ನೀವು ಅರಿ ಮಾತ್ರ ಅಲ್ಲಿಂದ ಕಳಿಸುದು, ಬಾಕಿ ಎಲ್ಲ ಹೋಗುದು ಇಲ್ಲಿಂದ. ನೋಡಿ ಸ್ವಲ್ಪ. ಸರಿ ಸರ್ ಥ್ಯಾಂಕ್ ಯು. ಕಿರಣ್ ಅವರು ಇದೀರಾ ಲೈನ್ ಅಲ್ಲಿ? ಓಕೆ, ನನ್ನ ಪ್ರಶ್ನೆ ಇತ್ತು ತಮ್ಮಲ್ಲಿ. ಎಸ್, ಓಕೆ, ಥ್ಯಾಂಕ್ ಯು ಕಿರಣ್ ಅವರು. ಎಸ್, ಐವನ್ ಡಿಸೋಜ್ ಅವರೇ ಮಾತಾಡಬೇಕು. ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿತ್ತು, ಯಾಕೆ ಈ ರೀತಿ ಆಗ್ತಾ ಇದೆ? ಮಹಿಳೆಯ ಗಂಟಲು ದ್ರವ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ, ಆದರೆ ಇನ್ನೂ ಕೂಡ ರಿಪೋರ್ಟ್ ಬರಲಿಲ್ಲ, ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಎಸ್ ಸರ್, ಐವನ್ ಡಿಸೋಜ ತಮ್ಮ ಜೊತೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ, ಏಕಾಏಕಿ ಬರ್ತಾರೆ, ಸದರಿ ಪತ್ರಗಳು ಬೇಕು, ಅಲ್ಲಿ ಚಿಕಿತ್ಸೆ ಇಲ್ಲ, ಯಾವುದು ಇಲ್ಲ ಅನ್ನುವಂಥದ್ದು. ಎಸ್ ಸರ್, ಇದು ನನಗೆ ಅನಿಸ್ತದೆ ಎಲ್ಲಿಯೋ ಒಂದು ಕಡೆ ಏನಾಯ್ತು ಸರ್, DHOಗೆ ನಾನು ಫೋನ್ ಮಾಡಿದ್ದೇನೆ, ಅವರು ತಿಳ್ಕೊಂಡು ಈಗ ವಿದಿನ್ 2-3 ಮಿನಿಟ್ಸ್ ಒಳಗಡೆ ತಿಳಿಸ್ತೇನೆ ಅಂತ ಹೇಳಿ. ಸರಿ ಐವನ್ ಡಿಸೋಜ್ ಅವರೇ, ಹಾಗಾದ್ರೆ ರಿಪೋರ್ಟ್ ಬರಬೇಕು, ರಿಪೋರ್ಟ್ ಬರಬೇಕು ಅಂತ ಬಂದಾಗ ಹೇಗ್ ಬರುತ್ತೆ? ಹಾಗಾದ್ರೆ ಎಷ್ಟು ದಿನ ಆಯ್ತು? ನಿನ್ನೆ ಹೋಗಿದ್ದಾರೆ, ನಿನ್ನೆ ಬಂದಂತಹ ಮಹಿಳೆ ಇನ್ನೂ ಕೂಡ ರಿಪೋರ್ಟ್ ಬರಲಿಲ್ಲ. ಎಸ್ ಸರ್, ಈಗ ಟೈಮ್ ಎಷ್ಟು ಸರ್? 8 ಗಂಟೆ. ನನಗೆ ಅನಿಸ್ತದೆ ಯಾವುದೆಲ್ಲ ನೆಗೆಟಿವ್ ಬಂದದ್ದು ಅದನ್ನು ಅವರು ಹೈಲೈಟ್ ಮಾಡೋದಿಲ್ಲ. ಆಲ್ವೇಸ್ ದಿ ಪಾಸಿಟಿವ್ ವಿಲ್ ಬಿ ಹೈಲೈಟ್. ಹಾಗಾಗಿ ಅದು ಈ ರೀತಿ ಆಗಿರ್ಬೇಕು. ನಾವೀಗ ಎರಡನ್ನೂ ತಗೊಳ್ಳಿಕ್ಕೆ ಆಗೋದಿಲ್ಲ. ನೀವೀಗ ಒಂದು ರೈಸ್ ಮಾಡಿದ್ದೀರಿ, ಇಂಥ ವಿಚಾರಗಳಾಗಿದ್ದಾವೆ. ಒಂದ್ ವೇಳೆ ಪಾಸಿಟಿವ್ ಆಗಿದ್ರೆ ಅದು ಸ್ಟೇಟ್ ನ್ಯೂಸ್, ಅದು ರೈಟ್, ಅಲ್ಲಿ ಬುಲೆಟಿನ್ ಪರಿಸ್ಥಿತಿ ಮಾಡಬೇಕು. ಆದ್ರೆ ಇದು ನನಗೆ ಅನಿಸುತ್ತೆ ಇದರಲ್ಲಿ ಇಂಟ್ರೆಸ್ಟ್ ಇರುವುದರಿಂದ ಮತ್ತೆ ಇದು ಜನರಿಗೆ ತಳಮಳ ಪಾಸಿಟಿವ್ ಆಗಿದ್ದಿದ್ರೆ ಅಕಾರ್ಡಿಂಗ್ ಟು ಹಿಮ್, ಯಾರು DHO ಪ್ರಕಾರ ಪಾಸಿಟಿವ್ ಆಗಿದ್ರೆ ನನ್ನ ಗಮನಕ್ಕೆ ಬರ್ತಿತ್ತು, ಇಟ್ ಶುಡ್ ಬಿ ಇಮಿಡಿಯೇಟ್ಲಿ ಹೈಲೈಟೆಡ್. ನೆಗೆಟಿವ್ ಅಂತ ಆಗಿರಬಹುದು. ಹಾಗೆ ನಾನು ಎವ್ರಿ ಈವ್ನಿಂಗ್ ನಮ್ಮ ನಮ್ಮ ಇನ್ಸ್ಟ್ರಕ್ಷನ್ ಪ್ರತಿ ಈವ್ನಿಂಗು ಒಂದು ಆರೋಗ್ಯ ಬುಲೆಟಿನ್ ಡಿಸಿ ಅವರು ಕೊಡ್ಲೇಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಆರೋಗ್ಯ ಬುಲೆಟಿನ್ ಕೊಡ್ತಾರೆ, ಡಿಸಿ ಅವರು ಎಲ್ಲರೂ ಕೂಡ ಮಾಡ್ತಾರೆ, ಸರಿ ಒಪ್ಕೊಳ್ತೇವೆ. ಹಾಗಾದ್ರೆ ನೆಗೆಟಿವ್ ಅಂತ ಬಂದಾಗ ನಾವು ಈ ವಿಷಯ ಇಲ್ಲಿಗೆ ಸಮಾಪ್ತಿ ಆಗುತ್ತೆ, ಇಲ್ಲಿಗೆ ನಾವು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನೋದು ನಾವು ಒಪ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಮುಂದೆ ಒಂದು ದಿನ ಇಂತಹ ಘಟನೆಗಳು ಮತ್ತೆ ಮರುಕಳಿಸುತ್ತೆ ಅಲ್ವಾ? ನಾಳೆ ನಾಡಿದ್ದು ಒನ್ಸ್ ಅಗೇನ್ ಮರುಕಳಿಸುತ್ತೆ, ಅವಾಗ ಪಾಸಿಟಿವ್ ಬಂದ್ರೆ ಒಪ್ಕೊಳ್ತೀರಾ? ಏನ್ ಮಾಡ್ತೀರಾ ಅನ್ನೋದು ಇದು ವೈಫಲ್ಯ ಹೌದಾ ಅಲ್ವಾ? ಈಗ ಸೋಲೋಂಗ್ ಇದು ಪಾಸಿಟಿವ್ ಅಲ್ಲ ಅಂತಲೇ ನಾವು ತಗೊಳ್ಬೇಕಾಗತ್ತೆ. ಈಗ ಮೇಡಮ್, ಈಗ ಎವ್ರಿ ಈವ್ನಿಂಗ್ ಡಿಸಿ ಅವರು ಒಂದು ಜನರ ಪ್ರಶ್ನೆ ಕೂಡ ಇದೆ, ನಮ್ಮ ಪ್ರಶ್ನೆ ಕೂಡ. ಈಗ ನೀವು ಕೇಳುವಂತ ಪ್ರಶ್ನೆ, ಒಂದು ವೇಳೆ ಅದು ಪಾಸಿಟಿವ್ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ. ಒಂದ್ ವೇಳೆ ಪಾಸಿಟಿವ್ ಆದ್ರೆ ಏನು ಕ್ರಮ ಅಂತ ಹೇಳುದು. ಒಂದು ವೇಳೆ ನೆಗೆಟಿವ್ ಅಲ್ಲ ಅಂತಾದ್ರೂ ಕೂಡ ನನ್ನ ಪ್ರಶ್ನೆ ಇದೆ. ಒಂದು ವೇಳೆ ನೆಗೆಟಿವ್ ಅಲ್ಲ ಅಂತಾದ್ರೂ ಕೂಡ ನನ್ನ ಪ್ರಶ್ನೆ ಇದೆ. ಈಗ ಹೂ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಇರುವಂತದ್ದು.
ನನ್ನ ಪ್ರಶ್ನೆ ಕೇವಲ ಪಾಸಿಟಿವ್ ಬಂದ್ರೆ ನನ್ನ ಪ್ರಶ್ನೆ ಅಲ್ಲ, ನೆಗೆಟಿವ್ ಇದ್ರೂ ಕೂಡ ನನ್ನ ಪ್ರಶ್ನೆ ಇದೆ, ನೆಗೆಟಿವ್ ಇದ್ರೂ ಕೂಡ ಜನರ ಪ್ರಶ್ನೆ ಇದೆ. ಅಂದ್ರೆ ಜನರು ಜಿಲ್ಲಾಡಳಿತದ ಮೇಲೆ ಅಪಾರ ಭರವಸೆಯನ್ನು ಇಟ್ಕೊಂಡಿದ್ದಾರೆ, ಎಲ್ಲೋ ಒಂದ್ ಕಡೆ ತುರ್ತು ಆದೇಶ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಯಾವುದು ಫಾಲೋ ಆಗ್ತಾ ಇಲ್ಲ. ಈ ಸಂದರ್ಭಗಳಲ್ಲಿ ಹೇಳಿದಾಗೆ ಮಂಗಳೂರಿನವರನ್ನು ಮಂಗಗಳನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ದಟ್ಸ್ ಟ್ರೂ ಅನ್ನುವಂಥದ್ದು. ಎಸ್, ಇದನ್ನೇ ನಾವು ಕೇಳ್ತಾ ಇದ್ದೇವೆ. ಎಸ್ ಎಸ್, ಒಂದು ನಿಮಿಷ. ಯಾವಾಗ ಅವರದ್ದು ಟೆಸ್ಟಿಗೆ ಕಳಿಸಿದ ಅವರನ್ನು ಕ್ವಾರಂಟೈನ್ ಮಾಡಬೇಕಿತ್ತಲ್ವಾ, ಅವರನ್ನು ಕಳಿಸಿಕೊಟ್ಟದ್ದು ಹೇಗೆ? ಇದೆ ಎಲ್ಲ ವೈಫಲ್ಯಗಳು ಎತ್ತಿ ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ, ಎಲ್ಲವೂ ಕೂಡ ಕಾಣ್ತಾ ಇದೆ. ತಾವು ಹೇಳ್ತಾ ಇದ್ದಾರೆ ಪಾಸಿಟಿವ್ ಆರ್ ನೆಗೆಟಿವ್ ಏನು ಕೂಡ ಓಕೆ. ನಾವು ಪಾಸಿಟಿವ್ ನೆಗೆಟಿವ್ ಬಗ್ಗೆ ಮಾತಾಡ್ತಿಲ್ವಾ, ವೈಫಲ್ಯಗಳ ಬಗ್ಗೆ, ಚಟುವಟಿಕೆಗಳ ಅಗತ್ಯ ಕ್ರಮಗಳ ವೈಫಲ್ಯಗಳ ಬಗ್ಗೆ. ಇಬ್ರು ಬಂದ್ರಂತೆ, ಅವರಿಗೆ ಆಸ್ಪತ್ರೆ ಸಿಗ್ಲಿಲ್ಲ ಅಂತೆ, ಅವರಿಗೆ ಬೇಕಾಗಿರುವಂತಹ ಆಸ್ಪತ್ರೆ ಮಂಗಳೂರಿನಲ್ಲಿ ಬೇಕಿತ್ತಂತೆ, ಆ ಆಸ್ಪತ್ರೆ ಸಿಗ್ಲಿಲ್ಲ ಅಂತೆ, ಅದಕ್ಕೋಸ್ಕರ ಅವರು ಊರಿಗೆ ಹೊರಟೋದ್ರಂತೆ. ಏನ್ ಸರ್, ಏನ್ ಕಥೆಗಳಿದೆಲ್ಲ, ಏನ್ ಕಥೆಗಳು? ಇದು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಕ್ವಾರಂಟೈನ್ ಅನ್ನುವಂಥದ್ದು ಕೇವಲ ಈ ಜಿಲ್ಲೆಯ ಜನರಿಗೆ ಮಾತ್ರ ಸೀಮಿತ ಆಗಿದ್ಯಾ, ಇತರರಿಗೆ ಸೀಮಿತ ಆಗಿಲ್ವಾ? ಅವರೆಲ್ಲಿಂದ ಬಂದಿದ್ದಾರೆ? ಇದು ಪ್ರಶ್ನೆ. ಏನಾಗ್ತಾ ಇದೆ ಅನ್ನುವಂಥದ್ದು ತಾವುಗಳು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ, ಪ್ರಶ್ನೆ ಮಾಡಬೇಕಾಗುತ್ತೆ. ಎಸ್, ಬರ್ತೇನೆ. ಬಿಫೋರ್ ದಟ್ ಒಬ್ರು ಕಾಲರ್ ಇದ್ದಾರೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗೆ ಬೇಕಾಗಿದೆ, ಈ ಸಂದರ್ಭಗಳಲ್ಲಿ ಮಾತಾಡಬೇಕಾಗುತ್ತೆ. ಎಸ್ ಸರ್, ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ತಮ್ಮ ಹೆಸರು? ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಎಸ್, ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಮೇಡಮ್? ಮನೋರಂಜನೆ ಅಂತ ಸರ್, ಮಂಗಳೂರಿಂದ, ಕದ್ರಿಯಿಂದ. ಓಕೆ ಮೇಡಮ್, ಮಾತಾಡಿ. ಏನಂದ್ರೆ ತುಂಬಾ ಜನ ಹೇಳ್ತಿದ್ದಾರೆ ಮಾನವೀಯತೆಯಿಂದ ಬಿಡಬೇಕು ಅಂತ. ನಮ್ಮ ಕ್ವಶನ್ ಅಂದ್ರೆ ಲಾಕ್ ಡೌನ್ ಅರ್ಥ ಏನು? ಲಾಕ್ ಡೌನ್ ಅಂತ ಹೇಳಿದ್ಮೇಲೆ ಎಲ್ರು, ನಾವು ಕಷ್ಟಪಡ್ತಾ ಇದ್ದೇವೆ, ಎಲ್ರು ಕಷ್ಟಪಡ್ತಾ ಇದ್ದಾರೆ ಮಂಗಳೂರಲ್ಲಿ. ಯಾರು ಊಟ ಇಲ್ಲದೆ ತುಂಬಾ ಜನ ಇದ್ದಾರೆ. ಇಷ್ಟು ಕಷ್ಟಪಟ್ಟಿರುವಾಗ ಯಾರಿಗೆ ಅಷ್ಟು ಸೀರಿಯಸ್ನೆಸ್ ಬರುತ್ತೆ ಸರ್? ನೀವು ಲಾಕ್ ಡೌನ್ ಅಲ್ಲಿ ಓಪನ್ ಮಾಡಿದ್ರೆ, ಬೇರೆಯವರು ರಾಜ್ಯದವರನ್ನು ಇಲ್ಲಿ ಬಿಟ್ರೆ ನಮ್ಗೆ ಎಷ್ಟು ಸೀರಿಯಸ್ನೆಸ್ ಬರುತ್ತಾ? ಎಲ್ರು ಹೇಳ್ತಾರೆ ಅವರೇ ಅಷ್ಟು ಸೀರಿಯಸ್ನೆಸ್ ಇಲ್ಲ ಗವರ್ಮೆಂಟ್ ಗೆ, ನಾವ್ ಯಾಕೆ ಅಷ್ಟು ಸೀರಿಯಸ್ ಆಗಿ ಲಾಕ್ ಡೌನ್ ಅಲ್ಲಿ ಇರ್ಬೇಕು? ನಿಜವಾದ ಪ್ರಶ್ನೆ ಮೇಡಮ್. ಎಸ್, ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಐವನ್ ಡಿಸೋಜ್ ಅವರೇ, ಇಷ್ಟೇ. ಏನಂದ್ರೆ ಇದು ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು ನಾವು ಮಾತಾಡ್ತಿಲ್ಲ. ಇಷ್ಟು ನಾವು ಎಲ್ಲಾ ಕ್ರಮಗಳನ್ನು ನಾವು ಪಾಲಿಸ್ತಾ ಇದ್ದೇವೆ, ಕಟ್ಟುನಿಟ್ಟಾಗಿ ನಾವು ಬದುಕ್ತಾ ಇದ್ದೇವೆ. ಆದ್ರೆ ಯಾಕೆ ಒಬ್ಬರಿಗೆ ಒಂದು ಕಾನೂನು, ಇನ್ನೊಬ್ಬರಿಗೆ ಯಾಕೆ ಇನ್ನೊಂದು ಕಾನೂನು ಅನ್ನುವಂಥದ್ದು? ಪಾಸಿಟಿವ್ ಅವ್ರ ನೆಗೆಟಿವ್ ಏನೇ ಇರಲಿ, ಒಂದು ವೇಳೆ ಬಂದಿದ್ರೆ ಅವರು ಬರ್ತಾರೆ ಹೋಗ್ತಾರೆ ಅಂತ ಬಂದಾಗ ಏನ್ ಕಾನೂನು ಕ್ರಮಗಳು, ಕಟ್ಟುನಿಟ್ಟಿನ ಕ್ರಮಗಳು? ಎಸ್, ಈಗ ಮೇಡಮ್ ಅವರು ಬಹಳ ಸ್ಪಷ್ಟವಾಗಿ ಕೇಳಿದ್ರು. ರೈಟ್, ನಾವು ಮನೆಯಲ್ಲಿ ಕೂತಿದ್ದೇವೆ, ನೀವು ಗಡಿಯಾಗಿ ಓಪನ್ ಮಾಡಿದೀರಾ ಅಂತ ಪ್ರಶ್ನೆ. ಈ ಪ್ರಶ್ನೆ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಶ್ನೆ. ಸರಿ, ಇದಕ್ಕೆ ಉತ್ತರ ಕೊಡಬೇಕಾದವರು ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಆಡಳಿತ. ನಾವು ಬಂದ್ ಮಾಡಬೇಕಿದ್ರೇನೆ ನಾವು ಆಲೋಚನೆ ಮಾಡಬೇಕಾಗಿತ್ತು. ಬಂದ್ ಮಾಡುವ ಮುಂಚೆನೆ ಇಲ್ಲಿ ಬರುವಂತಹ ಇಂಟರ್ನ್ಯಾಷನಲ್ ಫ್ಲೈಟ್ ಅನ್ನು ನಾವು ಸ್ಟಾಪ್ ಮಾಡಬೇಕಾಗಿತ್ತು. ಈಗ WHO ನಮ್ಗೆ ಬಹಳ ಬೇಗನೆ ಹೇಳಿದೆ, ಜನವರಿ ಎಂಡಿಗೆನೆ ಹೇಳಿದೆ, ಇಂತಹ ರೋಗ ಬರುವ ಸಾಧ್ಯತೆ ಇದೆ, ನೀವು ಜಾಗೃತರಾಗಿರ್ಬೇಕು, ಇಂತಹ ರೋಗಾಣು ಹರಡ್ತಾ ಇದೆ ಅಂತ ಹೇಳುವಂಥದ್ದು ಹೇಳಿದೆ. ಹೇಳಿದ ಮೇಲೆ ಕೂಡ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಬಂದ್ ಮಾಡಿಲ್ಲ, ಅವರನ್ನು ಬಿಟ್ಟುಬಿಟ್ಟೆವು. ಅವರು ಬಂದರು, ಅವರು ಬೇಕಾದಾಗೆ ಆಡಿದ್ರು, ಇಲ್ಲಿ ಬಂದು ಬೇಕಾದಾಗೆ ಅವರ ವ್ಯವಹಾರಗಳನ್ನು ಮಾಡಿ ಹೋದರು. ಇವತ್ತು ನಮಗೆ ಬುದ್ಧಿ ಬಂದದ್ದು ಯಾವಾಗ ಅಂದ್ರೆ 10-12 ಜನರಿಗೆ ಹರಡಿ ಪಾಸಿಟಿವ್ ಬಂದ ಮೇಲೆ ಬುದ್ಧಿ ಬಂದದ್ದು. ಈಗ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ಸ್ಗಳ ಬಗ್ಗೆ ಪ್ರಶ್ನೆ ಇದೆ. ಇದು ಕರ್ನಾಟಕದ ಬಾರ್ಡರ್ ಪ್ರಶ್ನೆ ಅಲ್ಲ, ಇಡೀ ದೇಶದ ಬಾರ್ಡರ್ ಪ್ರಶ್ನೆ. ನಾವು ಬಂದ್ ಮಾಡಬೇಕಾಗಿದ್ರೆ ಬಂದ್ ಮಾಡುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳಿದ್ರು? ಯಾವ ಕಾರಣಕ್ಕೂ ನಾನು ಓಪನ್ ಮಾಡಲ್ಲ. ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಯಾವ ಕಾರಣಕ್ಕೂ ಬಿಡುವುದಿಲ್ಲ. ನಮ್ಮ ಜಿಲ್ಲೆ ಶಾಸಕರ ಹೇಳಿದ್ರು, ಸಂಸದರು ಹೇಳಿದ್ರು ಯಾವ ಕಾರಣಕ್ಕೂ ಓಪನ್ ಮಾಡೋದಿಲ್ಲ, ಇದು ನಾವು ನಮ್ಮ ಜೀವನ ಮರಣದ ಪ್ರಶ್ನೆ ಅಂತ ಹೇಳಿದ್ರು. ಇವತ್ತು ಓಪನ್ ಮಾಡುವಾಗ, ಓಪನ್ ಮಾಡುವುದಿಲ್ಲ ಅಂತ ಹೇಳುವಾಗ ವಿರೋಧ ಪಕ್ಷ ಶಾಸಕರು ನಮ್ಮನ್ನು ಕರೆದ್ರು. ಓಪನ್ ಮಾಡ್ತೇವೆ ಹೇಳುವಾಗ ನಮ್ಮನ್ನು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಯಾರನ್ನು ನಾವು ಓಪನ್ ಮಾಡ್ಲಿಕ್ಕೆ ನಮ್ಗೆ ಇನ್ಸ್ಟ್ರಕ್ಷನ್ ಇದೆ ಅಂತ ನಮ್ಮ ಹತ್ರ ಹೇಳೂ ಇಲ್ಲ. ನಮ್ಗೆ ಪತ್ರಿಕೆಗಳು ನೋಡಿಯೇ ಗೊತ್ತು, ಇದು ಗಡಿಯನ್ನು ಬಹಳ ಸ್ಟ್ರಿಕ್ಟ್ ಕಂಡೀಷನ್ ಆಗಿ ನಾವು ಬಿಟ್ಟಿದ್ದೇವೆ ಅಂತ ಹೇಳಿ. ಅವರು ಕರೀಲೇಬೇಕು, ಅವಾಗ ಮಾತ್ರ ತಮಗೆ ಗೊತ್ತಾಗ್ಬೇಕು, ಇನ್ವಿಟೇಷನ್ ಕೊಡ್ಬೇಕು. ಅವರು ತಮ್ಮ ಕೆಲಸಗಳನ್ನು ತಾವು ಜವಾಬ್ದಾರಿಯುತವಾಗಿ ತಾವು ಮಾಡ್ಬೇಕಲ್ವಾ? ಅಧಿಕಾರದಲ್ಲಿರುವಂತಹ ಪಕ್ಷಗಳಿಗೆ ಒಂದು ಅಧಿಕಾರ ಇದ್ರೆ ವಿರೋಧ ಪಕ್ಷಗಳಿಗೂ ಅಧಿಕಾರ ಇದೆ. ವಿರೋಧ ಪಕ್ಷದವರಿಗೆ ನಮ್ಮಲ್ಲಿ ನಮ್ಮ ದೊಡ್ಡ ಕಾನೂನೇ ಇದೆ, oppositions are always a say. Yes, okay. But the ruling party is having the way. Right. Now say they are having the way. Yes. ಯಾರು ಮಾಡಬೇಕಾಗಿತ್ತು? ನಾವು ಹೇಳ್ಬೋದು, ನಾವು ಏನು ಹೇಳಿತ್ತು? ಯಾವ ಕಾರಣಕ್ಕೆ ಓಪನ್ ಮಾಡಬೇಡಿ, ಮಾಡಬೇಡಿ ಅಂತ ನಾವು ಹೇಳಿದ್ಮೇಲೆ, ಈಗ ಮಾಡಿದಾದ್ಮೇಲೆ
ಈ ಮಹಿಳೆ ಏನು ಪ್ರಶ್ನೆ ಮಾಡಿದ್ದು, ನೀವು ಮನೆಯಲ್ಲಿ ಕೂತ್ಕೊಂಡು ನೀವು ಬೇಕಾದಾಗೆ ಓಪನ್ ಮಾಡ್ತೀರಾ ಅಂತ ಕೇಳಿದ್ರಲ್ವಾ? ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಒಂದು ಕಾಲ್ ತಗೊಳ್ಬೇಕಾಗುತ್ತೆ ಈ ಸಂದರ್ಭ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಪಾಂಡೇಶ್ವರದಿಂದ ಶ್ರೇಯಾ ಅಂತ ಸರ್. ಮಾತಾಡಿ ಶ್ರೇಯಾ ಅವರೇ. ಅಲ್ಲ, ಈಗ ನೋಡಿ, ನಮ್ಗೆ ಅದೆಲ್ಲ ನಾನು ಲಾಕ್ಡೌನ್ ಬಗ್ಗೆ ಕೇಳೋದಿಲ್ಲ, ಒಂದು ಪೇಷಂಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಕಾಸರಗೋಡಿನಿಂದ ಮಂಗಳೂರಿಗೆ ಯಾವ ಪೇಷಂಟ್ ಅನ್ನ ತರಬಾರ್ದು ಅಂತ ಗಡಿ ಬಂದ್ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ ಸರ್? ಗಡಿ ಬಂದ್ ಮಾಡ್ಲೇಬೇಕಲ್ಲ ನಮ್ಗೆ, ಯಾಕೆಂದ್ರೆ ಕಾಸರಗೋಡಲ್ಲಿ 74 ಪೇಷಂಟ್ ಕರೋನಾ ಪೇಷಂಟ್ ಇದ್ದಾರೆ, ಪಾಸಿಟಿವ್ ಮತ್ತು ನೆಗೆಟಿವ್ ಕೂಡ ಇದ್ದಾರೆ ಅದರಲ್ಲಿ. ಈಗ ಅವರು ಇಲ್ಲಿಗೆ ಬಂದ್ರೆ, ಪ್ರತಿಯೊಂದು ಹಾಸ್ಪಿಟಲ್ಗೂ ಬಂದ್ರು ಕೂಡ ನಮ್ಗೆ ಅಲ್ಲಿ ಪೇಷಂಟ್ ನೋಡುವ ಡಿ ಗ್ರೂಪ್ ನವರಾಗ್ಲಿ, ನರ್ಸಸ್ ನವರಾಗ್ಲಿ, ಡಾಕ್ಟರ್ಸ್ ನವರು ಯಾವ ಇನ್ಫಾರ್ಮೇಶನ್ ಇಲ್ಲದೇನೆ ಬರ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಉಂಟು ಅವರ ಹತ್ರ? ಒಂದು ಪೇಷಂಟ್ ಎಲ್ಲ ಆಂಬುಲೆನ್ಸ್ ಅಂದ್ರೆ ಬಂದ್ರು ಕೂಡ ಅಲ್ಲಿದು ಡಾಕ್ಟರ್ಸ್ ಅದು ಕರೋನಾ ಪೇಷಂಟ್ ಅಂತ ಯಾವತ್ತು ನಮ್ಗೆ ಹೇಳುದು ಕೂಡ ಇಲ್ಲ ಅಲ್ಲಿ. ಪ್ಲಸ್ ಅಲ್ಲಿ ಎಲ್ಲ ಫೆಸಿಲಿಟಿ ಅಲ್ಲಿನ ಸಿಎಂ ನವರು ಕೊಟ್ಟಿದ್ದಾರೆ. ಅಲ್ಲಿ ವೃದ್ಧಾಪ್ಯ ವೇತನ ಜಾಸ್ತಿ ಮಾಡಿದ್ದಾರೆ, ಮನೆ ಮನೆಗೆ ಅದು ರೇಷನ್ ಕೊಟ್ಟಿದ್ದಾರೆ, ಇದು ರೇಷನ್ ಯಾಕೆ ಒಂದು ಹಾಸ್ಪಿಟಲ್ ಆಗಿ ಎಜುಕೇಶನ್ ಕೊಡ್ಲಿಕ್ಕೆ ಅಲ್ಲಿ ಆಗುದಿಲ್ವಾ ಅವರಿಗೆ? ಪ್ರತಿಯೊಂದಕ್ಕೂ ನಮ್ಮ ದಕ್ಷಿಣ ಕನ್ನಡವನ್ನು ಅವರು ಅವಲಂಬಿಸ್ಬೇಕಾ? ಯಾಕೆ ಅವಲಂಬಿಸ್ಬೇಕು ಅವರು? ನಮ್ಗೆ ಇಲ್ಲಿ ನೋಡಿ, ನಮ್ಮ ಇಡೀ ಉತ್ತರ ಕನ್ನಡ, ನಮ್ಮ ಕರ್ನಾಟಕದ ಯಾವ್ಯಾವ ಜಿಲ್ಲೆಯಿಂದ ನಮ್ಮ ಮಂಗಳೂರಿಗೆ ಬರ್ತಾ ಇದ್ದಾರೆ, ಕರ್ನಾಟಕದ ಪ್ರತಿಯೊಂದು ಊರಿನಿಂದ ನಮ್ಮ ಹಾಸ್ಪಿಟಲ್ಗೆ ಬರ್ತಾ ಇದ್ದೀವಿ, ಹೌದಲ್ವಾ? ನಾವು ಅವರಿಗೆ ಕೊಡುದಲ್ಲ, ನಮ್ಮ ಪಕ್ಕದ ಕೇರಳದವರಿಗೆ ಕೊಡುದಾ ಹೇಳಿ? ಹಾಗಾದ್ರೆ ಕಾಸರಗೋಡನ್ನು ಯಾಕೆ ಅವರು ಕರ್ನಾಟಕ ಮಾಡಬಾರ್ದು? ಓಕೆ ಮೇಡಮ್, ತಮ್ಮ ಹೆಸರು? ಶ್ರೇಯಾ ಅಂತ. ಶ್ರೇಯಾ ಅವರೇ, ಅದೇ ರೀತಿ ಲೈನ್ ಅಲ್ಲಿ. ಎಸ್ ಸರ್, ಇಬ್ರು ಬೋತ್ ಆಫ್ ಯು ಸರ್. ಇದು ಜನರ ಆಕ್ರೋಶದ ಮಾತುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾಕೆ ಕಾಲರ್ ಹಾಕಿದ್ದೇವೆ, ಕಾಲ್ ಬೇಕು ಅಥವಾ ಕರೆ ಮಾಡಿ ಅನ್ನುವಂತಹ ಶೀರ್ಷಿಕೆ ಯಾಕೆ ಹಾಕಿದ್ದೇವೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್ ಆಕ್ರೋಶ ಇದೆ, ಜನರ ಒಪಿನಿಯನ್ ಇದೆ, ಭಾವನೆ ಇದೆ, ಕಷ್ಟ ಇದೆ, ಎಲ್ರಿಗೂ ಕೂಡ ಗೊತ್ತಾಗಿದೆ. ನಮಗೂ ನಿಮಗೂ ಗೊತ್ತಿರದಂತಹ ಅನೇಕ ವಿಷಯಗಳು ಅವರಿಗೆ ಗೊತ್ತಿದೆ. ಅಂದ್ರೆ ಕಾಸರಗೋಡು ಮುಕ್ಕಾಲು ಭಾಗ ಯಾವ ರೀತಿ ಇದೆ, ಕಾಲು ಭಾಗ ಯಾವ ರೀತಿ ಇದೆ, ಎಲ್ಲವೂ ಕೂಡ ಗೊತ್ತಿದೆ. ಒಂದು ವೇಳೆ ಆ ಭಾಗದ ಜನರು ಇಲ್ಲಿಗೆ ಬಂದ್ರೆ ಏನು ಸಮಸ್ಯೆ ಎದುರಾಗಬಹುದು, ದೇ ಆರ್ ಪಾಸಿಟಿವ್ ಆರ್ ನೆಗೆಟಿವ್, ಸೆಕೆಂಡರಿ ಅಲ್ವಾ? ಎಸ್ ಸರ್. ಈಗ ಮೇಡಮ್ ಏನ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ಏನ್ ಹೇಳಿದ್ರು ಅದು 100% ಕರೆಕ್ಟ್. ಈಗ ನಮ್ಮ ಐವನ್ ಡಿಸೋಜರ್ ಹೇಳಿದ್ರು, ಮೊದಲು ಹೇಳಿದ್ರೆ ಇಷ್ಟು ಸೀರಿಯಸ್ ಇರಲಿಲ್ಲ. ಎಲ್ಲಿ ಮಂಗಳೂರಿನಲ್ಲಿ 4 ಕಾಸರಗೋಡು ಕೇರಳದವರದು ಪಾಸಿಟಿವ್ ಬಂತ, ಮತ್ತೆ ದಿನದಿಂದ ದಿನಕ್ಕೆ ಕೇರಳದ್ದು ರೋಗಿಗಳ ಇದರಲ್ಲಿ ಟೋಟಲ್ ಕೇರಳದ್ದು ಪಾಸಿಟಿವ್ ನಲ್ಲಿ ಕಾಸರಗೋಡು ಇದೆ ಒಂದು ಹೆಚ್ಚು ಜಾಸ್ತಿ. ಅಷ್ಟಾಗುವಾಗ ಇದು ಗಡಿ ಬಂದ್ ಮಾಡುವಂತದ್ದನ್ನು ಇಲ್ಲಿಯ ಜನಪ್ರತಿನಿಧಿಗಳೊಂದಿಗೆ ಸೇರಿಕೊಂಡು ಜಿಲ್ಲಾಡಳಿತ ಕೈಗೊಂಡಿರುವಂತದ್ದು ಒಂದು ಇವರು ಹೇಳಿದೆ. ಇನ್ನೊಂದೆಂತ ಹೇಳಿದ್ರೆ, ಇಲ್ಲಿ ಅದು ಸುಪ್ರೀಂ ಕೋರ್ಟಿಗೆ ಹೋಗಿರುವುದರಿಂದ ಅಲ್ಲಿ ಸುಪ್ರೀಂ ಕೋರ್ಟಿಗೆ ನೀವು ಕೂತು ಇದನ್ನು ಇತ್ಯರ್ಥಪಡಿಸಿ ಬನ್ನಿ ಹೇಳಿದ ನಂತರ ಅದಕ್ಕೆ 2 ರಾಜ್ಯಗಳು ಸೇರಿಕೊಂಡು ಸೆಂಟ್ರಲ್ಗೆ ಏನಾದರೂ ಹೇಳಿ ಮಾಡಲೇಬೇಕಿತ್ತು. ಇಲ್ಲಿ ಎಲ್ಲವೂ ಬರುವಾಗ ಮಾನವೀಯತೆಯ ದೃಷ್ಟಿಯಿಂದ ಈಗ ಇವರು ಹೇಳ್ತಾರೆ ಕೊಟ್ಟಿತ್ತು, ಆದರೆ ಆ ಕಂಡೀಷನ್ಗಳು ಹಾಕಿ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಕಂಡೀಷನ್ ಹೇಗೆ ಹೇಳಿದರೆ, ಅವರಿಗೆ ಅಲ್ಲಿಯ DHO ಸರ್ಟಿಫಿಕೇಟ್ ಕೊಡಬೇಕು, ಇವರು ಕೊರೋನಾ ರೋಗಿ ಅಲ್ಲ, ಸಂಶಯಿತ ಅಲ್ಲ, ಸೋಂಕಿತ ಅಲ್ಲ ಹೇಳುವಂಥದ್ದು. ಮತ್ತೆ ಇನ್ನೊಂದು ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲದಂದ್ರೆ ಕಳಿಸಿರುವಂಥದ್ದು. ಅವ್ರು ಬಂದು ಇಲ್ಲಿ ನಮಗೆ ಬೇಕಿದ್ದ ಆಸ್ಪತ್ರೆ ಇಲ್ಲ ಹೇಳಿ ಹೋಗ್ತಾರೆ ಹೇಳಿ, ಆದ್ರೆ ಅವರಂತ ಸೀರಿಯಸ್ ಪೇಷಂಟ್ ಅಲ್ಲ. ಮತ್ತೆ ಇಲ್ಲಿ ಎಲ್ಲವನ್ನೂ ನಾವು ಪರಂಬರಿಸಿ ನೋಡಿದರೆ ರಾಜಕೀಯ ಬಿಟ್ಟು, ಈಗ ಇವರು ಒಂದು ಜನಪ್ರತಿನಿಧಿ, ವೇದವ್ಯಾಸ ಕಾಮತರಾಗಲಿ, ಕೋಟ ಶ್ರೀನಿವಾಸ, ನಳಿನ್ ಕುಮಾರ್ ಆಗಲಿ, ಭರತ್ ಎಲ್ಲರನ್ನೂ ಹಿಡ್ಕೊಂಡು ನೋಡುವಾಗ ಮಂಗಳೂರಿನ ಜನರ ಆರೋಗ್ಯದ ದೃಷ್ಟಿಯಿಂದ ಕೈಗೊಂಡಿರುವಂತ ಏನು ಕಠಿಣ ಗಡಿ ಬಂದು ಮಾಡುವಂಥದ್ದು ಅದು ಬೇಕೇ ಬೇಕು. ನೀವು ಎಲ್ಲಿವರೆಗೆ ಹೇಳಿದರೆ ರಾಜ್ಯಗಳ ಗಡಿಗೆ ಬಂದಿದೆ. ನಮ್ಗೆ ಇಲ್ಲಿಂದ ಮಡಿಕೇರಿಗೆ ಹೋಗ್ಲಿಕ್ಕೆ ಆಗ್ತಾ, ನಮ್ಗೆ ಇಲ್ಲಿಂದ ಪಡುಬಿದ್ರಿಂದ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ಜಿಲ್ಲೆಯ ಗಡಿ. ಸೇಮ್ ಅದೇ ಪರಿಸ್ಥಿತಿ ಕೇರಳದಲ್ಲಿದೆ. ಕಾಸರಗೋಡಿನಿಂದ ನೀವು ಕಣ್ಣೂರು ಡಿಸ್ಟ್ರಿಕ್ಕಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದನ್ನು ಓಪನ್ ಮಾಡಿ ಹೇಳಿ ಯಾರೇ ಕೇರಳದ ಜನಪ್ರತಿನಿಧಿ ಆಗಲಿ, ಮುಖ್ಯಮಂತ್ರಿ ಕೋರ್ಟಿಗೆ ಹೋಗ್ಲಿಲ್ಲ. ನಮ್ಮದು ಓಪನ್ ಮಾಡಿ ಹೇಳುವುದು ಹೇಳಿದ್ರೆ ಇವರಿಗೆ ಯಾವ ಹಕ್ಕು ಇದೆ? ಇರೋದು ನಾವು ಭಾರತೀಯರು,
ನಮಗೆ ಮಾನವೀಯತೆ ಇದೆ. ಇದರ ಮೊದಲು ಮಾನವೀಯತೆಯಿಂದ ಕೇರಳದವರಿಗೆ ಎಲ್ಲದಕ್ಕೂ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ. ಆದ್ರೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಸಾಧ್ಯವೇ ಇಲ್ಲ. ರೈಟ್ ಸರ್ ಬರ್ತೇನೆ. ಇನ್ನೊಬ್ರು ಕಾಲ್ ಇದ್ದೀರಾ? ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಸಾದ್, ಮಂಗಳೂರು. ಪ್ರಸಾದ್ ಅವರು ಮಂಗಳೂರಿನ. ಪ್ರಸಾದ್ ಅವರು ಮಾತಾಡಿ. ಏನಾಗಿದೆ, ಇಲ್ಲಿ ಕಣ್ಣೂರಲ್ಲಿ ಹತ್ತಿರ ಇದೆ ಅಲ್ವಾ ಕಾಸರಗೋಡಿಗೆ, ಅಲ್ಲಿ ಕಣ್ಣೂರಲ್ಲಿ ಬಿಟ್ಟು ಬರ್ಬೋದಲ್ಲ? ಇವಾಗ ಕಾಸರಗೋಡಲ್ಲಿ ಜಿಲ್ಲಾಸ್ಪತ್ರೆ ಮಾಡಿ ಅಥವಾ ಕಾಸರಗೋಡಲ್ಲಿ ಹೋಮ್ ಮಾಡಿ ಅವರನ್ನು ವಿಶೇಷ ಘಟಕದಲ್ಲಿ ಇಟ್ಟು ಪರೀಕ್ಷೆ ಮಾಡಿ ಅನಂತರ ಬೇಕಾದ್ರೆ ಅವರು ಮಂಗಳೂರಿಗೆ ಕಳಿಸಬಹುದಿತ್ತು. ಈಗ ನಾವೇ ಇಲ್ಲಿ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿದ ಹಾಗೆ ಆ ಅಳಿ ಉಳಿದ ಬದುಕಿನಲ್ಲಿ ನಾವಿದ್ದೇವೆ ಜಿಲ್ಲೆಯವರು ಅಲ್ವಾ? ಇದು ಎಲ್ಲ ಓಕೆ ಸರಿ ಸರ್, ಥ್ಯಾಂಕ್ ಯು ಅಲ್ವಾ? ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಇದ್ರ ಬಗ್ಗೆ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಗೊತ್ತಾಗ್ತಿಲ್ಲ. ರೈಟ್ ಸರ್, ಥ್ಯಾಂಕ್ ಯು. ನಮ್ಮ ಸಮಸ್ಯೆನೇ ಬೇಕಾದಷ್ಟಿದೆ ಅಲ್ವಾ, ನಮ್ಮ ಜಿಲ್ಲೆ ಇದೆ ಅಲ್ವಾ? ರೈಟ್ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಒಂದ್ ಕಡೆ ದೇ ಆರ್ ನಾನ್ ಕೋವಿಡ್ ಅವ್ರ ಕೋವಿಡ್ ಪೇಷಂಟ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂಡ್ ಹೇಗೆ ಗೊತ್ತಾಗುತ್ತೆ ಕೋವಿಡ್ ಅವ್ರ ನಾನ್ ಕೋವಿಡ್ ಪೇಷಂಟ್ಗಳು ಅನ್ನುವಂತಹ ಮಾತುಗಳು ಬರುತ್ತೆ. ಐವನ್ ಡಿಸೋಸ್ ಅವರು ಏನ್ ಹೇಳ್ತೀರಾ? ಬಿಫೋರ್ ದಟ್ ಒಂದು ಪ್ರಶ್ನೆ ಇದೆ. ಐವನ್ ಡಿಸೋಸ್ ಅವರೇ, DH ಅವ್ರ ಜೊತೆ ತಾವು ಮಾತನಾಡಿರಬಹುದು ಅನ್ನುವಂಥದ್ದು ನನ್ನ ಒಂದು ಅನುಮಾನ. ಮಾತಾಡಿದಿರಾ ಅಲ್ವಾ? ಏನ್ ಹೇಳಿದ್ರು ಅವರು? ರಿಪೋರ್ಟ್ ನೆಗೆಟಿವ್ ಅವ್ರು ಹೇಳ್ತಾರೆ process is going on. Okay. Either neither decided yes or no. Positive or negative. ಆಗಿಲ್ಲ ಅಂತ ಹೇಳಿ ನನಗೆ ಮೆಸೇಜ್ ಕಳಿಸ್ತಾರೆ. ಓಕೆ ಅಂದ್ರೆ ಇನ್ನು ಆ ತೀರ್ಮಾನ ಬಂದಿಲ್ಲ. ತೀರ್ಮಾನ ನನಗೆ ಇವತ್ತು ನಂದೇ ಅನುಮಾನ. ಈಗ ನಾನು ಇವತ್ತು 4:30 ಗಂಟೆಗೆ ಆಟ ಆಡ್ತಾ ಇದ್ದಾರಾ ಯಾರು ಆಟ ಆಡ್ತಿದ್ದಾರೆ ಅನ್ನೋದು ನಾವು ಕೇಳ್ತಾ ಇದ್ದೇವೆ. ಮನೆಗೆ ಹೋಗಿ ಎಲ್ಲವೂ ಕೂಡ ದಿನಸಿ ಎಲ್ಲವೂ ಒಪ್ಕೊಳ್ತೇವೆ ನಾವುಗಳು. ಇಂತಹ ಒಂದು 1:30 ಗಂಟೆಗೆ ನಾನು UT ಖಾದರ್ ಅವರು ವೆನ್ಲಾಕ್ ಆಸ್ಪತ್ರೆ ಭೇಟಿ ಕೊಟ್ಟಿದ್ದೇವೆ. ಆ ರಿಪೋರ್ಟ್ ಇದರ ಬಗ್ಗೆ ಲ್ಯಾಬ್ ಟೆಸ್ಟಿಂಗ್ ಲ್ಯಾಬ್ ಬಗ್ಗೆ ಕೇಳಿದ್ದೇವೆ. ಅವ್ರು ಏನ್ ಹೇಳಿದ್ರು ನಮ್ಮ ಹತ್ರ, within 6 hours you will get a report. ಅದೇ ಮ್ಯಾಕ್ಸಿಮಮ್ within 6 hours you will get a report. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಖರ್ಚು ಮಾಡಿ ಬಹಳ ಕಷ್ಟದಿಂದ ಪರ್ಮಿಷನ್ ತೆಗೆದುಕೊಂಡು ಬಂದು ಇವತ್ತು ಟೆಸ್ಟಿಂಗ್ ಲ್ಯಾಬೋರೇಟರಿಯನ್ನು ಮಾಡಿರ್ತಕ್ಕಂಥ ಆ ಲ್ಯಾಬ್ ನಿಗೆ ತನ್ನ ಉದ್ದೇಶ ಏನು ಅಂತ ನಂಗೆ ಅರ್ಥ ಆಗಿದೆ. ಇದೇ ಪ್ರಶ್ನೆ, ಈ ಪ್ರಶ್ನೆ. ಈಗ ನೀವು ಆ ರಿಪೋರ್ಟ್ ನ ಮೆಸೇಜ್ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್, ಎಟ್ ಟು ಗೆಟ್ ದ ರಿಪೋರ್ಟ್ ಅಂತ DHO ಹೇಳಬೇಕಾಗಿದ್ರೆ, ಆಸ್ ಈ ಸೆಡ್ ಇಟ್ ಇಸ್ ಎ ಕ್ವಶನ್ ಆಫ್ 24 hours ಆಗಿದ್ದಿದ್ರೆ. ಹಾಗಾಗಿ ನನಗೆ ನನ್ನದೇ ಆದಂತಹ ಅನುಮಾನ ಇದೆ. ನಾನು ಇದನ್ನು ಇವತ್ತು ನಾಳೆ ಇದನ್ನು ಐ ವಿಲ್ ಕ್ವಶನ್ ದಿ ಕೇಳಬೇಕು ಅಂತ ಹೇಳಿದ್ರೆ ಇದೇ ಕಾರ್ಯಕ್ರಮದಲ್ಲಿ ಎಂಪಿಗಳು ಬಂದಿದ್ರು, MLAಗಳು ಬಂದಿದ್ರು, ಉಸ್ತುವಾರಿಗಳು ಬಂದಿದ್ರು, ಎಲ್ಲರೂ ಕೂಡ ಹೇಳಿರುವಂತಹ ಮಾತುಗಳು ನಾವು ಕ್ಲೋಸ್ ಮಾಡ್ತೇವೆ, ಓಪನ್ ಮಾಡಲ್ಲ. ಅವರಿಂದ ಭರವಸೆಗಳು ಸಿಕ್ಕಿದೆ, ವಿರೋಧ ಪಕ್ಷಗಳಿದೆ. ನನಗೆ ಈ ರಿಪೋರ್ಟ್ ಮೇಲೆ ನನ್ನದೇ ಆದ ಅನುಮಾನ ಇದೆ. ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಿಕಾಸ್ ಇದು ಒಂದು ದೊಡ್ಡ ಅನಾಹುತ ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಬಂದಿರ್ತಕ್ಕಂಥ. ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಆ ಪಾರ್ಟಿ ಈ ಪಾರ್ಟಿ ಅದು ಏನೂ ಇಲ್ಲ. ಆದರೆ ಇಂಥ ವಿಚಾರಗಳು ನಡೆದಾಗ ಇಫ್ 24 ಗಂಟೆ ಆದರೂ ನಮ್ಮಲ್ಲಿ ಟೆಸ್ಟಿಂಗ್ ಲ್ಯಾಬೋರೇಟರಿ ಪ್ರಾರಂಭ ಆದರೂ DHO ಸೆಂಡಿಂಗ್ ಮೆಸೇಜ್, ನೀವು ಕೂಡಲೇ ಅದನ್ನು ಇನ್ಕ್ವೈರಿ ಮಾಡಿ ಹೇಳಿ ಅಂದಾಗ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್ ಅಟ್ ಟು ಗೆಟ್ ದ ರಿಪೋರ್ಟ್ ಅಂತ ಹೇಳಬೇಕಿದ್ರೆ ಅದರಲ್ಲಿ ಏನು ಅನುಮಾನ ಇದೆ ಅಂತ ನನಗೆ ಆಗತ್ತೆ. ಹಾಗಾಗಿ ವೆದರ್ ದಿ ಲ್ಯಾಬೋರೇಟರಿ ಇಸ್ ವರ್ಕಿಂಗ್ ಆರ್ ನಾಟ್ ನನ್ನ ಪ್ರಶ್ನೆ. ಹಾಗಾಗಿ ಇದು ನೀವು ಎತ್ತಿದ್ದಕ್ಕಂತ ಅನುಮಾನ ಇದೆ. ನಾನು ನನ್ನ DHO ಅಲ್ಲಿ ಅದು ರಿಪೋರ್ಟ್ ನೋಡುದಿದ್ರೆ ಈ ಶುಡ್ ರೆಸ್ಪಾನ್ಸಿಬಲ್ ಪರ್ಸನ್ ಈ ಶುಡ್ ಗಿವ್ ದಿ ರಿಪೋರ್ಟ್. ಇನ್ನೊಂದು, ಇದು DHO ರವರ ಉಂಟಲ್ಲ, ಅವರದ್ದು ಒಂದು ಕರ್ತವ್ಯ ಲೋಪ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಹೇಳಿದ್ರೆ, ಈಗ ಐವನ್ ಡಿಸೋಜರ್ ಅವರು ಕೇಳಿದ ನಂತರ ನಾನು ವಿಚಾರಿಸಿ ಹೇಳ್ತೇನೆ ಹೇಳುವಂಥದ್ದು ಇವರಿಗೆ ತಲೆ ಸರಿ ಉಂಟಾ ಇಲ್ವಾ? ಯಾಕೆ ಅಂತ ಹೇಳಿದ್ರೆ, ಇಂಥ ಒಂದು ಪೇಷಂಟ್ ಸಂಖ್ಯತೆ ಹೇಳಿ ಆಗಿರುವಾಗ ಇವರು ಅದರ ಬಗ್ಗೆ ಆವಾಗ ಜನಪ್ರತಿನಿಧಿ ಕೇಳಿದ ನಂತರ ನಾನು ಕೇಳಿ ಹೇಳ್ತೇನೆ. ಆದ್ರೆ ಇವರಿಗೆ ಜವಾಬ್ದಾರಿ ಇಲ್ವಾ? ಇವತ್ತು ಮಂಗಳೂರಿನ ಜನತೆ ಭಯಭೀತರಾಗಿದ್ದಾರೆ ನಿನ್ನೆಯಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ. ಆದ್ರೆ ಇವರಿಗೆ 24 ಗಂಟೆಯಲ್ಲಿ ಗೋಯಿಂಗ್ ಆನ್ ಎಂತದ್ದು ಇವರದು? ಇದು ದೊಡ್ಡ ತಪ್ಪು. ಇಂಥ ಅಧಿಕಾರಿಗಳು ಮಂಗಳೂರಿಗೆ ಬೇಡ ಹೇಳುದು. ಜವಾಬ್ದಾರಿ ರಹಿತ ಒಬ್ಬ DHO ಅನ್ನು ಮಂಗಳೂರಿನ ಜನಪ್ರತಿನಿಧಿಗಳು ಕಳಿಸಿಕೊಡಬೇಕು, ಇರಬಾರ್ದು ಇಲ್ಲಿ. ನಿಜವಾಗ್ಲೂ ಕೂಡ ಇವತ್ತಿನ ಒಂದು ಕಾರ್ಯಕ್ರಮ ಏನು
ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ನಾವು ಕೇಳ್ತಾ ಇಲ್ಲ. ಇಲ್ಲಿ ಅನೇಕ ವೈಫಲ್ಯಗಳು ಕಾಣ್ತಾ ಇದೆ. ಎಸ್, ಮ್ಯಾಕ್ಸಿಮಮ್ ಆಗಿ 8 hours ಬೇಕು ಅಥವಾ 6 hours ಬೇಕು. ಒಬ್ಬ ರೋಗಿ ಕೋವಿಡ್ ಪೇಷಂಟ್ ಆಗಿದ್ದಾನ, ಆತನಲ್ಲಿ ದೃಢಪಟ್ಟಿದ್ಯಾ COVID-19 ಅಂತ ಸೋಂಕು ದೃಢಪಟ್ಟಿದ್ಯಾ ಅಂತ ನೋಡ್ಲಿಕ್ಕೆ 6 hours ಬೇಕು ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಅದೇ 24 ಗಂಟೆಗಳಾಗ್ತಾ ಬಂತು. ಆ ಮಹಿಳೆ ನಿನ್ನೆ ಕಾಸರಗೋಡಿಂದ ಮಂಗಳೂರಿಗೆ ಬಂದಿದ್ದಾರೆ, ಆದ್ರೆ ಇನ್ನೂ ಕೂಡ ರಿಪೋರ್ಟ್ ಸಿಗ್ಲಿಲ್ಲ. ನಮ್ಮಲ್ಲಿ ಸುಸಜ್ಜಿತವಾಗಿರುವಂತಹ ಎಲ್ಲವೂ ಇದೆ, ನಾವು ವೇಗವಾಗಿ ರಿಪೋರ್ಟ್ ಕೊಡ್ತೇವೆ ಅನ್ನುವಂತ ಮಾತನ್ನು ಜಿಲ್ಲಾಡಳಿತ ಹೇಳಿತ್ತು. ಆದ್ರೆ ಜಿಲ್ಲಾಡಳಿತ ವೈಫಲ್ಯ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನೊಂದ್ ಕಡೆ ಜಿಲ್ಲಾಡಳಿತ ಯಾವ ಆಧಾರದ ಮೇಲೆ ಆ ಮಹಿಳೆಯನ್ನು ಡೈರೆಕ್ಟ್ ಆಗಿ ನಮ್ಮ ಜಿಲ್ಲೆಗೆ ಬಿಟ್ಟಿದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಅಂದ್ರೆ ಕಾಸರಗೋಡಿನಲ್ಲಿ ಅಲ್ಲಿಯ DHO ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇನ್ನೊಂದ್ ಕಡೆ ಆ ಇಬ್ರು ರೋಗಿಗಳು ಯಾರು ಬಂದಿದ್ರು ಅಂದ್ರೆ ಈ ಮಹಿಳೆಯ ಜೊತೆ ಇನ್ನಿಬ್ರು ರೋಗಿಗಳು ಬರ್ತಾರೆ. ಆ ರೋಗಿಗಳು ಮತ್ತೆ ಅವರ ಕಾಸರಗೋಡು ಕೇರಳಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಅವರಿಗೆ ಬೇಕಾಗಿರುವಂತಹ ಆಸ್ಪತ್ರೆ ಸಿಗಲಿಲ್ಲ, ಅದಕ್ಕೋಸ್ಕರ ಹೋದ್ರಂತೆ, ಇವರು ಬಿಟ್ಟು ಕೊಟ್ರಂತೆ. ಇಂತಹ ಅಂತೆ ಕಂತೆ ಕಥೆಗಳು ಇದೆ. ಇದು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ, ಇದು ನಮ್ಮ ಮಂಗಳೂರಿನಲ್ಲಿ ನಡೆದಂತಹ ಘಟನೆ. ಪ್ರಶ್ನೆ ಮಾಡಬೇಕಾಗುತ್ತೆ. ಎಲ್ಲವೂ ಕೂಡ ಲೋಪದೋಷಗಳು ದೊಡ್ಡ ಮಟ್ಟದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಮಂಗಳೂರು ಮಾತಾಡೋದು. ನಮಸ್ತೆ ಸರ್, ಮಾತಾಡಿ. ತಮ್ಮ ಹೆಸರು? ರಾಜೇಶ್ ಅಂತ ಹೇಳಿ. ರಾಜೇಶ್ ಅವ್ರು ಮಾತಾಡಿ ಸರ್. ಏನಿಲ್ಲ ನೋಡಿ, ಇದು ಕಾಸರಗೋಡು ಮಂಗಳೂರಿಗೆ ಗೇಟ್ ಓಪನ್ ಮಾಡಿದ್ದಾರೆ. ಇದು ಸೆಕೆಂಡ್ ನಿಜಾಮುದ್ದೀನ್ ಆಗ್ತದೆ. ಓಕೆ ಓಕೆ, ಖಂಡಿತವಾಗಿ ಸೆಕೆಂಡ್ ನಿಜಾಮುದ್ದೀನ್ ಆಗ್ತದೆ. ಇದು ಈಗ ಜನರೆಲ್ಲ ಸೇರಿದು ಬಂದ್ ಮಾಡುವುದು. ಅಧಿಕಾರಿಗಳಿಗೆ ನಾವು ಕಾಯ್ದು ಬೇಡ, ಯಾಕಂದ್ರೆ ಅಧಿಕಾರಿಗಳಿಗೆ ನಮ್ಗೆ ಓಟು ಮಾಸಕ್ಕೆ ಸಿಕ್ಕಿದ್ರೆ ಸಾಕು, ಏನು ಬೇಡ ಅವರಿಗೆ. ಅದಕ್ಕೂ ನಾವೆಲ್ಲಿಷ್ಟೇ ಆದಷ್ಟು ಬೇಗ ಅದು ಬಂದ್ ಮಾಡಿಸ್ಬೇಕು, ಜನರಿಗೆ ಸೇರಿ ಬಂದ್ ಮಾಡಿಸ್ಬೇಕಾದ್ರೆ. ಇಲ್ಲಾದ್ರೆ ಖಂಡಿತವಾಗಿ ಸೆಕೆಂಡ್ ನಿಜಾಮುದ್ದೀನ್ ಆಗ್ತದೆ ಇದು. ಎಸ್ ಎಸ್, ಓಕೆ ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಐವನ್ ಡಿಸೋಜ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಂತಹ ಒಂದು ತುಂಬಾ ಗೊಂದಲದ ವಿಷಯಗಳು ತಾವು ಹೇಳಿದ್ರ, ಪಾಸಿಟಿವ್ ಆರ್ ನೆಗೆಟಿವ್ ಸರ್, ಇಟ್ಸ್ ಓಕೆ, ಒಪ್ಕೊಳ್ತೇವೆ. ಪಾಸಿಟಿವ್ ಬಂದ್ರೆ ಮಾತಾಡಬೇಕಾಗುತ್ತೆ ದೊಡ್ಡ ಮಟ್ಟದ, ಆದ್ರೆ ನೆಗೆಟಿವ್ ಬಂದ್ರೂ ಕೂಡ ಇಂತಹ ವೈಫಲ್ಯಗಳು ಯಾರಿಗ್ ಬೇಕಾಗಿ? ಜನರು ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಏನ್ ಸರ್, ಏನ್ ಕತೆ, ಏನ್? ನನಗೆ ಅನಿಸುತ್ತೆ ಇವ್ರೆ, ನಮ್ಮಲ್ಲಿ ಇನ್ನೂ ಒಂದು ಸಿಸ್ಟಮ್ಗೆ ನಾವು ಅಡಾಪ್ಟ್ ಆಗಿಲ್ಲ. ಜನರ ಬಗ್ಗೆ ಕಾಳಜಿ ಇಲ್ಲ. ಜನರಿಗೆ ಇದ್ರೂ ಕೂಡ ನಮ್ಮ ಇಷ್ಟು ಸವಲತ್ತುಗಳು ಸರ್ಕಾರದಿಂದ ಕೊಟ್ಟರೂ ಕೂಡ ಈ ಅಧಿಕಾರಿಗಳ ವರ್ಗದವರು ಏನಿದ್ದಾರೆ ಅವರ ಅಸಡ್ಡೆತನ. ಈಗ ನಮ್ಮಲ್ಲಿ ಲ್ಯಾಬೊರೇಟರಿ ಮಾಡ್ಲಿಕ್ಕೆ ಎಷ್ಟೋ ನಾವು ಕಷ್ಟಪಟ್ಟು ಮಂಗಳೂರಲ್ಲಿ ಮಾಡಿತ್ತು. ಇಡೀ ರಾಜ್ಯದಲ್ಲಿ ಇರುವಂತಹ 5 ಲ್ಯಾಬ್ಗಳಲ್ಲಿ 6ನೇ ಲ್ಯಾಬ್ ಮಂಗಳೂರಿಗೆ. ನಾವು ಅದನ್ನು ಫೈಟ್ ಮಾಡಿ ಇವತ್ತು ತಂದಿದ್ದೇವೆ. ಈಗ ಈ ಮಹಿಳೆ ವಿಚಾರದಲ್ಲಿ ನಮ್ಮ DHO ಈಗ ನನಗೆ ಮೆಸೇಜ್ ಕಳಿಸಿ ಹೇಳ್ತಾರೆ, ಇದರ ರಿಪೋರ್ಟ್ ಬರಬೇಕು ಅಂತ ಹೇಳಿದ್ರೆ ಜವಾಬ್ದಾರಿ ಇದೆ. ಎಷ್ಟು ನೆಗ್ಲಿಜೆಂಟ್ ಇದ್ದೇವೆ ನಾವು, ಎಷ್ಟು ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅದಕ್ಕೋಸ್ಕರ ಇವತ್ತು ಜನರು ಸರ್ಕಾರಿ ಆಸ್ಪತ್ರೆಗೆ ಹೋಗು ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಕೇಳುವುದಿಲ್ಲ ಈ ತರದ ರಿಪೋರ್ಟ್ಗಾಗಿ. ಪ್ರೈವೇಟ್ ಅಲ್ಲಿ ಎದುರಾಗ್ತಿತ್ತ, ಇಮಿಡಿಯೇಟ್ ಆಗಿ ಕೂತ್ಕೊಳಿಸಿ ರಿಪೋರ್ಟ್ ಕೊಡ್ತಾ ಇದ್ರು. ಈಗ ನಿಮ್ಮ ಹತ್ರ ಎಲ್ಲವೂ ಇದೆ, ವೈ ಯು ಹ್ಯಾವ್ ನಾಟ್ ಗಿವನ್ ಎ ರಿಪೋರ್ಟ್? ನಾನೊಬ್ಬ ಜನಪ್ರತಿನಿಧಿಯಾಗಿ ನನ್ನದು ನಾನು ಪ್ರಶ್ನೆ ಮಾಡುವುದಲ್ಲ, ನಾನು ಜನರಿಗೆ ಉತ್ತರ ಕೊಡಬೇಕಾದವು. ಆದ್ರೆ ಇಂಥ ಅಧಿಕಾರಿಗಳಿಂದ ನಮ್ಮ ಗೌರವಕ್ಕೆ ಚ್ಯುತಿ ಬರತಕ್ಕಂಥ ಕಷ್ಟ ಆಗಿದೆ. ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ಕೆಲಸ ಮಾಡಿ ಅಲ್ಲಿ ಹೋಗಿ ಇವತ್ತು ನಾನು 1.5 ಗಂಟೆಗೆ ನಾನು UT ಖಾದರ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟು ಜನರ ಪರವಾಗಿ ಮಾತಾಡಿ ಮಾಡಿಕೊಂಡು ಬಂದಿದ್ದೇವೆ. ಈಗ ಸಂಜೆ ನೀವು ಕರೆದ ಮೇಲೆ ನನಗೆ ಗೊತ್ತು ಇಂಥ ಒಂದು ಪೇಷಂಟ್ ಈ ರೀತಿ ಆಗಿದೆ ಅಂತ. ನೀವು ನನಗೆ ನಾನು ಸಬ್ಜೆಕ್ಟ್ ಏನು ಮಾತಾಡ್ಲಿಕ್ಕೆ ಅಂತ ಕೇಳಿದ್ರೆ ನೀವು ನನಗೆ ಹೇಳಿದ್ರಿ. ಅದರ ನಂತರ ನಾನು DHO ಫೋನ್ ಮಾಡಿದೆ, ಇಲ್ಲಿ ಬಂದು ಕೂತು ಫೋನ್ ಮಾಡಿದೆ. ಇಲ್ಲ ಸರ್, ಅದರ ಬಗ್ಗೆ ನೆಗೆಟಿವ್ ಇರಬೇಕು, ಪಾಸಿಟಿವ್ ಆಗಿದ್ರೆ ನಮಗೆ ಫ್ಲಾಶ್ ಆಗ್ತಿತ್ತು. ಅದು ಈಗ ನನಗೆ ರಿಪೋರ್ಟ್, ನಾನು ಅದಕ್ಕೆ ನಿನ್ಗೆ ಖಚಿತವಾಗಿ ಹೇಳು, ಪಾಸಿಟಿವ್ ನೆಗೆಟಿವ್. ಐ ವಾಂಟ್ ಐದರ್ ಒನ್ ಆಫ್ ಇಟ್, ಎಸ್ ಆರ್ ನೋ. ಅವರು ಮೆಸೇಜ್ ಕೊಡ್ತಾರೆ, process is going on. ಸರ್ ಓಕೆ, ಯಾವ ರೀತಿ ಸರ್ ಪಾಸಿಟಿವ್ ಆಡಳಿತ ಇದೆ, ಓಕೆ, ಪಾಸಿಟಿವ್ ನೆಗೆಟಿವ್ ಓಕೆ, ನಾವು ಮಾತಾಡಬೇಕು. ಅಂಡ್ ಇನ್ನು ಇಬ್ರು ಬರ್ತಾರೆ, ಅವರಿಗೆ ಕ್ವಾರಂಟೈನ್ ಅನ್ನುವಂಥದ್ದು ಏನಿಲ್ವಾ? ಈ ಒಂದು ಅನ್ನುವಂಥದ್ದು ಏನಿಲ್ವಾ? ಅವ್ರು ಬರ್ತಾರಂತೆ ಹೋಗ್ತಾರಂತೆ, ಏನ್ ಸರ್, ಏನ್ ಕಥೆ ಇದು? ಅವರು ಹೇಳ್ಬೇಕಾಗಿತ್ತು ಅವ್ರು ಯಾವ ಮಾನದಂಡದ ಮೇಲೆ ಬಂದಿದ್ದಾರೆ, ಎಲ್ಲ ಪ್ರಮಾಣ ಪತ್ರ ಇದೆಯಾ ಅನ್ನುವಂಥದ್ದು. ಈಗ ಹಾಸ್ಪಿಟಲ್ಗೆ ಬಂದು ಯಾವಾಗ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ರು ಟು ಟೆಸ್ಟ್ ವೆದರ್ ದಿ ಕೋವಿಡ್ ಪಾಸಿಟಿವ್ ಆರ್ ನೆಗೆಟಿವ್, ಇಮಿಡಿಯೇಟ್ ಆಗಿ ಅವರು ಕ್ವಾರಂಟೈನ್ ಮಾಡಬೇಕಾ ಬೇಡ? ಇವರು ಬೇರೆಯವರಿಗೆ ಉಪದೇಶ ಹೇಳೋದು, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ರೇಡಿಯೋಗಳಲ್ಲಿ ಮಾತಾಡೋದು, ಇವರು ಕರ್ತವ್ಯ ಲೋಪವನ್ನು ಮಾಡ್ತಾ ಇರೋದು. ಅಲ್ಲ, ಇದು ದಿಸ್ ಇಸ್ ವಾಟ್ ಐ ಫೀಲ್. ಇದು ನನಗೆ ಒಂದು ತರ ನೀವು ಆ ಜನ ಪ್ರಶ್ನೆ ಮಾಡುವಾಗ ಉತ್ತರ ಕೊಟ್ಟಿಗಾಗದ ಪರಿಸ್ಥಿತಿ. ಹಾಗಾಗಿ ಈ ಬಗ್ಗೆ ನಾವು ವಿಲ್ ಟೇಕ್ ನೋಟ್ ಆಫ್ ಇಟ್. ಎಸ್ ಸರ್, ಬರ್ತೇನೆ. ಹಲೋ ಸರ್, ನಮಸ್ತೆ. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ವರ್ಷಿತ್ ಅಂತ ಹೇಳಿ. ವರ್ಷಿತ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ಹತ್ತವಾರಿಂದ ಕಾಲ್ ಮಾಡಿ. ಹತ್ತವರಿಂದ ವರ್ಷಿತ್. ಎಸ್, ಮಾತಾಡಿ ವರ್ಷಿತ್ ಅವರೇ. ಹಾ ಸರ್, ಆಕ್ಚುಲಿ ಐವನ್ ಸರ್ ಹತ್ರ ಮಾತಾಡ್ಬೇಕಿತ್ತು. ಓಕೆ, ಮಾತಾಡಿ. ಸರ್, ಇದು ಕಾಮನ್. ಯಾಕಂದ್ರೆ ನಾವು ನಾರ್ಮಲ್ ಮ್ಯಾಂಗ್ಳೂರ್ ಸಿಟಿಸನ್ಸ್, ನಾವು ಹೇಗೆ ಅಂತ ಹೇಳಿದ್ರೆ, ಒಂದು ನಾರ್ಮಲ್ ಕೋವಿಡ್ ಪೇಷಂಟ್ಸ್ಗೆ ಒಂದು ಟೆಸ್ಟ್ ಮಾಡಿಕೆ ಮೊನ್ನೆ ವೆನ್ಲಾಕ್ ಅಲ್ಲಿ 2 days ಬಿಫೋರ್ ಇನ್ಸ್ಟಾಲ್ ಮಾಡಿದಷ್ಟೇ ನಾರ್ಮಲ್ ಟೆಸ್ಟಿಂಗ್ ಲ್ಯಾಬ್ಗೆ. ಅದಕ್ಕೆ ಬೇಕು. ಇವರು ಗಡಿ ಭಾಗದಲ್ಲಿ ನಾರ್ಮಲ್ ಪೇಷಂಟ್ಸ್ ಅನ್ನು ಇನ್ ವಾಟ್ ವೇ ದೇ ಆರ್ ಸೆಂಡಿಂಗ್, ಹೇಗೆ ಯಾವ ಆಧಾರದ ಮೇಲೆ ಅವರು ಮ್ಯಾಂಗ್ಳೂರ್ಗೆ ಕಳಿಸ್ತಾರೆ, ಒಂದು ಅದನ್ನು. ಸೆಕೆಂಡ್, ಮೊನ್ನೆ ಲೈವ್ ಅಲ್ಲಿ ಅಂತ ಹೇಳಿದನಂತೆ, ವಿ ಹ್ಯಾವ್ ಟು ಒಬ್ಬೊಬ್ಬರನ್ನು ಹೇಗೆ ಕಳಿಸ್ಬೇಕಂದ್ರೆ ಅವರಿಂದ ಡಾಕ್ಟರ್ಸ್ ಅವರ ಕಾಸರಗೋಡಿಂದ ಡಾಕ್ಟರ್ಸ್ ಇಂದ ಅಪ್ರೂವ್ ತಕೊಂಡು ಇಲ್ಲಿ ತೋರಿಸ್ಬೇಕು. ಅದ್ಯಾಕೆ ಹೀಗೆ ಆಗ್ಬಾರ್ದು, ಅಲ್ಲಿಂದ ಫೇಕ್ ಸರ್ಟಿಫಿಕೇಟ್ ಅವ್ರು ತರಬಾರ್ದು. ಇಟ್ ಕ್ಯಾನ್ ಬಿ ಪಾಸಿಬಲ್. ಅಂಡ್ ಒನ್ ಮೋರ್ ಥಿಂಗ್, ಬ್ಯಾಂಗ್ಳೂರಲ್ಲಿ ಮೊನ್ನೆ ನ್ಯೂಸ್ ಬ್ಯಾಂಗ್ಳೂರಲ್ಲಿ ನ್ಯೂಸ್ ಹೇಗೆ ಬಂದಿದೆ ಅಂದ್ರೆ, ದೇರ್ ಇಸ್ ನೋ ಸಿಂಪ್ಟಮ್ಸ್, ವಿದೌಟ್ 0 ಸಿಂಪ್ಟಮ್ಸ್ ಒಂದು ಕೋವಿಡ್ ಪೇಷಂಟ್ ಟೆಸ್ಟ್ ಆಗಿದ್ದಾರೆ. ಸೊ ಇದೆಲ್ಲ ನಾರ್ಮಲ್ ಎಲ್ಲ ಇಡ್ಬೇಕಾಗೆ. ಇನ್ನೊಂದು, ನಾವೆಲ್ಲ ಇಷ್ಟು ತಿಂಗಳು ಆಲ್ಮೋಸ್ಟ್ 1.5 months ಆಯ್ತು, ಆಲ್ಮೋಸ್ಟ್ 1.5 months ಇಂದ ನಾವೆಲ್ಲ ಲಾಕ್ ಡೌನ್ ಫಾಲೋ ಮಾಡ್ತಿದ್ದೇವೆ, ವಿತ್ ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ದೇವೆ. ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಇವರು ಗಡಿ ಓಪನ್ ಮಾಡುದು, ಹಾಗೆ ಓಪನ್ ಮಾಡುದು, ನಮ್ಗೆ ಸಹ ಪ್ರಾಬ್ಲಮ್ ಅಲ್ಲ. ನಮ್ಮ ಮನೆಯಲ್ಲಿ ತಾಯಿ ತಂದೆ ಅಲ್ವಾ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಒಂದು ಪೇಷಂಟ್ಸ್ ಒಟ್ಟಿಗೆ 10 ಜನ ಬರ್ಬೋದು. ನಾರ್ಮಲ್ ಎದೆ ನೋವು ಆಗಿರ್ಬೋದು, ಫೀವರ್ ಆಗಿರ್ಬೋದು, ನಾರ್ಮಲ್. ಬಿಕಾಸ್ ಕೋವಿಡ್ ಸಿಂಪ್ಟಮ್ಸ್ ಯಾರಿಗೆ ಸಹ ಗೊತ್ತಾಗಲ್ಲ. ಅಲ್ಲಿದು ಡಾಕ್ಟರ್ಸ್ ನಾರ್ಮಲ್ ಸಿಂಪ್ಟಮ್ಸ್ ಅಂತ ಅವರು ಕಳಿಸಬಹುದು. ಯಾಕೆ ಗರ್ಭಿಣಿ ಹೆಂಗಸ್ಗೆ ನಾನು ಹೇಳ್ಬೇಕಾದ್ರೆ, ನಾರ್ಮಲ್ ಗರ್ಭಿಣಿ ಹೆಂಗಸ್ಗೆ ಅಲ್ಲಿ ಒಂದು ನಾರ್ಮಲ್ ಒಂದು ಬೆಡ್ ಕೂಡ ಕೊಡಲ್ವಾ? ಗರ್ಭಿಣಿ ಹೆಂಗಸ್ ಯಾಕೆ ಅಲ್ಲಿಂದ ನಡ್ಕೊಂಡ್ ಬರ್ಬೇಕಿತ್ತು ಇಲ್ಲಿ ತನಕ? ಅಲ್ಲಿ ಒಂದು ಬೆಡ್ ಇಲ್ವಾ ನಾರ್ಮಲ್ ಗರ್ಭಿಣಿ ಹೆಂಗಸ್ಗೆ? ಒನ್ ಇಸ್ ದಟ್. ಅಂಡ್ ಒನ್ ಮೋರ್ ಥಿಂಗ್, ಅಲ್ಲಿಂದ ಅಷ್ಟು ಪೇಷಂಟ್ಸ್ ಅವರು ಅಲ್ಲಿ ನಾರ್ಮಲ್ ಅಲ್ಲಿದು ಸಿಎಂ ಹೇಳಿದ್ರು, ನಮ್ಗೆ ರೀಸೆಂಟ್ ಅವರ ಟ್ವಿಟರ್ ನ್ಯೂಸ್ ಅಲ್ಲಿ ಅಲ್ಲಿದು ಸಿಎಂ ಹೇಳಿದ್ರು ಏನಂತಂದ್ರೆ, 10 ವೆಂಟಿಲೇಟರ್ಸ್ 100 ಬೆಡ್ ಇನ್ಸ್ಟಾಲ್ ಮಾಡ್ತಿದ್ದೇವೆ ಕಾಸರಗೋಡಿಂದ. ನನ್ ಫ್ರೆಂಡ್ ಒಬ್ಬನೇ ಇದ್ದಾನೆ, ಅಲ್ಲಿಂದ ಹೇಳ್ತಾನೆ, ನಾವು ಆಲ್ಮೋಸ್ಟ್ 35 kilometers ನಾರ್ಮಲ್ ಕಾಸರಗೋಡ್ ಸಿಟಿಗೆ ಹೋಗುದು. ಯಾಕೆ? ಎಮರ್ಜೆನ್ಸಿ ಟೈಮ್ ಅಲ್ಲಿ 25 kilometers ಅವರ ಸ್ಟೇಟ್ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ವಾ? ಯಾಕೆ? ನಮ್ಗೆ ವಿ ಡೋಂಟ್ ಹ್ಯಾವ್ ದಟ್. ನಮ್ಗೆ ಅದು ಅಂದ್ರೆ ಹೆದರಿಕೆ ಅಂತ ಇಲ್ವಾ? ಯಾಕೆ ಬಿಡುದು ಈ ಟೈಮ್ ಅಲ್ಲಿ? ಇಷ್ಟು ಬಿಡೋದ ನಮ್ಗೆ ಪ್ರಾಬ್ಲಮ್ ಇಲ್ಲಿ. ರೈಟ್ ಸರ್, ಥ್ಯಾಂಕ್ ಯು. ಎಸ್, ಐವನ್ ಡಿಸೋಜ ಅವರ ಜೊತೆ ಕೇಳಿರುವಂತಹ ಮಾತುಗಳು, ಪ್ರಶ್ನೆ. ಎಸ್ ಸರ್. ಅಲ್ಲ, ನನಗೆ ಅವರು ಬಹಳ ವಿಸ್ತಾರವಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನಾವು ಬಹಳ ಚೆನ್ನಾಗಿ, ನಮ್ಗೆ ಗೊತ್ತಿದೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನಮ್ಮನ್ನವರು ಅವಲಂಬಿತರಾಗಿದ್ದಾರೆ, ಅದು ನಮ್ಮ ತಪ್ಪು ಅವರ ತಪ್ಪು ಗೊತ್ತಿಲ್ಲ. ಬಟ್ ಮೇಜರ್ಲಿ ಆಸ್ ನಮ್ಮ ಹನುಮಂತ್ ಕಾಮತ್ ಅವರು ಹೇಳಿದಾಗೆ, ಮೇಜರ್ಲಿ ಎಜುಕೇಶನ್ ಅದಕ್ಕೂ ಇದಕ್ಕೆಲ್ಲ ಅವರು ಮಂಗಳೂರಿಗೆ ಬರ್ತಾರೆ. ಆ ಒಂದು ಭಾವತ್ವ ಇದೆ. ಮತ್ತು ನಮ್ಮ ಗಡಿ ವಿವಾದದಲ್ಲಿ ಕೂಡ ಮಂಗಳೂರು ಸೇರ್ಬೇಕಿತ್ತು, ಆಚೆ ಅದು ಕೂಡ ಬಹಳ ಜೀವಂತವಾಗಿರ್ತಕ್ಕಂಥ ವಿಚಾರಗಳು. ಆದ್ರೆ ನಾನು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ರಾಜ್ಯ, ನಾವೆಲ್ಲರೂ ಒಂದು ದೇಶದ ಪ್ರಜೆಗಳು ಅಂತ ಹೇಳುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಇದ್ದವರು ಕೊಡಬೇಕು, ಇಲ್ಲದಿದ್ದವರು ತಗೊಳ್ಬೇಕು. ಆದ್ರೆ ಇವತ್ತು ನಮಗೆ ಸಂಕಟ ಬಂದಾಗ ಅಥವಾ ಅಲ್ಲಿಂದ ನಮ್ಗೆ ಹರಡ್ತದೆ ಅಂದಾಗ ನಮ್ಮ ಜಾಗೃತೆಯನ್ನ ನಾವು ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ನಾವು ನಮ್ಮ ಜಾಗೃತೆಯನ್ನು ನಾವು ಮಾಡಬೇಕು, ಅದನ್ನು ಮಾಡಿದ್ದೇವೆ. ಮಾಡಿದ ತಕ್ಷಣ ಈಗ ಸ್ವಲ್ಪ ಅವರಿಗೆ ಲಿಬರಲ್ ಕೊಟ್ಟ ಮೇಲೆ ನಮ್ಮ ಅಧಿಕಾರಿಗಳು ಇದನ್ನು ಬಹಳ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕಲ್ವಾ? ದಿಸ್ ಇಸ್ ಸೀರಿಯಸ್ ಇಶ್ಯೂ. ಇದು ನಾವು ಬಂದ್ ಮಾಡಿದ್ದು ಏನು ಹುಡುಗಾಟಿಕೆ ಅಲ್ಲ. ಒಂದು ಗಡಿ ವಿವಾದ ಅಥವಾ ಒಂದು ರಾಜ್ಯದ ಗಡಿಯನ್ನು ಬಂದ್ ಮಾಡುದು ಹುಡುಗಾಟಿಕೆ ಅಲ್ಲ. ನಾವು ಬಹಳ ಗೊತ್ತಿದ್ದು ಕಾನೂನಿನಲ್ಲಿ ವಿರೋಧ ಆಗ್ಬಹುದು ಅಥವಾ ಬೇರೆ ಏನಾದ್ರು ತೊಂದರೆಗಳು ಬರಬಹುದು ಅಂತ ಗೊತ್ತಿದ್ದೇ ಉದ್ದೇಶ ಪೂರ್ವಕವಾಗಿಯೇ ನಮ್ಮ ರಾಜ್ಯದ ನಮ್ಮ ಭಾಗದ ಜನರ ಹಿತದೃಷ್ಟಿಯಿಂದ ಮಾಡಿದಾಗ, ಇಸ್ ಇಟ್ ನಾಟ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಆಫೀಸರ್ಸ್ ಟು ಗೋ ಥ್ರೂ ಇಟ್ ಅಂಡ್ ಸ್ಟಿಂಜೆಂಟ್ ಆಗಿ ಕಂಡೀಷನ್ ಅನ್ನ ಇಂಪೋಸ್ ಮಾಡ್ತಕ್ಕಂಥದ್ದು ಮತ್ತು ಆ ಕಂಡೀಷನ್ ಅನ್ನ ವೆರಿಫೈ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇಲ್ವಾ? ಅದು ಮಾಡಲಿಕ್ಕೆ ನಾವು ವಿಫಲರಾದರೆ ಜನರಿಗೆ ನಾವು ನೆಗ್ಲೆಕ್ಟ್ ಮಾಡ್ತೇವೆ ಅಂತ ಅರ್ಥ. ಹಾಗಾಗಿ ಅವನು ಹೇಳಿದ ಕರೆಕ್ಟ್ ಇದೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅದೆಲ್ಲ ನಾನು ಒಪ್ತೇನೆ. ಇಲ್ಲ, ಇನ್ನು ಮಾಡಬಹುದು, ಅವರಿಗೆ ಮಾಡುವ ಅವಕಾಶಗಳಿದೆ, ಮಾಡಲಿ. ಬಟ್ ನನ್ನ ಪ್ರಶ್ನೆ ಇರೋದು, ನಮ್ಮ ಅಧಿಕಾರಿಗಳು ನಮ್ಮ ಏನು ಕಾನೂನಿನ ಅಡಿಯಲ್ಲಿ ನಮ್ಮ ಜನರ ಹಿತದೃಷ್ಟಿ ಮಾಡುವವರು ಈ ಪರ್ಟಿಕ್ಯುಲರ್ ಕೇಸಿನ ವಿಚಾರವಾಗಿ ಎಲ್ಲಿಯೋ ಒಂದು ಕಡೆ ನಿರ್ಲಕ್ಷ್ಯದ ಧೋರಣೆಯನ್ನು ಅನುಸರಿಸಿದ್ದಾರೆ. ಇದು ಇನ್ನು ಮುಂದಕ್ಕೆ ಆಗ್ಲಿಕ್ಕೆ ಕೂರ್ದು. ಓಕೆ ಐವನ್ ಡಿಸೋಜ ಅವರು, ತಾವು ಜನಪ್ರತಿನಿಧಿಗಳಾಗಿದ್ದೀರಾ, ಜವಾಬ್ದಾರಿಯುತ ಹುದ್ದೆಯಲ್ಲಿ, ಅದಕ್ಕೋಸ್ಕರ ಒಂದು ಮಾತು ಕೇಳ್ತಾ ಇದ್ದೇನೆ. ಇಷ್ಟು ವರ್ಷ ಆದ್ರೂ ಕೂಡ ಕೇರಳದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ವಾ? ಕಾಸರಗೋಡಿನಲ್ಲಿ ಕೇರಳದಲ್ಲಿ ಒಳ್ಳೆಯ ಆಸ್ಪತ್ರೆ ಇಲ್ವಾ? ಏನ್ ಕತೆ ಇದ್ದಿರಬಹುದು, ಈಗ ಇದ್ದಿರಬಹುದು, ಇಲ್ಲದು ಇರಬಹುದು. ಸರ್, ತಮ್ಗೆ ಗೊತ್ತಿರಬಹುದು, ತಮ್ಗೆ ಗೊತ್ತಿರಬೇಕು ಕೂಡ, ತಮಗೆ ಗೊತ್ತಿರಬೇಕು ಕೂಡ. ಮೇಜರ್ ಪೋರ್ಷನ್ ಆಫ್ ದಿ ಡಾಕ್ಟರ್ ಇದು ಪೇಷಂಟ್ಗಳು
ಎಲ್ಲ ಮಂಗಳೂರಿಗೆ ಬರೋದು. ಸರಿ, ಹೌದು, ಮಂಗಳೂರಿಗರು ಡಾಕ್ಟರ್ಸ್ ಇದ್ದಾರೆ, ಅನೇಕ ಪೇಷಂಟ್ ಗಳಿದ್ದಾರೆ, ಎಲ್ಲವೂ ಕೂಡ ಒಪ್ಕೊಳ್ತೇವೆ. ಆದ್ರೆ ನಾರ್ಮಲ್ ಡೇ ಪ್ರಶ್ನೆ ಸರ್, ಇಡೀ ರಾಜ್ಯ ಕೇಳ್ತಾ ಇದೆ ಈ ಸಂದರ್ಭಗಳಲ್ಲಿ. ಅಂದ್ರೆ ಕೇರಳದವರು ಪಿಣರಾಯಿ ಅವರು ಪ್ರಧಾನಮಂತ್ರಿ ಅವರಿಗೆ ಪತ್ರ ಬರೀತಾರೆ, ಸಂಸದರು ಸುಪ್ರೀಂ ಕೋರ್ಟ್ ಮೆಟಲಿಗೆ ಹೋಗ್ತಾರೆ ಅಂತ ಬಂದಾಗ ಕೇರಳದವರಿಗೆ ಆಸ್ಪತ್ರೆ ಇಲ್ವಾ, ಇಷ್ಟು ವರ್ಷದಿಂದ ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲವಾ, ಅಥವಾ ಅಷ್ಟು ಮಾನದಂಡ ಇಲ್ಲವಾ ಅನ್ನುವಂತಹ ಮಾತುಗಳು ಅನೇಕ ಜನರು ಕೇಳ್ತಾ ಇದ್ದಾರೆ. ಅಂದ್ರೆ ಉತ್ತರ ಬೇಕಾಗಿದ್ರೆ ತಾವುಗಳು ಹೋಗ್ತಾ ಇರ್ತೀರಾ, ನಮ್ಗೆ ಗೊತ್ತಿದೆ ಅಲ್ವಾ? ಅವರು ಮೇಜರ್ ಆಗಿ ರಿಲೈ ಆಗಿರ್ತಕ್ಕಂಥದ್ದು ಮಂಗಳೂರಿನ ಡಾಕ್ಟರ್ಸ್. ಓಕೆ, ಮಂಗಳೂರು ಡಾಕ್ಟರ್ಸ್ಗಳು ಅಂದ್ರೆ ಮೂಲ ಮೇಜರ್ಲಿ ಆ ಮಂಜೇಶ್ವರ ಆ ಮೂಲದವರೇ ಡಾಕ್ಟರ್ಸ್ಗಳು ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಮೇಜರ್ ಡಾಕ್ಟರ್ಸ್ ಅವರೇ ಇರೋದು. ಹಾಗಾಗಿ ಅವ್ರಿಗೆ ಇರ್ಬೋದು ಸಾವಿರ ಕೋಟಿಗಳ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಆಸ್ಪತ್ರೆಗಳಲ್ಲಿ ಮೇಜರ್ ಪೇಷಂಟ್ಗಳು ಕೇರಳದವರೇ ಇದ್ದಾರೆ. ನಮ್ಮ ಬೋರ್ಡ್ ಹೌದು, ಕೇರಳದವರಂತೆ ಅಭಿವೃದ್ಧಿ ಹೊಂದಿದವರು ಎಲ್ಲರೂ ಕೂಡ ಬ್ರಿಲಿಯಂಟ್ ಅನ್ನುವಂತಹ ಮಾತುಗಳು. ಆದ್ರೆ ಜನರು ಕೇಳ್ತಾ ಇರುವಂತದ್ದು ಹೌದಾ, ಅಥವಾ ನಾವು ಕೇಳ್ತಾ ಇರುವಂತದ್ದು ಸುಳ್ಳ, ಅಥವಾ ಈ ಸಂದರ್ಭಗಳೇನು ಷಡ್ಯಂತ್ರ ನಡೀತಾ ಇದೆಯಾ, ಅನುಮಾನ ಇದೆ ಜನರಲ್ಲಿ. ಉತ್ತರ ಬೇಕಾಗಿದೆ. ತಾವು ಜನಪ್ರತಿನಿಧಿ ಆಗಿದ್ದೀರಾ, ಆ ಭಾಗದಲ್ಲಿ ಸಂಚಾರ ಮಾಡಿದ್ದೀರಾ, ಏನ್ ಕತೆ ಅಂತ ಗೊತ್ತಿರುತ್ತೆ, ಕ್ಲಿಯರ್ ಕಟ್ ಪಿಕ್ಚರ್ ಇರುತ್ತೆ. ನಮ್ಮ ಡಾಕ್ಟರ್ಸ್ ಗಳಲ್ಲಿ ಬೋರ್ಡ್ ಆಗ್ತಾರಲ್ಲ, ಅದರಲ್ಲಿ ಅವರು ಮಲಯಾಳಿಯಲ್ಲಿ ಬರೀತಾರೆ. ಅದು ಅವರದು ವ್ಯಾಪಾರ ದೃಷ್ಟಿ. ದಟ್ ಈಸ್ ವೈ ಅವರ ಅವಲಂಬಿತವಾಗಿರುವುದು ತಪ್ಪು ಅಲ್ಲ, ಅವಲಂಬಿತವಾಗಿರುವುದು ತಪ್ಪು ಅಲ್ಲ. ನಾವು ಕೂಡ ಹೇಳ್ತಾ ಇಲ್ಲ. ನೀವು ಬೆಳಗಾವಿಗೆ ಹೋದ್ರೆ ಗಡಿಯಲ್ಲಿ ನಾವು ಅಥವಾ ನೀವು ಪುಣೆಗೆ ಹೋದ್ರೆ ಅವಲಂಬಿತವಾಗಿರುವುದು ತಪ್ಪು. ಆಸ್ಪತ್ರೆ ಕಾಸರಗೋಡು ಮಡಿಕೇರಿಗಳು ಕೂಡ ಸೇರುತ್ತೆ, ಸರಿ ಮಾಡ್ಲಿಲ್ಲ ಯಾಕೆ ಅಂತ ನನ್ನ ಹತ್ರ ಪ್ರಶ್ನೆ ಕೇಳಿದ್ರೆ I have no answer. Yes, because that is ಮಾಡಿಲ್ಲ. ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಅವರು ಮಾಡಿಲ್ಲ ಯಾಕೆ ಅನ್ನೋದು ನಾನು ನಿಮ್ಮ ಹತ್ರ ಕೇಳಿಲ್ಲ. ನಾನು ಕೇಳ್ತಾ ಇರುವಂತದ್ದು ಅಲ್ಲಿ ಆಸ್ಪತ್ರೆ ಇಲ್ವಾ, ಸುಸಜ್ಜಿತವಾಗಿರುವಂತಹ ಒಂದು ಕೂಡ ನನ್ನ ಪ್ರಕಾರ ಇಲ್ಲ, ನಿಮ್ಮ ಪ್ರಕಾರ ಇಲ್ಲ. ಓಪನ್ ಆಯ್ತು ಒಂದು ವಾರ ಮೊದಲು ಹೊಸ ಹಾಸ್ಪಿಟಲ್ ಕಾಸರಗೋಡಿನಲ್ಲಿ ಓಪನ್ ಆಯ್ತು. ಅದಕ್ಕೆ ಇಷ್ಟು ಮಂದಿ ಡಾಕ್ಟರ್ಸ್ ಅದೆಲ್ಲ 150 ನರ್ಸ್ ಡಾಕ್ಟರ್ಸ್ ಎಲ್ಲ ಇದಾಯ್ತು ಮೊನ್ನೆ ಆದದ್ದು. ಇಲ್ಲಿ ಪ್ರಶ್ನೆ ಇರುವುದು ಹೇಗೆ ಹೇಳಿದ್ರೆ, ನೋಡಿ ಪ್ರತಿಯೊಂದಕ್ಕೂ ನಾನೊಂದು ಹೇಳೋದು, ಕೇರಳದವರು ಅವರ ಹಕ್ಕಿನ ಬಗ್ಗೆ ಕೇರಳದವರು ಮುಂಚೂಣಿಯಲ್ಲಿ ಹೋರಾಟ ಮಾಡ್ತಾರೆ. ಇವತ್ತು ಕೇರಳದವರಿಗೆ ನಾನೊಂದು ಸೆಲ್ಯೂಟ್ ಮಾಡ್ತೇನೆ. ಯಾಕೆ ಹೇಳಿದರೆ, ಒಂದು ರಸ್ತೆಗೆ ಡಾಮರ್ ಆಗ್ತಾ ಇದ್ದರೆ, ಒಂದು ಚರಂಡಿ ಕಟ್ಟುತ್ತಾ ಇದ್ದರೆ ಕೇರಳದವರು ನಿಂತು ನೋಡಿ ಅದು ಸರಿಯಾಗುವ ತನಕ ಬಿಡುವುದಿಲ್ಲ. ಯಾವುದೇ ರೇಷನ್ ಅಂಗಡಿಯಲ್ಲಿ ಏನಾದರೂ ತೊಂದರೆ ಆದರೆ ಬಿಡುವುದಿಲ್ಲ. ಇಂಥವರು ಪ್ರತಿಯೊಂದಕ್ಕೂ ಸ್ಟ್ರೈಕ್ ಮಾಡುವಂಥ ಇವರು ತಮ್ಮ ಜಿಲ್ಲೆಗೆ ಒಂದು ಬೇಕಾದಂಥ ಒಂದು ದೊಡ್ಡ ಕಾಲೇಜು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬೇಕು ಹೇಳುವಂಥದ್ದನ್ನು ಮಾಡದೇ ಇರುವಂಥದ್ದು ಅವರದ್ದು ತಪ್ಪಲ್ವ? ನಮ್ಮ ಕರ್ನಾಟಕದಲ್ಲಿ ಮಡಿಕೇರಿ ಒಂದು ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲೂ ಹಾಸ್ಪಿಟಲ್ ಇದೆ, ಮೆಡಿಕಲ್ ಕಾಲೇಜ್ ಇದೆ ಮಡಿಕೇರಿಯಲ್ಲಿ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಹೌದು, ಗೊತ್ತಾಯ್ತಾ? ಅಲ್ಲಿ ಅದು ಮಾತ್ರ ಇಲ್ಲ, ಬಾಕಿ ಎಲ್ಲವೂ ಇದೆ. ಇವತ್ತು ನೋಡಿ ಹುಬ್ಬಳ್ಳಿಯಲ್ಲಿ ಎಷ್ಟು ದೊಡ್ಡ ಹಾಸ್ಪಿಟಲ್ ಇದೆ. ಸರಿ ಸರ್, ಬರ್ತೇನೆ. ಬೆಳಗಾವಿಯಲ್ಲಿ ಇದೆ. ಎಸ್ ಬರ್ತೇನೆ. ಕೊನೆಯದಾಗಿ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಶರಲ್ ಅಂತ, ನಾನು ದೇರ್ಲಕಟ್ಟೆಯಿಂದ ಮಾತಾಡ್ತಿದ್ದೇನೆ. ದೇರಳಕಟ್ಟೆಯಿಂದ ಶರಲ್. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ನೋಡಿ, ನನ್ನ ಕ್ವೆಶ್ಚನ್ ಇಷ್ಟೇ. ಮೊನ್ನೆ ತನಕ ಓಪನ್ ಮಾಡುದಿಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮೇಲೆ ಓಪನ್ ಮಾಡಿದ್ದಾರೆ. ಪ್ರೋಟೋಕಾಲ್ಸ್ ಎಲ್ಲ ಫಾಲೋ ಮಾಡ್ತಾರೆ, ಪೇಷಂಟ್ ಅನ್ನ ಈಚೆ ತರಿಸ್ತಾರೆ. ನಾವು ದೇರ್ಲಕಟ್ಟೆ ಪ್ರದೇಶದಲ್ಲಿ ಇರುವವರು, ಮ್ಯಾಂಗ್ಳೂರ್ ಸಿಟಿ ಬರೋದು ನಂತರ ಇವತ್ತಾದ ಮಿಸ್ ಹ್ಯಾಪ್, ಫಾರ್ ಎಕ್ಸಾಂಪಲ್ ಅದು ಪಾಸಿಟಿವ್ ಬಂತು, ಏನು ಪ್ರೊಟೆಕ್ಷನ್ ಉಂಟು ಇಲ್ಲಿ ಇರುವ ಜನತೆಗೆ? ಇಲ್ಲಿ ಪರ್ಸೆಂಟೇಜ್ ಆಫ್ ಎಜುಕೇಟೆಡ್ ಪೀಪಲ್ ಆರ್ ವೆರಿ ಲೆಸ್. ಇಲ್ಲಿ ಅನ್ಎಜುಕೇಟೆಡ್ ಆಗಿರುವ ಜನಸಂಖ್ಯೆ ಜಾಸ್ತಿ. ಮಾಸ್ಕ್ ಹಾಕ್ಬೇಕು, ಗ್ಲೌಸ್ ಹಾಕ್ಬೇಕು ಹೇಳಿದ್ರು ಕೂಡ ಅರ್ಥ ಆಗದ ಜನಸಂಖ್ಯೆ ಜಾಸ್ತಿ. ಇಲ್ಲಿ ನಮಗೆ ಸೇಫ್ಟಿ ಎಲ್ಲಿ ಉಂಟು? ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಥಿಂಗ್, ಮೊನ್ನೆ ಈಗ ಪೇಷಂಟ್ ಅಲ್ಲಿ ಬಿಟ್ಟು ಇಲ್ಲಿ ಬಂತು, ಹಾಗೆ ಇದು ಎಲ್ಲ ಆದ್ರೆ ನಾವು ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ಸ್, ಡಾಕ್ಟರ್ಸ್, ನರ್ಸಸ್ ಇವರ ಸೇಫ್ಟಿ ಎಲ್ಲಿ ಉಂಟು? ಈಗ ಮೊನ್ನೆ ಈ ಪೇಷಂಟ್ ಸಿಂಪ್ಟಮ್ಸ್ ಬರುವ ತನಕ, ಈಗ ಅದು ಪಾಸಿಟಿವ್ ಬರ್ತದ ನೆಗೆಟಿವ್ ಬರ್ತದ ಅದೆಲ್ಲ ನಂತರ, ಎಷ್ಟು ಜನ ಅವರನ್ನು ಮುಟ್ಟಿದ್ದಾರೆ, ಎಷ್ಟು ಜನ ಅವರನ್ನು ಇನ್ನು ಅವರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ? ಕೇರಳದಲ್ಲಿ ನಾವು ಕೂಡ ಅರ್ಧ ಕಾಸರಗೋಡು ಅರ್ಧ ಮಂಗಳೂರಿನವರು, ನಮಗೆ ಕೂಡ ಅರ್ಥ ಆಗ್ತದೆ. ನಮ್ಮ ಇಡೀ ಫ್ಯಾಮಿಲಿ ಅವರು ಮಂಗಳೂರಿನ ಆಸ್ಪತ್ರೆಯನ್ನೇ ಡಿಪೆಂಡ್ ಆಗೋರು. ಆದ್ರೆ ಇದು ಊರಿಗೆ ಬಂದ ಸಮಸ್ಯೆ ಅಲ್ಲ, ಇದು ದೇಶಕ್ಕೆ ಬಂದದ್ದು. ಈಗ ನಾವು ನಮ್ಮ ಜಾಗ್ರತೆ, ನಮ್ಮ ಮನೆಗೆ, ನಮ್ಮ ನೆಕ್ಸ್ಟ್ ನೇಬರ್ನ ಮನೆಗೆ ಏನಾದ್ರು ಬಂದ್ರೆ ನಾವು ನಮ್ಮ ಮನೆಯನ್ನು ನಾವು ಜಾಗ್ರತೆ ಮಾಡ್ತೇವೆ ಇಲ್ವಾ?
ಮಾಡ್ತೇವಲ್ವಾ? ಇದು ಇಸ್ ಸಿಂಪಲ್ ಥಿಂಗ್. ನಾನು ಇರ್ರೆಸ್ಪೆಕ್ಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್, ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ಲಸ್ ಬಾರ್ಡರ್ ಏರಿಯಾ ಇರುವ ಸಿಟೀಸ್, ಎಸ್ಪೆಷಲಿ ತೊಕ್ಕೊಟ್ಟು ಈಚೆ ಇರುವ ಏರಿಯಾಸ್, ಇದು ಡೆನ್ಸ್ಲಿ ಪಾಪ್ಯುಲೇಟೆಡ್. ಇದನ್ನು ನೀವು ಹೇಗಾದ್ರೂ ಕಂಟ್ರೋಲ್ ಮಾಡಬೇಕು, ನೀವು ಬಂದ್ ಮಾಡಲೇಬೇಕು. ಸ್ವಾರ್ಥ ಇದು, ಐ ಅಗ್ರಿ. ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಎಲ್ಲ ನಂತರ, ಬಟ್ ವಿ ಹ್ಯಾವ್ ಟು ಡೂ ದಿಸ್. ಇಲ್ಲದಿದ್ರೆ ಇದು ಇನ್ನೂ ಕೈ ಮೀರಿ ಹೋಗ್ತದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಇದು ಶಾರಲ್ ಅವರ ಮಾತುಗಳು. ಎಸ್ ಸರ್, ಅವರು ಕೂಡ ಹೇಳುವಂತದ್ದು ಅದೇ, ಪಾಸಿಟಿವ್ ಅನ್ನೋದಲ್ಲ, ನಾವು ಕೂಡ ಭಯದಲ್ಲಿದ್ದೇವೆ. ಬಹಳ ಚೆನ್ನಾಗಿ ಸ್ಟಡಿ ದ ಮ್ಯಾಟರ್, ಅವರು ಎಲ್ಲವನ್ನೂ ಸರಿಯಾಗಿ ಹೇಳಿದ್ದಾರೆ. ಅವರ ಭಾವನೆಗಳು ನಮ್ಮ ಭಾವನೆಗಳು ಕೂಡ. ಎಸ್ ಸರ್, ಎಸ್ ಸರ್. ಕೊನೆಯದಾಗಿ ಹನುಮಂತ್ ಕಾಮತ್ ಅವರು ಸರ್, ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇನ್ನೂ ಕೂಡ ರಿಪೋರ್ಟ್ಗಳು ಕೂಡ ಬರಲಿಲ್ಲ, ಪಾಸಿಟಿವ್ ಆರ್ ನೆಗೆಟಿವ್, ಯಾವ ಕಾಲಘಟ್ಟದಲ್ಲಿದ್ದೇವೆ, ಏನ್ ಮಾಡ್ತಾ ಇದ್ದೇವೆ ಅನ್ನೋ ಪ್ರಶ್ನೆ ಇದೆ. ಎಸ್ ಸರ್, ನಾನು ಒಂದು ಹೇಳಿದ್ರೆ, ನನ್ನ ಪಕ್ಕದಲ್ಲೇ ನಮ್ಮ ಒಂದು ಜನಪ್ರಿಯ ಶಾಸಕರಿದ್ದಾರೆ, ಹೆಚ್ಚಿನ ಇದರ ಬಗ್ಗೆ ಧ್ವನಿ ಎತ್ತಿದವರು. ಇವರು ಮೊದಲಾಗಿ ಏನು ಮಾಡಬೇಕು ಹೇಳಿದರೆ, ಯಾಕೆ ಈ 24 ಗಂಟೆ ಆದರೂ ಈ ಒಂದು ರಿಪೋರ್ಟ್ ಬರಲಿಲ್ಲ ಹೇಳುವಂಥದ್ದು. ಎರಡನೇದ್ದು, ಶಂಕಿತರಾಗಿರುವಾಗ ಅವರನ್ನು ವಾಪಸ್ ಕಳಿಸಿದ್ದು ಯಾಕೆ ಹೇಳುವಂಥದ್ದು. ಇನ್ನೊಂದು, ಗಡಿಯಲ್ಲಿ ಆ ರಿಪೋರ್ಟ್ ಕೇರಳದವರು ಯಾರು ಕೊಟ್ಟಿದ್ದಾರೆ, ಇವರಿಗೆ ಇಲ್ಲಿ ಚಿಕಿತ್ಸೆ ಆಗುವುದಿಲ್ಲ ಹೇಳುವಂಥ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇವರಿಗೆ ಸೋಂಕು ಇಲ್ಲ ಹೇಳಿ ಕೊಟ್ಟಿದ್ದಾರೆ, ಆ ವ್ಯಕ್ತಿಯ ಮೇಲೆ ಕ್ರಮ ಜರುಗಿಸು. ಇನ್ನೊಂದು, ಒಂದು ಜಿಲ್ಲಾ ವೈದ್ಯಾಧಿಕಾರಿ ಆಗಿದ್ದುಕೊಂಡು ನಮ್ಮ DHO ರವರಿಗೆ ಐವನ್ ಡಿಸೋಜರ್ ಅವರು ಕೇಳುವ ತನಕ ನನಗೆ ಗೊತ್ತಿಲ್ಲ, ನಾನು ವಿಚಾರಿಸಿ ಹೇಳ್ತೇನೆ ಹೇಳಿದರೆ, ಒಂದು ಶಂಕಿತರದು ಒಂದು ಟೆಸ್ಟಿಗೆ ಹೋಗಿದೆ ಹೇಳುವಂಥದ್ದನ್ನು ಅವರ ಜವಾಬ್ದಾರಿಯ ಅಧಿಕಾರಿ ಆಗಿದ್ದುಕೊಂಡು ಅದರ ಬಗ್ಗೆ ಅವರ ಹತ್ರ ಯಾರಾದರೂ ಕೇಳುವಾಗ ಹೇಳಲಿಕ್ಕೆ ಅವರ ಹತ್ರ ಅದರ ಬಗ್ಗೆ ಮಾಹಿತಿ ಇರಬೇಕು. ಹಾಗಾಗಿ ಆ ವೈದ್ಯಾಧಿಕಾರಿಗಳ ಮೇಲೂ ಕ್ರಮ ತಗೊಳ್ಬೇಕು. ಇದನ್ನು ಇವರು ಮಾಡಲಿಕ್ಕೆ ಒತ್ತಾಯಪಡಿಸಬೇಕು. ನಾವು ನಮ್ಮ ಇತರ ಅವರಿಗೂ ನಾನೀಗ ಫೋನ್ ಮಾಡಿ ಮಾತಾಡ್ತೇನೆ, ಇದರ ಬಗ್ಗೆ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದರೆ, ಮಂಗಳೂರಿನ ಜನರು ಇವತ್ತು ಬೆಳಗಿನಿಂದ, ಸಾಧಾರಣ ನಿನ್ನೆ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ, ಇವತ್ತು ಬೆಳಗಿನಿಂದ ಇಂಥ ಒಂದು ಘಟನೆ ಆಗಿದೆ ಹೇಳುವಂಥದ್ದಿಂದ ಭಯಭೀತರಾಗಿದ್ದಾರೆ. ಹಾಗೆ ಇರುವಾಗ ಜಿಲ್ಲಾಡಳಿತದ ಜವಾಬ್ದಾರಿ ಆಗಿತ್ತು, ಇದನ್ನು ಅತಿ ಶೀಘ್ರವಾಗಿ ರಿಪೋರ್ಟ್ ತಗೊಂಡು ಜನರ ಗಮನಕ್ಕೆ ತರಬೇಕಿದ್ದದ್ದು. ಅಂಥದ್ದು ಮಾಡಲಿಲ್ಲ. ಇನ್ನು ಮುಂದೆ ಜಿಲ್ಲಾಡಳಿತ ಈ ಬಗ್ಗೆ ಅಸಡ್ಡೆ ಮಾಡಬಾರ್ದು, ಜನರಿಗೆ ಭಯಭೀತರಾಗುವಂಥ ಪರಿಸ್ಥಿತಿ ಉದ್ಭವ ಆಗದಂತೆ ಅವರು ನೋಡಿಕೊಳ್ಬೇಕು. ಮತ್ತೆ ಇದರ ಬಗ್ಗೆ ಮಾಧ್ಯಮಗಳು ಕೂಡ ಜಿಲ್ಲಾಡಳಿತವನ್ನು ಒಂದು ಲೆಫ್ಟ್ ರೈಟ್ ಮಾಡಿ ಪ್ರಶ್ನಿಸುವಂತೆ ಮಾಡಬೇಕು. ಯಾಕೆ ಹೇಳಿದರೆ, ಅದು ಮಾಧ್ಯಮದ ಕೂಡ ಕರ್ತವ್ಯ. ಮಾಧ್ಯಮ ಧ್ವನಿ ಎತ್ತಿದ್ರೆ ಮಾತ್ರ ಜಿಲ್ಲಾಡಳಿತ ಸರಿಯಾದ ನಿಟ್ಟಿನಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತದೆ ಹೇಳುವಂಥದ್ದು. ಹಾಗಾಗಿ ಮಾಧ್ಯಮ ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಮಂಗಳೂರಿನ ಜನರ ಜೀವ ಉಳಿಸುವಂಥದ್ದು, ಅವರು ಇನ್ನು ಮುಂದೆ ಭಯಭೀತರಾಗದಂಥ ಪರಿಸ್ಥಿತಿಯನ್ನು ಮಾಡಿಕೊಡಬೇಕು ಹೇಳೋದು ನನ್ನ ವಿನಂತಿ. ರೈಟ್ ಸರ್, ಥ್ಯಾಂಕ್ ಯು. ಎಸ್, ಐವನ್ ಡಿಸೋಜಾ ಸರ್, ಕೊನೆಯದಾಗಿ ಈಗ ನಾನೇನು ಹೇಳ್ತೇನೆ, ಏನು ಈ ವಿಚಾರ ನೀವು ಎತ್ತಿದ್ದೀರಿ, ಎಲ್ಲೇ ಒಂದು ಕಡೆ ಬಹಳ ಇದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಧಿಕಾರಿಗಳು ಅಂತ ನನಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವು ಗಡಿ ಬಂದ್ ಮಾಡಿದ್ದು ಹುಡುಗಾಟಿಗಾಗಿ ಅಲ್ಲ, ಗಡಿ ಬಂದ್ ಮಾಡಿದಂಥ ಒಂದು ಸೀರಿಯಸ್ ವಿಚಾರ, ಅದು ಬಹಳ ಗಂಭೀರವಾದ ವಿಚಾರವನ್ನು ನಾವು ಬಹಳ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಹಾಗಾಗಿ ಆ ತೀರ್ಮಾನ ತೆಗೆದುಕೊಂಡ ಮೇಲೆ ಈಗ ಏನು ಸ್ವಲ್ಪ ಮಾರ್ಪಾಡು ಮಾಡಿದ್ದೇವೆ, ಆ ಮಾರ್ಪಾಡನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ನಮ್ಮ ಕರ್ತವ್ಯ ಇದೆ. ಈಗ ನೋಡಿ, ಇಂಥ ಘಟನೆಗಳು ಬಂದ ಮೇಲೆ ಜಿಲ್ಲಾಡಳಿತದ ಮೇಲೆ ಇವತ್ತು ನಾವು ವಿಶ್ವಾಸ ಕಳೆದುಕೊಳ್ಳುವಂಥ ರೀತಿಗೆ ಬಂದಿದ್ದೇವೆ. ಹಾಗಾಗಿ ಇವತ್ತು ಅಧಿಕಾರಿಗಳು ಇಂಥ ಅಸಡ್ಯ ತಾನು ಮುಂದಕ್ಕೆ ಆಗದಂತೆ ಮಾಡಿ, ಮತ್ತು ಗಡಿಯನ್ನು ಸಾಧ್ಯವಾದಷ್ಟು ನಾವು ಇದನ್ನು ಸ್ಟ್ರಿಕ್ಟಾಗಿ ಅಪ್ಲೈ ಮಾಡಿ ಬಂದ್ ಮಾಡುವುದೇ ಲೇಸು. ಬಂದ್ ಮಾಡದೇ ಇದ್ರೂ ಕೂಡ ಏನಾದರೂ ಇಂಥ ಪೇಷಂಟ್ಗಳು ಬೇರೆಯವರು ಯಾರಾದ್ರು ಬರುವವರಿದ್ದರೂ ಕೂಡ ಸ್ಟ್ರಿಕ್ಟ್ ಅದಕ್ಕೆ ಫಾಲೋ ಮಾಡುವಂಥದ್ದು ಅವಶ್ಯಕತೆ ಇದೆ. ಈ ದೃಷ್ಟಿಯಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಮತ್ತು ಏನು ಲೋಪ ಆಗಿದೆ ಈ ಬಗ್ಗೆ ಕೂಡ ನಾವು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾಳೆನೇ ಒತ್ತಾಯಿಸ್ತೇನೆ ಮತ್ತು ಅದ್ರ ಮೇಲೆ ಕ್ರಮ ಆಗ್ಲೇಬೇಕು ನನ್ನದು ಕೂಡ ವಿನಂತಿ. ರೈಟ್ ಸರ್, ಥ್ಯಾಂಕ್ ಯು. ಇದು ಕೇರಳ ಕರ್ನಾಟಕ ತಲಪಾಡಿ ಗಡಿ ತೆರವಿನಿಂದ ಮತ್ತೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ. ಮುಂದೇನಾಗುತ್ತೋ ಅನ್ನುವಂತಹ ಮಾತುಗಳು. ಕಾಸರಗೋಡಿಂದ ಒಬ್ರು ಮಹಿಳೆ ನಿನ್ನೆ ಬರ್ತಾರೆ. ಆದ್ರೆ ಇದುವರೆಗೂ ಕೂಡ ಆ ಮಹಿಳೆಗೆ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿತ್ತು. ರಿಪೋರ್ಟ್ ಅನ್ನುವಂಥದ್ದು ಅಧಿಕೃತವಾಗಿ
ಬೇಕೇ ಬೇಕು. ಆದ್ರೆ 24 ಗಂಟೆಗಳು ಆಗ್ತಾ ಬಂತರೂ ಕೂಡ ಇನ್ನೂ ಕೂಡ ರಿಪೋರ್ಟ್ ಬರಲಿಲ್ಲ. ಏನಾಗಿದೆ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋ ರಿಪೋರ್ಟ್ ಬರಲಿಲ್ಲ. ನಿಜವಾಗ್ಲೂ ಕೂಡ ದುರಂತದ ವಿಷಯ. ಒಂದು ರಿಪೋರ್ಟ್ ಬರಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 6 or 8 hours ಬೇಕು ಅನ್ನೋ ಮಾತುಗಳು. ಆದ್ರೆ 24 ಗಂಟೆ ಆದ್ರೂ ಕೂಡ DHO ಕಡೆಯಿಂದ ಸರಿಯಾಗಿರುವಂತಹ ಮಾಹಿತಿ ಬರಲಿಲ್ಲ ಅಂತ ಬಂದಾಗ ನಿಜವಾಗ್ಲೂ ಕೂಡ ಆತಂಕಕಾರಿಯಾಗಿರುವಂತಹ ಬೆಳವಣಿಗೆ. ಇನ್ನೊಂದ್ ಕಡೆ ಆ ಮಹಿಳೆಯ ಜೊತೆ ಇನ್ನಿಬ್ರು ರೋಗಿಗಳು ಬರ್ತಾರೆ. ಆ ರೋಗಿಗಳು ಹೇಗ್ ಬಂದ್ರು ಹೇಗ್ ಹೋದ್ರು ಅನ್ನುವಂಥದ್ದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲವೂ ಕೂಡ ಆತಂಕಕಾರಿಯಾಗಿರುವಂತಹ ಬೆಳವಣಿಗೆ. ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ, ಎಲ್ಲವೂ ಕೂಡ ಸರಿಯಾಗ್ತಾ ಇದೆ ಅನ್ನುವಂತಹ ಮಾತುಗಳು ನಾವು ಕೇಳ್ತಾ ಇದ್ದೇವೆ, ನಾವು ಹೇಳ್ತಾ ಇದ್ದೇವೆ. ಆದ್ರೆ ಇದು ಕೇವಲ ಜಿಲ್ಲೆಯಲ್ಲಿರುವಂತಹ ಜನರಿಗೆ ಮಾತ್ರ ಈ ಒಂದು 21 days ಲಾಕ್ ಡೌನ್ ಅನ್ನುವಂತಹ ಮಾತುಗಳು ಅನ್ವಯ ಆಗುತ್ತಾ ಅಥವಾ ಇತರರಿಗೂ ಕೂಡ ಅನ್ವಯ ಆಗುತ್ತೋ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅಂಡ್ ಸೂಕ್ಷ್ಮ ವಿಚಾರ, ಮಾನವೀಯತೆ, ಮನುಷ್ಯತ್ವ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ಎಷ್ಟು ವೇಗವಾಗಿ ವೈರಸ್ ಹರಡುತ್ತೆ ಅನ್ನೋದು ಗೊತ್ತೇ ಇದೆ. ಈ ಸಂದರ್ಭಗಳಲ್ಲಿ ನಾವು ಕೂಡ ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕಾಗುತ್ತೆ. ಅಂಡ್ ಜಿಲ್ಲಾಡಳಿತ ಅದರ ವೈಫಲ್ಯ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಬೇಕಾಗುತ್ತೆ. ಇಲ್ಲದಿದ್ದರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಲೆ ತೆರಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇರುವಂತಹ ಎಚ್ಚರಿಕೆ. ಅಂಡ್ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ಹನುಮಂತ್ ಕಾಮತ್ ಅವರು ನಾಗರಿಕ ಹಿತರಕ್ಷಣಾ ವೇದಿಕೆ ಸಂಚಾಲಕರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಐವನ್ ಡಿಸೋಜರು ವಿಧಾನ ಪರಿಷತ್ ಸದಸ್ಯರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ಜಿಲ್ಲಾಡಳಿತದ ವೈಫಲ್ಯ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ, ವಾಯ್ಸ್ ರೇಸ್ ಮಾಡಬೇಕಾಗುತ್ತೆ. ಎಸ್, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ.